ಆತ್ಮೀಯರೇ, ದಲಿತ ಚಳವಳಿಯ ನೇತಾರ, ಸಮಾಜ ಪರಿವರ್ತನಾ ನಾಯಕ, ಬಹುಜನ ಚಿಂತಕ, ಮಹಾ ಬೌದ್ಧೋಪಾಸಕ PDK ಅವರಿಗೆ ಇವತ್ತಿನ ಈ ಒಂದು ನುಡಿ ನಮನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಈಗಾಗಲೇ ಅದರಲ್ಲೂ ಇವತ್ತಿನ ಅತಿಥಿ ಗಣ್ಯರಲ್ಲಿ ಗೌರವರಾದಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್, ವಿಧಾನ ಪರಿಷತ್ ಬೆಳ್ತಂಗಡಿ ಸರ್ ತಮ್ಮ ಗೌರವ ಉಪಸ್ಥಿತಿಯನ್ನ ಗುರುತಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇವತ್ತಿನ ವಿಶೇಷ ಆಹ್ವಾನಿತರುಗಳಾಗಿ ಆಗಿರುವಂತಹ ಅಭ್ಯರ್ಥಿಗಳು ಆಗಮಿಸಿದಿರಿ. ತಮ್ಮೆಲ್ಲರ ಇರುವಿಕೆಯನ್ನ ಹರಿಯಪ್ಪ ಮುತ್ತೂರು ಬಹುಜನ ಮುಖಂಡರು ಹಾಗೂ ಗೋಪಾಲ್ ಮುತ್ತೂರು ದಾಸಪ್ಪ ಎಡಪದ ಅಧ್ಯಕ್ಷರು BSP ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಅದೇ ರೀತಿ ಅರವಿಂದ್ ಚೊಕ್ಕಾಡಿ ಸಾಹಿತಿಗಳು ಬೆಳ್ತಂಗಡಿ ಮತ್ತು ಬೆಳ್ತಂಗಡಿ ನಗರ ಪಂಚಾಯತ್ನ ಸದಸ್ಯರಾಗಿರುವಂತಹ ಕುಮಾರಿ ಗೌರಿ ಹಾಗೂ CPIM ಬೆಳ್ತಂಗಡಿ ಇದರ ಶಿವಕುಮಾರ್, ಆದ್ರಾವಿಡ ಸಮಾಜದ ಅಮ್ಮುಕುಮಾರ್, ಆದ್ರಾವಿಡ ಸಮಾಜ ಸೇವಾ ಸಂಘ ಬೆಳ್ತಂಗಡಿ ಇದರ ತಾಲೂಕು ಅಧ್ಯಕ್ಷರಾಗಿರುವಂತಹ ಶೇಖರ ಧರ್ಮಸ್ಥಳ ಹಾಗೂ ಬೆಳ್ತಂಗಡಿ BSP ಇದರ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಕಲ್ಲಗತ್ತು, ಅದೇ ರೀತಿ ಅಕ್ಕ IAS ಅಕಾಡೆಮಿಯ ಬೆಂಗಳೂರು ಇಲ್ಲಿನ ನಿರ್ದೇಶಕರಾಗಿರುವಂತಹ ಶಿವಕುಮಾರ್ ಅವರು ಈಗಾಗಲೇ ವಿಶೇಷ ಆಹ್ವಾನಿತರ ನೆಲೆಯಲ್ಲಿ ಎಲ್ಲರೂ ತಾವೆಲ್ಲರೂ ಸೇರಿದ್ದೀರಿ. ತಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಗುರುತಿಸುತ್ತಾ ಪ್ರೊಫೆಸರ್ ಆಂಟನಿ ನಿವೃತ್ತ ಪ್ರಾಧ್ಯಾಪಕರು ಬೆಳ್ತಂಗಡಿ ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್ ತಮ್ಮ ಗೌರವ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶೈಲೇಶ್ ಕೊಟ್ಕೋಡಿ ಸರ್ ತಾವು ಕೂಡ ಆಗಮಿಸಿದ್ದೀರಿ. ಅದೇ ರೀತಿ ದಮ್ಮನಂ ಬೆಳ್ತಂಗಡಿ ಸರ್ ತಾವು ಆಗಮಿಸಿದ್ದೀರಿ. ತಮ್ಮ ಗೌರವ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ಜನಾರ್ದನ್ ಕೇಸರಗತ್ತೆ ತಾವು ಕೂಡ ಆಗಮಿಸಿದ್ದೀರಿ ಸರ್. ಅದೇ ರೀತಿ ನಾದ ಮಣಿನಾಲ್ಕೂರು ಹಿರಿಯ ಜನಪದ ಕಲಾವಿದರು ಸರ್ ತಾವು ಕೂಡ ತಮ್ಮ ಜೊತೆ ಸೇರಿಕೊಂಡು ತಮ್ಮೆಲ್ಲ ಗೌರವ ಉಪಸ್ಥಿತಿಯನ್ನು ಗೌರವಿಸುತ್ತಾ ಈಗಾಗಲೇ ಚಳುವಳಿಯ ಗೀತೆಗಳನ್ನ, ಬುದ್ಧನ ಗೀತೆಗಳನ್ನ, ಚಳುವಳಿಯ ಪರಿವರ್ತನಾ ಗೀತೆಗಳನ್ನ ತಂಡ ಹಾಡ್ತಿದೆ. ಕಾರ್ಯಕ್ರಮವನ್ನ ಕೆಲವೇ ಕ್ಷಣಗಳಲ್ಲಿ ಆರಂಭಿಸ್ತಾ ಇದೀಗ ಮತ್ತೆ ಚಳುವಳಿಯ ಗೀತೆಗಳನ್ನ ಹಾಡಲಿಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಒಂದು ಕಲ್ಯಾಣ ಕ್ರಾಂತಿಯನ್ನ ಸಮಾಜವನ್ನು ನಿರ್ಮಾಣ ಮಾಡಿದಂತಹ ಅನುಭವ ಮಂಟಪಗಳಲ್ಲಿ ಮತ್ತು ಬಸವಣ್ಣನವರ ಕುರಿತಾಗಿ ಒಂದು ಗೀತೆಯನ್ನು ಮಾಡ್ತಾ ಇದ್ದೇವೆ. ರಚನೆ ಮಾಡಿರ್ತಕ್ಕಂಥವರು ಗೋವಿಂದ ಸ್ವಾಮಿ ಗುಂಡ. ನಿಜ ಗುಣಾನಿತ ನಿಜ ನುಡಿಗಳಲ್ಲಿ ಬಿಂದೇಳುವ ಜನ ನೋಡು ಲಿಂಗಗಳ ತೊಳೆಯುತ್ತಾವಲಿನ ಸದಾ ಜ್ಯೋತಿ
ಸಜ್ಜನಂತೆ ನಗಿಸುವ ಮುಖ್ಯನ ಉದಯ ಸಂಕವ ವಹಿಸುವ ಸಜ್ಜನ ಸಜ್ಜನಂತೆ ನಗಿಸುವ ಮುಖ್ಯನ ಉದಯ ಸಂಕವ ವಹಿಸುವ ಸಜ್ಜನ ಗುರುವಕಾರ ಬಹುದೇ ಗುರುವಕಾರ ಬಹುದೇ ಗುರುವಕಾರ ಬಹುದೇ ಗುರುವಕಾರ ಬಹುದೇ ಸದಾ ಜ್ಯೋತಿ ಗುರುಯ ಸುತ್ತಿ ಸದಾ ಜ್ಯೋತಿ ಗುರುಯ ಸುತ್ತಿ ಕಾರ್ಯಕ್ರಮದಲ್ಲಿ ಮತ್ತು ಗೌರವಾನ್ವಿತ ವೇದಿಕೆಯ ವಿಶೇಷ ಗೌರವಾನ್ವಿತ ಶ್ರೀ ರಚಿಸುವರು ಕೃಷ್ಣಮೂರ್ತಿ ಹಾಗೂ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಅದೇ ರೀತಿ ಕಾರ್ಯಕ್ರಮದ ವಿಶೇಷ ಗೌರವಾನ್ವಿತ ಕೆಎಸ್ಎಸ್ನ ತಾಲೂಕು ಸಂಚಾಲಕರಾಗಿರುವಂತಹ ಹಾಗೂ ಡಿಎಸ್ಎಸ್ ಅಭ್ಯರ್ಥಿಗಳಾದ ರಾಜ್ಯ ಸಮಿತಿ ಸಂಚಾಲಕರಾಗಿರುವಂತಹ ಶಾಂತಿಯವರು ಕೂಡ ಪರಮ ಪೂಜ್ಯ ಬೋಧಿಸಿರುವ ರಾಮಚಂದ್ರ ಅಂಬೇಡ್ಕರ್ ಅವರ ಒಂದು ಗೀತೆಯನ್ನು ಸುಮಾರು ಅನಿಸೋಗೆ ಸೂಕ್ಷ್ಮ ನಿಮಗಿರೋ ನಮನ ಜೈ ಭೀಮಾ
ನಿಮಗಿದೋ ನಮ್ಮ ಜೀವ Thank you.
ಮೊದಲು ರಾಜಋಷಿ ನಾಗರಿಕ ಕೃಷ್ಣರಾಜರು कृष्णराज बड़या ಅಭಿರಾರು ಹೊರಸ ಕಳೆದರು ಸಮಯದಂತ ಸಾಧನೆಯ ಅಭಿರಾರು ಹೊರಸ ಕಳೆದರು ಸಮಯದಂತ ಸಾಧನೆಯ
ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆಯು ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನ ಕನ್ನಂಬಾಡಿ ಕಟ್ಟೆಯು ಸಾಕ್ಷಿ ನಿಮ್ಮ ಸಾಧನೆಗೆ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಆಡಳಿತದ ಅವಕಾಶವನ್ನು ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಬಹುಜನರಿಗೆ ಮೊದಲಾದ್ಯತೆ ನೀಡಿದ ಅಕ್ಷರೀಯತ ಚರಿತೆ ಸೃಷ್ಟಿಸಿದ ಸಾವಿರಾರು ವರ್ಷ ಕಳೆದನು ಸಭೆಯದಂತ ಸಾಧನೆಯ ಸಾವಿರಾರು ವರ್ಷ ಕಳೆದನು ಸಭೆಯದಂತ ಸಾಧನೆಯ ಆತ್ಮೀಯ ಬಂಧುಗಳು, ಮನಸ್ಸು ಭಾರವಾಗಿದೆ. ಬಹುಜನ ಚಳುವಳಿ ಹೊರಲಾರದ ದೊಡ್ಡ ಭಾರವನ್ನ ಇವತ್ತು ಹೊತ್ತುಕೊಳ್ಳುವ ಸುಸಂದರ್ಭ ನಮಗೆಲ್ಲರಿಗೂ ಮತ್ತೆ ಬಂದಿದೆ. ಬಹುಜನ ಚಿಂತಕರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿವರ್ತನಾ ಚಳವಳಿಯನ್ನ ತನ್ನ ಅಗಾಧ ಅನುಭವದಿಂದ ಭಾರತದಾದ್ಯಂತ ಸಂಚರಿಸಿ ಅಂಬೇಡ್ಕರ್ ಚಿಂತನೆಯೇ ಈ ಸಮಾಜದ ಬದುಕಿಗೆ ನಾಂದಿ ಅನ್ನುವ ಸ್ಪಷ್ಟ ತತ್ವವನ್ನ ನಿರಂತರವಾಗಿ ವಿಮರ್ಶಾತ್ಮಕವಾಗಿ ಜನರ ಮುಂದಿಡುತ್ತ ಅನೇಕ ಅಂಬೇಡ್ಕರ್ ಅನುಯಾಯಿಗಳನ್ನ, ಅನೇಕ ಚಳವಳಿಯ ಆಧಾರಗಳನ್ನ ಈ ಸಮಾಜಕ್ಕೆ ನೀಡುವ ಮೂಲಕ ಮತ್ತೊಮ್ಮೆ ಶೋಷಿತರ ಬದುಕು ಈ ಭೂಮಿಯಲ್ಲಿ ಸ್ಥಿರವಾದ ಸ್ಥಾನವನ್ನ ಪಡೆದುಕೊಳ್ಳಬೇಕು,
ಸ್ವಾತಂತ್ರ್ಯ, ಸಮಾನತೆ, ಸೋದರತೆಯ ಮುಖಾಂತರ ಈ ಹೆಮ್ಮೆಯ ಭಾರತ ಭೂಮಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಪಡೆದುಕೊಳ್ಳಬೇಕು ಅನ್ನುವಂತ ಚಿಂತನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಗ್ರಾಮಗಳಿಗೆ ಸಂಚರಿಸಿ ತನ್ನದೇ ಭೌತಿಕ ಪ್ರೌಢಿಮೆಯ ಮೂಲಕ ಪರಿವರ್ತನ ಚಳವಳಿಯನ್ನ, ದಲಿತ ಚಳವಳಿಯನ್ನ ಹುಟ್ಟು ಹಾಕಿರುವಂತ ಬಹುಜನ ಚಿಂತಕರು ಒಂದು ದಿಕ್ಕಿನಲ್ಲಿ ತುಳುನಾಡಿನ ಅಂಬೇಡ್ಕರ್ ಅನ್ನುವುದಾಗಿ ನಾವು ಹೇಳಬಹುದಾದಂತ ಡಿ.ಕೆ.ರವರು ನಮ್ಮಲ್ಲಿ ಇಲ್ಲ ಅನ್ನುವಂತ ವಿಚಾರ ನಮಗೆ ಅರ್ಗಿಸಿಕೊಳ್ಳಲಾಗದಂತ ದುಃಖದ ವಿಚಾರ. ಈ ಸುಸಂದರ್ಭದಲ್ಲಿ ಅವರಿಗೆ ಅವರು ನಡೆದು ಬಂದಂತ ಆ ದಿನಗಳನ್ನ ನೆನಪಿಸಿಕೊಳ್ಳುವ ಅನಿವಾರ್ಯತೆ ಈ ಸಮಾಜಕ್ಕಿದೆ ಅನ್ನುವ ನೆಲೆಯಲ್ಲಿ ಡಿ.ಕೆ.ರವರ ಗಿರಡಿಯಲ್ಲಿ ಪಳಗಿರ್ತಕ್ಕಂಥ ಮತ್ತು ಅವರ ಅಗಾಧವಾದಂತ ಪ್ರೌಢಿಮೆಯ ಮೂಲಕ ಪ್ರಭಾವಗೊಂಡಿರುವಂತಹ ಅನೇಕ ಸಂಘಟನೆಗಳು ಅದರಲ್ಲಿರುವ ನಮ್ಮ ನಾಯಕನಿಗೆ ನುಡಿ ನಮನವನ್ನ ಸಲ್ಲಿಸಬೇಕು ಅನ್ನುವಂತ ಒಂದು ಸತ್ಸಂಕಲ್ಪವನ್ನ ಮಾಡಿ ಆ ಮೂಲಕ ಇವತ್ತು ನಾವು ಡಿ.ಕೆ.ರವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ಆತ್ಮೀಯ ಬಂಧುಗಳೇ, ಮನಸ್ಸು ಭಾರವಾಗಿದೆ. ಭಾರವಾದಂತಹ ಮನಸ್ಸನ್ನ ಮತ್ತೆ ನಾವು ಕ್ರಾಂತಿಯ ಮೂಲಕವೂ ಚಳುವಳಿಯ ಮೂಲಕವೂ ಈ ಸಮಾಜದಲ್ಲಿ ನಮ್ಮನ್ನ ಅಗಲಿರುವ ನಾಯಕನಿಗೆ ಮರುಚೇತನವನ್ನ ನೀಡುವ ಮೂಲಕ ಅವರ ಚಿಂತನೆಯಲ್ಲ ಈ ಸಮಾಜದಲ್ಲಿ ಮತ್ತೆ ಬಿತ್ತರಿಸುವ ಮೂಲಕ ಮತ್ತೊಂದು ಸಭೆಗೆ ನಾವು ಎಲ್ಲ ತಯಾರಾಗಬೇಕನ್ನುವಂತ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಈ ನುಡಿ ನಮನ ಕಾರ್ಯಕ್ರಮ. ಅಗಲಿರುವ ನಾಯಕನ ಆ ದಿನಗಳನ್ನ, ಅವರ ಚಿಂತನೆಗಳನ್ನ ಮನನ ಮಾಡಿಕೊಳ್ಳುವ ಮೂಲಕ ಮತ್ತೊಮ್ಮೆ ಸಂದೇಶದ ತತ್ವಗಳನ್ನ ಈ ಸಮಾಜಕ್ಕೆ ನೀಡಬೇಕೆನ್ನುವ ಸತ್ಸಂದೇಶದ ಕಾರ್ಯಕ್ರಮ ನುಡಿ ನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವ ಮುಖಾಂತರ ಕಾರ್ಯಕ್ರಮವನ್ನು ತನ್ನಗೊಳಿಸಿಕೊಳ್ಳುತ್ತಿದ್ದಾರೆ ಅಚ್ಯುತ ಸಂಪಿಗೆಯವರು. ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಇದ್ದುಕೊಂಡು ಮೃತರ ಪತ್ನಿ, ಹಿರಿಯ ತುಳು ಸಾಹಿತ್ಯ ಆಗಿರುವಂತಹ ಶ್ರೀಮತಿ ಅತ್ರಡಿ ಅಮೃತ ಅವರು ಕೂಡ ನಮ್ಮೊಂದಿಗೆ ಬರಲಿಕ್ಕಿದ್ದಾರೆ. ಹಾಗೆಯೇ ನುಡಿ ನಮನವನ್ನ ಸಲ್ಲಿಸುವುದಕ್ಕೋಸ್ಕರ ನಮ್ಮಲ್ಲಿ ತಿಳಿದು ಬಂದಿರುವಂತಹ ಶ್ರೀ ಡಾಕ್ಟರ್ ವಾಸುದೇವ ಬೆಳ್ಳೆ ಪ್ರಾಧ್ಯಾಪಕರು ಮತ್ತು ಹಿರಿಯ ಸಾಹಿತಿಗಳು, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಶಿವಕುಮಾರ್ IAS ಅಕಾಡೆಮಿ ಬೆಂಗಳೂರು, ಹಾಗೆಯೇ ಬೆಳ್ತಂಗಡಿಯ ಮಾಜಿ ಶಾಸಕರು, ಕರ್ನಾಟಕ ಸರ್ಕಾರದ ಸಚಿವರು, ಮಾಜಿ ಸಚಿವರಾಗಿರತಕ್ಕಂಥ ಶ್ರೀ ವಸಂತ ಬಂಗೇರವರು ಕೂಡ ಉಪಸ್ಥಿತಿಯಾಗಿದ್ದಾರೆ. ಹಾಗೆಯೇ ರಕ್ಷಿತ್ ಶಿವರಾಮ, ಪ್ರಧಾನ ಕಾರ್ಯದರ್ಶಿಗಳು KPCC ಕರ್ನಾಟಕ, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆಯೇ ಚಂದು ಎಲ್, ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರು, ಅವರ ಉಪಸ್ಥಿತಿಯನ್ನು ಕೂಡ ಇಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕಾಂತಪ್ಪ ಅಲಂಗಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆಯೇ ನಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರುವಂತಹ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ಕೂಡ ಈಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಹಾಗೆಯೇ ರಾಜೀವ್ ಸಾಲ್ಯನ್, ನಿರ್ದೇಶಕರು ಗುರುನಾರಾಯಣ ಸೇವಾ ಸಂಘ ಬೆಳ್ತಂಗಡಿ, ಇವರು ಕೂಡ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಹಾಗೆಯೇ ಅನೇಕ ವಿಶೇಷ ಆಹ್ವಾನಿತರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನ ಪ್ರೀತಿಪೂರ್ವಕವಾಗಿ ನಾವು ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಗುರುತಿಸಿಕೊಳ್ಳುತ್ತಿದ್ದೇವೆ. ಈಗಾಗಲೇ ಬಂದಿರುವಂತಹ ಎಲ್ಲ ನಮ್ಮ ಆಹ್ವಾನಿತ ಆಮಂತ್ರಣ ಪತ್ರಿಕೆಯಲ್ಲಿ ಗುರುತಿಸಿಕೊಂಡಿರುವಂತಹ ಎಲ್ಲ ನಮ್ಮ ವಿಶೇಷ ಆಹ್ವಾನಿತರಿಗೆ ಕೂಡ ಜೈಬಿ ಮೋದನಿಗೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಪದ್ಮಪಾಣಿ ಕಲಾ ಸಂಘದ ಕಲಾವಿದರು ಈಗಾಗಲೇ ಈ ಕಾರ್ಯಕ್ರಮವನ್ನ ಕಣ್ಣಗಣಿಸಿಕೊಟ್ಟಿದ್ದಾರೆ. ನಾವು ಈ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಬಂದಿರುವಂತ ಮುಖ್ಯ ಅತಿಥಿಗಳು ಡಿ.ಕೆ.ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿಕೊಳ್ಳುವ ಮುಖಾಂತರ ದೀಪವನ್ನ ಬೆಳಗಿಸುವ ಮೂಲಕ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಹೊರಗಡೆ ಇರತಕ್ಕಂಥ ಎಲ್ಲ ಬಂಧುಗಳು ಈ ಸಭಾಂಗಣದಲ್ಲಿ ಬಂದು ಆಶೀರ್ವಾದ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ
ನುಡಿ ನಮನ ಕಾರ್ಯಕ್ರಮ ಭೀಮ ಗೀತೆಯೊಂದಿಗೆ ಬುದ್ಧ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳನ್ನ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು, ಬಹುಜನ ಪ್ರಗತಿ ಪರ ಸಂಘಟನೆ ಪದಾಧಿಕಾರಿಗಳು ಬಂದಿರುವಂತ ನಮ್ಮ ಗಣ್ಯ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ, ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ದೀಪವನ್ನು ಬೆಳಗಿಸುವ ಮುಖಾಂತರ ಆಗಮಿಸಬೇಕು ವಿನಂತಿ ಮಾಡಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮ ಬುದ್ಧ ಗೀತೆಯೊಂದಿಗೆ ಚಾಲನೆ ಆಗ್ತಾ ಇದೆ. ಸಭಾಧ್ಯಕ್ಷರು ಶ್ರೀಕ ಅಚ್ಯುತ ಸಂಪಿಗೆ, ಮುಖಂಡರು ಸಮಾಜ ಪರಿವರ್ತನಾ ಚಳವಳಿ ದಕ್ಷಿಣ ಕನ್ನಡ ಜಿಲ್ಲೆ. ಬುದ್ಧ ವಂದನೆ ಪ್ರಾರಂಭ ಆಗುತ್ತೆ. ನಮ್ಮ ಮುಖ್ಯ ಅತಿಥಿಗಳು ಭಾವಚಿತ್ರದ ಪಿಡಿಕೆರವರ ಭಾವಚಿತ್ರದ ಬಳಿಗೆ ಆಗಮಿಸಬೇಕು. ಅರ್ಥಪೂರ್ಣ ಸಂದೇಶ ಸಾಧ್ಯಪಡ್ತಾ ಇದೆ. शरणं गच्छामि ಬುದ್ಧ ನಮನವನ್ನ ಸಲ್ಲಿಸುವ ಮೂಲಕ ನಮ್ಮನ್ನ ಅಗಲಿರುವಂತ ಪಿ ಡಿಕೆರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ದೀಪ ಬೆಳಗುವ ಮೂಲಕ ಗೌರವಾರ್ಪಣೆ ಕೊಟ್ಟಿದ್ದೇವೆ. ಬಂದಿರುವಂತಹ ಬಂಧುಗಳಿಗೆ ವೇದಿಕೆಯ ಎಡಭಾಗದಲ್ಲಿ ಪುಷ್ಪಾರ್ಚನೆ ಮಾಡುವ ಅವಕಾಶ ಇದೆ.
ಚೇತನ ಆ ನಿಮ್ಮ ಚೇತನ ಮರಳಿ ಮಿನುಗಲಿ ನಮ್ಮೆಲ್ಲರೆದೆಯಲಿ ಮರಳಿ ಮಿನುಗಲಿ ನಮ್ಮೆಲ್ಲರೆದೆಯಲಿ ಮರಳಿ ಮಿನುಗಿ ಹೊಸ ಬೆಳಕ ನೀಡಲಿ ನಿಮ್ಮ ಚೇತನ. ನೇಮಿರಾಜ್ ತಾಲೂಕು ಮುಖಂಡರು ವ್ಯಾಸಂಸ ತಾವು ಕೂಡ ವೇದಿಕೆ ಆಗಮಿಸಬೇಕು. ಹಾಗೆಯೇ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕಾಸಪ್ಪ ಅಲಗರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ರಾಜೀವ್ ಸಾಯನ್ ನಿರ್ದೇಶಕರು ಗುರುನಾರಾಯಣ ಸೇವಾ ಸಂಘ ಬೆಳ್ತಂದ್ರೆ ತಾವು ಕೂಡ ವೇದಿಕೆಗೆ ಆಗಮಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಆತ್ರೇಡಿ ಅಮೃತರ್ ಅವರು ನಮ್ಮೆಲ್ಲರ ಪ್ರೀತಿ ಪಾತ್ರರು, ತುಳು ಸಾಹಿತಿಗಳು, ಶ್ರೀ ಧರ್ಮಪತ್ನಿ ಶ್ರೀಮತಿ ಆತ್ರೇಡಿ ಅಮೃತ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾದವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾಡಿನ ಅನೇಕ ಭಾಗಗಳಿಂದ ಚಳುವಳಿಯ ರಥವನ್ನ ಮುನ್ನಡೆಸುತ್ತಾ ಅನೇಕ ಚಳುವಳಿಗಾರರನ್ನ ಹುಟ್ಟು ಹಾಕಿರುವಂತ ಮಹಾನ್ ನಾಯಕನನ್ನ ನಾವು ಇವತ್ತು ಕಳೆದುಕೊಂಡಿದ್ದರೂ ಕೂಡ ಅವರು ಹಾಕಿದ ದಾರಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ. ಮುಂದಿನ ದಿನಗಳಲ್ಲಿ ಚಳುವಳಿಯ ಸಂಘಟನೆಯ ಹೊಣೆ ನಮ್ಮ ಮೇಲೆ ಇದೆ ಅನ್ನುವಂತ ಪರಿಕಲ್ಪನೆಯಲ್ಲಿ ಈ ನುಡಿ ನಮನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೀತಾ ಇದೆ. ಬಂದಿರುವಂತಹ ಎಲ್ಲ ಬಂಧುಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ, ವಿಶೇಷ ಆಹ್ವಾನಿತರು ಬಹಳಷ್ಟು ಮಂದಿ ನಮ್ಮ ಕರೆಗೆ ಹೋಗುತ್ತಾ ಬಂದಿದ್ದೀರಾ. ತಮ್ಮ ಉಪಸ್ಥಿತಿಯನ್ನ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಅಚ್ಯುತ ಸಂಪಿಗೆ ಅವರ ಗೌರವ ಅನುಮತಿಯನ್ನ ಪಡೆದುಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳ ಅನುಮತಿಯನ್ನು ಪಡೆದುಕೊಳ್ಳುತ್ತಾ ನುಡಿ ನಮನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಈ ಸಂದೇಶ ಹರಡುವಂತ, ಸಮಾಜಕ್ಕೆ ಒಳಿತನ್ನ ಹರಡುವಂತ ಕಾರ್ಯಕ್ರಮ ಇವತ್ತು ಪಿ ದೀಪಯ್ಯರವರ ಆ ದಿನಗಳನ್ನ ನೆನಪಿಸಿಕೊಳ್ಳುವ ಮುಖಾಂತರ ನುಡಿ ನಮನದಲ್ಲಿ ಸಂದೇಶದ ಸಾಲುಗಳು ಇವತ್ತು ಸಮಾಜಕ್ಕೆ ಅರ್ಪಣೆ ಆಗುವುದಕ್ಕಿದೆ. ಈ ಸಂದರ್ಭದಲ್ಲಿ ಬಂದಿರುವಂತ ಎಲ್ಲ ಮುಖ್ಯ ಅತಿಥಿಗಳನ್ನ, ವಿಶೇಷ ಆಹ್ವಾನಿತರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ದಲಿತ ಮುಖಂಡರಾಗಿರುವಂತ ನಮ್ಮೆಲ್ಲರ ಪ್ರೀತಿಪಾತ್ರರಾಗಿರುವಂತ ಡಿ.ಕೆ. ವಸಂತರವರು ಬಂದಿರುವಂತ ಎಲ್ಲ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೈಸೂರು ವಿಭಾಗದ ಸಂಚಾಲಕರು BSS ಅಂಬೇಡ್ಕರ್ ವಿಭಾಗ ಡಿ.ಕೆ. ವಸಂತರವರು ಬಂದಿರುವಂತ ಎಲ್ಲ ಬಂಧುಗಳನ್ನ ಪ್ರೀತಿಪೂರ್ವಕವಾಗಿ ನುಡಿ ನಮನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಲಿತ ಚಳವಳಿಯ ನೇತಾರ, ಸಮಾಜ ಪರಿವರ್ತನಾ ಚಳವಳಿಯ ನಾಯಕರು, ಬಹುಜನ ಚಿಂತಕರು, ಮಹಾಬೌದ್ಧ ಉಪಾಸಕರಾಗಿರುವಂತಹ ನಮ್ಮೆಲ್ಲರ ನಾಯಕರು ಇಂದು ನಮ್ಮನ್ನು ಅಗಲಿದ್ದಾರೆ. ನಮ್ಮ ಬೇಸರದ ಸಂಗತಿ. ಈ ಸಂದರ್ಭ ಈ ಸಂದರ್ಭದಲ್ಲಿ ಅವರಿಗೆ ನುಡಿ ನಮನ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಾ. ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಅಚ್ಯುತ ಸಂಪಿಗೆ ಮುಖಂಡರು, ಸಮಾಜ ಪರಿವರ್ತನಾ ಚಳವಳಿ ದಕ್ಷಿಣ ಕನ್ನಡ, ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮೆಲ್ಲರ ನಾಯಕರು ಪಿ ಡಿ.ಕೆ. ಅವರ ಧರ್ಮಪತ್ನಿ ಶ್ರೀಮತಿ ಆತ್ರೇಡಿ ಅಮೃತ, ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ನುಡಿನಮನ ಸಲ್ಲಿಸಲು ಅಭ್ಯಾಗತರಾಗಿರುವಂತಹ ಶ್ರೀ ವಾಸುದೇವ ಬೆಳ್ಳೆ, ಇವರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಚಪ್ಪಾಳೆ
ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿಧಾನ ಪರಿಷತ್ನ ಸದಸ್ಯರು ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿ ಈ ಜಿಲ್ಲೆಯ ಹಿರಿಯ ರಾಜಕಾರಣಿ, ಈ ತಾಲೂಕಿನ ಮಾಜಿ ಶಾಸಕರು, ನಮ್ಮೆಲ್ಲರ ನಾಯಕರುವಂತಹ ಶ್ರೀ ವಸಂತ ಬಂಗೇರವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರು. ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿ ಬೆಸ್ಟ್ ಫೌಂಡೇಶನ್ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ರಚಿಸ್ವರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವಂತಹ ಕಾಂತಪ್ಪ ಆಳಂಗರ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತ ಬಯಸಿದ್ದೇವೆ. ವಾಸುದೇವ ಬೆಳ್ಳವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತ ಬಯಸಿದ್ದೇವೆ. ಅದೇ ರೀತಿ IAS ಅಕಾಡೆಮಿಯ ಶಿವಕುಮಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ನಾರಾಯಣಗುರು ಸಭಾಭವನದ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ನಾರಾಯಣಗುರು ಸೇವಾ ಸಂಘದ ನಿರ್ದೇಶಕರಾಗಿರುವಂತಹ ರಾಜೀವ್ ಸಾಲಿಯನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಅದೆಷ್ಟು ಜನ ತಾವೆಲ್ಲರೂ ಭಾಗವಹಿಸಿದ್ರೆ ನಿಮ್ಮ ಹೆಸರನ್ನು ಹೇಳ್ತಾ ಇಲ್ಲ. ಭಾಗವಹಿಸತಕ್ಕಂತ ಎಲ್ಲ ವಿಶೇಷ ಆಹ್ವಾನಿತರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಈ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಆಗಮಿಸಿದಂತ ಎಲ್ಲ ಬಹುಜನ ಬಾಂಧವರಿಗೂ, ಅದೇ ರೀತಿ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಭೀಮ್. ಬಂದಿರುವಂತಹ ಎಲ್ಲ ಬಂಧುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರುವಂತಹ BK ವಸಂತ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ವೇದಿಕೆಯಲ್ಲಿರುವಂತಹ ಗಣ್ಯರ ಅನುಮತಿಯನ್ನ ಪಡೆದುಕೊಳ್ಳುತ್ತಾ, ನಾವು ಬಹು ಮುಖ್ಯವಾಗಿ ಇವತ್ತು ಶ್ರೀ BK ಪ್ರೇರಣೆಗೊಂಡಿರುವಂತಹ ಅನೇಕ ಸಂಘಟನೆಗಳು ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರೊಫೆಸರ್ ವಲೇರಿಯನ್ ರೋಡ್ರಿಗಸ್ ನಿವೃತ್ತ ಪ್ರಾಧ್ಯಾಪಕರು JNU ನವದೆಹಲಿ, ಹರಿರಾಮ್ ಹೈಕೋರ್ಟ್ ವಕೀಲರು ಬೆಂಗಳೂರು, ಪ್ರೊಫೆಸರ್ ಶ್ರೀನಿವಾಸ್ ಪ್ರಾಂಶುಪಾಲರು ಬೆಂಗಳೂರು, ದಾಸಪ್ಪ ಎಡಪದ ಅಧ್ಯಕ್ಷರು BSc ದಕ್ಷಿಣ ಕನ್ನಡ, ವಿದ್ಯಾನಾಯಕ್ MSc ಗುರುವಾಯನಕೆರೆ, ಕೆ ಯಾದವ ಶೆಟ್ಟಿ ಕಾರ್ಯದರ್ಶಿ CPIM ದಕ್ಷಿಣ ಕನ್ನಡ ಜಿಲ್ಲೆ, BM ಭಟ್ ಕಾರ್ಮಿಕ ಮುಖಂಡರು ಬೆಳ್ತಂಗಡಿ, ಪುನೀತ್ ಕಾಟಿಪಳ್ಳ ರಾಜ್ಯಾಧ್ಯಕ್ಷರು DYFI ರಾಜ್ಯ ಸಮಿತಿ, ವೆಂಕಟಸ್ವಾಮಿ ಮುಖಂಡರು ಸಮರ್ಥ ಸೈನಿಕ ದಳ, ಸುಂದರ ಮಾಸ್ಟರ್ ಪ್ರಧಾನ ಸಂಚಾಲಕರು ರಸಂಸ ಉಡುಪಿ, ಅಕ್ಬರ್ ಮುಖಂಡರು SDPI ಬೆಳ್ತಂಗಡಿ, ಲಕ್ಷ್ಮಿ ಗೋಪಿನಾಥ್ ಸಮಾಜ ಪರಿವರ್ತನೆ ಚಳವಳಿಯ ನಾಯಕರು ಬೆಂಗಳೂರು, BP ನಾರಾಯಣ BSNL ಮಂಗಳೂರು, ಜಯನ್ ಮಲ್ಪೆ ಮುಖಂಡರು DSS ಉಡುಪಿ, ಶೇಷಪ್ಪ ಬೆದ್ರಕರ್ ಸ್ಥಾಪಕ ಅಧ್ಯಕ್ಷರು ದಲಿತ ಸೇವಾ ಸಮಿತಿ ದಕ್ಷಿಣ ಕನ್ನಡ, ಪ್ರೊಫೆಸರ್ ಉಮೇಶ್ ಚಂದ್ರ ಪ್ರಾಧ್ಯಾಪಕರು ಮಂಗಳೂರು, ಅಮ್ಮು ಕುಮಾರ್ ಮುಖಂಡರು ಆದಿದ್ರಾವಿಡ ಸಂಘ ಬೆಳ್ತಂಗಡಿ, ಅಣ್ಣು ಸಾಧನ ಹಿರಿಯ ದಲಿತ ಮುಖಂಡರು, ಚೆನ್ನಕೇಶವ ಹಿರಿಯ ದಲಿತ ಮುಖಂಡರು, ಸಂಧು ಎಲ್ ಸಂಚಾಲಕರು DSS ಅಂಬೇಡ್ಕರ್ ವಾದ, ಪ್ರಭಾಕರ್ ಶಾಂತಿಕೋಡಿ ಅಧ್ಯಕ್ಷರು ನಲ್ಕೆ ಸಮಾಜ ಸೇವಾ ಸಂಘ ಬೆಳ್ತಂಗಡಿ, ಸುದರ್ಶನ್ ಹೆಗ್ಡೆ ಮುಖಂಡರು JDS ಬೆಳ್ತಂಗಡಿ, ಹರಿಯಪ್ಪ ಮುತ್ತೂರು ಬಹುಜನ ಮುಖಂಡರು, ಜನಾರ್ದನ ಚೈತಿಮಾನ್ ಸದಸ್ಯರು ಪುರಸಭೆ ಬಂಟ್ವಾಳ, ಅರವಿಂದ ಚಕ್ಕಾಡಿ ಸಾಹಿತಿಗಳು ಬೆಳ್ತಂಗಡಿ, ಶೈಲೇಶ್ ಕುಮಾರ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಬೆಳ್ತಂಗಡಿ, ಹೇಮಚಂದ್ರ B ಸಮಾಜ ಕಲ್ಯಾಣಾಧಿಕಾರಿ ಬೆಳ್ತಂಗಡಿ, ಶೇಖರ್ ಕೊಕೇರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಯಪ್ಪ ಸಾಲೆನ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಬಂಟ್ವಾಳ. ಆತ್ಮೀಯರೇ, BKರ ಆ ದಿನಗಳನ್ನು ನೆನಪಿಸಿಕೊಳ್ಳುವುದೆಂದರೆ ಮತ್ತೊಮ್ಮೆ ನಾವು ಚಳುವಳಿಯ ದಿನಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು. ನೋಡಿ, ನಮ್ಮ ಕಾರ್ಯಕ್ರಮ ಇದು ಅಂಬೇಡ್ಕರ್ ಚಿಂತನೆಯನ್ನ ಸದಾ ಈ ಸಮಾಜಕ್ಕೆ ನೀಡುತ್ತಿದ್ದಂತ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿದ್ದುಕೊಂಡು ಸತ್ಯವನ್ನ ಸತ್ಯದ ರೀತಿಯಲ್ಲಿ ಸಮಾಜಕ್ಕೆ ನೀಡುತ್ತಿದ್ದಂತ
ದೀಪಯ್ಯರವರ ಆ ದಿನಗಳನ್ನು ನೆನಪಿಸಿಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಹಿರಿಯ ಸಾಹಿತಿಗಳು ಜನಾರ್ದನ ಕೆಸರುಗದ್ದೆಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. PN ಬಸವರಾಜರವರು ಹಿರಿಯ ವರದಿಗಾರರು ವಾರ್ತಾಭಾರತಿ, BSSನ ಅಂಬೇಡ್ಕರ್ ವಾದದ ಸಂಚಾಲಕರಾಗಿರ್ತಕ್ಕಂಥ ನೇಮಿರಾಜ್ ಪಿಯರವರು, ಪೂರ್ಣಾಚಾರಿ ಮಂಗಳೂರು SR ಲಕ್ಷ್ಮಣ್ ರವರು, ಆದಿದ್ರಾವಿಡ ಸಂಘ ಬೆಳ್ತಂಗಡಿ ಅಧ್ಯಕ್ಷರಾಗಿರುವಂತಹ ಶೇಖರ್ ಧರ್ಮಸ್ಥಳ, ಹಾಗೆಯೇ BSP ಬೆಳ್ತಂಗಡಿಯ ಅಧ್ಯಕ್ಷರಾಗಿರುವಂತಹ PS ಶ್ರೀನಿವಾಸ್ ರವರು, ಬಹುಜನ ಮುಖಂಡರಾಗಿರುವಂತಹ ಸಂಜೀವ ಆರ್ ಅವರು, ತುಳುನಾಡು ಪಕ್ಷ ಬೆಳ್ತಂಗಡಿಯ ಶೈಲೇಶ್ ಆರ್ಜಿಯವರು, ಲಕ್ಷ್ಮಣ್ GS ಬಹುಜನ ಮುಖಂಡರು ಬೆಳ್ತಂಗಡಿ, ಚಿಬಿ ಧರ್ಮಸ್ಥಳ ಪತ್ರಕರ್ತರು ಮತ್ತು ಲೇಖಕರು ಬೆಳ್ತಂಗಡಿ, ವೆಂಕಣ್ಣ ಕೊಯ್ಯೂರು ಹಿರಿಯ BSS ಮುಖಂಡರು, ನಾದಾ ಮಣಿನಾಲ್ಕು ಹಿರಿಯ ಜನಪದ ಕಲಾವಿದರು, ಪೆರೂರು ಜಾರು ಹಿರಿಯ ಸಾಹಿತಿಗಳು, ದೀಪಯ್ಯರವರು ಹಮ್ಮಿಕೊಂಡಿದ್ದ ತುಳುನಾಡ ಊರ್ಬಳಿಯ ಆ ಕಾರ್ಯಕ್ರಮದ ದಿನಗಳಲ್ಲಿ ಅವರು ಜೊತೆಗಿದ್ದಂತ ಪೆರೂರು ಜಾರೂರವರು ಕೂಡ ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿದ್ದಾರೆ. ರಘು ಧರ್ಮಸೇನ ಪ್ರಾಧ್ಯಾಪಕರು ಮಡಿಕೇರಿ ತಮ್ಮ ಉಪಸ್ಥಿತಿಯನ್ನು ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ಕುಮಾರಿ ಗೌರಿ ಸದಸ್ಯರು ಪಟ್ಟಣ ಪಂಚಾಯತ್ ಬೆಳ್ತಂಗಡಿ, ವೆಂಕಪ್ಪ PS ಪದ್ಮಂಜ, ಚಂದ್ರಪ್ಪ ಮದ್ದಡ್ಕ ಪ್ರಾಧ್ಯಾಪಕರು, ತಮ್ಮಾನಂದ ಬೆಳ್ತಂಗಡಿ, ಜಗದೀಶ್ ಪಾಂಡೇಶ್ವರ ಪ್ರಧಾನ ಸಂಚಾಲಕರು ದಾಸಂಸ್ಥಾ ದಕ್ಷಿಣ ಕನ್ನಡ ಜಿಲ್ಲೆ, ಚಾಮರಾಜ ಬೆಟ್ಟಿ ಸಂಘಟನಾ ಸಂಚಾಲಕರು ದಾಸಂಸ್ಥಾ ಉಡುಪಿ, ಶ್ರೀಧರ್ ಕಲೆಂಜ ಸಂಚಾಲಕರು ದಾಸಂಸ್ಥಾ ಬೆಳ್ತಂಗಡಿ, ಇನ್ನು ಅನೇಕ ಮಹನೀಯರು ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಮುಂದಕ್ಕೆ ನಾವು ಗುರುತಿಸಿಕೊಳ್ಳುತ್ತಿದ್ದೇವೆ. ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಬಹುಜನ ಬಂಧುಗಳನ್ನ, ಸಮಾಜದ ಕಲ್ಪನೆಗೆ ಕನಸನ್ನು ಹೊತ್ತಿರ್ತಕ್ಕಂಥ ಎಲ್ಲ ಬಂಧುಗಳನ್ನ ನುಡಿ ನಮನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ, ನಾವೆಲ್ಲ ಇಂದು ಮತ್ತೊಮ್ಮೆ ಈ ದೀಪಯ್ಯರವರನ್ನ ನೆನಪಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಸಮಾಜವನ್ನ ನಿರ್ಮಾಣ ಮಾಡಬೇಕಾದ್ರೆ ಈ ದೀಪಯ್ಯರಂತ ನಾಯಕರು ಅವರ ಆ ದಿನಗಳನ್ನ ನೆನಪಿಸಿಕೊಳ್ಳುವುದರ ಮುಖಾಂತರ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಮತ್ತೆ ನಾಯಕರು ಹುಟ್ಟಿಕೊಳ್ಳಬೇಕಾಗಿದೆ. ಈ ನುಡಿ ನಮನ ಕಾರ್ಯಕ್ರಮವಾದ ಮತ್ತು ಅವರ ಜೊತೆ ಸದಾ ಇದ್ದಂತ, ಅವರ ಚಲನ ವರ್ಣಗಳ ಜೊತೆಯಲ್ಲಿ ಸದಾ ಜೋಡಿಯಾಗಿದ್ದಂತ ಬಹುಜನ ಸಾಹಿತಿಗಳು, ಯುವ ನಾಯಕರಾಗಿರುವಂತಹ ಸತೀಶ್ ಕಟ್ಟೆಪದವಿಯವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದ ಎಲ್ಲ ತಿರುಳುಗಳನ್ನ ನಿಮ್ಮ ಮುಂದೆ ಇಲ್ಲಿದ್ದಾರೆ. ಇದೀಗ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಬಹುಜನ ಸಾಹಿತಿ ಸತೀಶ್ ಕಟ್ಟೆಪದವಿಯವರು. ತುಳುನಾಡಿನ ದಲಿತ ಚಳವಳಿಯ ರೂವಾರಿ, ಶಾಸ್ತ್ರರು ಭೀಮಯಾನಿಗಳ ನಿರ್ಮಾತೃ, ತುಳುನಾಡು ಬುದ್ಧ ಉಪಾಸಕರ ಮಹಾ ಉಪಾಸಕ, ಆಟಕೂಟ ತುಳುನಾಡು ಪದ್ಮಂಜದ ಸ್ಥಾಪಕ ನಿರ್ದೇಶಕ, ಬಹುಜನ ಸಮಾಜದ ಪರಿವರ್ತಕ, ಬಹುಜನ ಚಿಂತಕ, ತುಳುನಾಡಿನ ಅಂಬೇಡ್ಕರ್, ಬೋಧಿಸತ್ವ ಮಾನ್ಯವರು ಈ ದೀಪಯ್ಯರವರಿಗೆ ನುಡಿ ನಮನ ಕಾರ್ಯಕ್ರಮ.
ಜಗತ್ತಿನ ಮೊದಲ ಗುರು ಭಗವಾನ್ ಬುದ್ಧರು ಈ ದಿನ ಅಂದ್ರೆ ಆಷಾಢ ಹುಣ್ಣಿಮೆಯ ಗುರು ಪೂರ್ಣಿಮೆ ದಿವಸ ಇವತ್ತು. ಬಹುಶಃ ನಿಮಗೆ ಎಲ್ರಿಗೂ ತಿಳಿದಿದೆ, ಜಗತ್ತಿನಲ್ಲಿ ಮಾನವರನ್ನೇ ಗುರುತಿಸಲಾಗದ ಸಂದರ್ಭದಲ್ಲಿ ಭಗವಾನ್ ಬುದ್ಧರು ಮಾನವನ ನಡುವೆ ಮಾನವೀಯ ಅನುಸಂಧಾನವನ್ನು ಬೆಳೆಸಿದಂತಹ ದಿನ ಇವತ್ತು. ಗುರುನಮನ ಸಲ್ಲಿಸತಕ್ಕಂತಹ ಪುಣ್ಯ ದಿನ. ಬಹುಶಃ ನಮ್ಗೆ ಗೊತ್ತಿಲ್ಲದೆಯೇ, ನಮ್ಗೆ ಅರಿವಿಲ್ಲದೆಯೇ ಇವತ್ತು ನುಡಿನ ನಮನ ಕಾರ್ಯಕ್ರಮವನ್ನು ಇವತ್ತು ಇಟ್ಟುಕೊಂಡಿದ್ದೇವೆ ಅಂದ್ರೆ ಬಹುಶಃ ಇದು 100ರಷ್ಟು ಪಾಲು ಹಿರಿಯ ಜೀವಿ ಈ ಡಿಕೆರಿಗೆ ಸಲ್ಲಿಸತಕ್ಕಂತಹ ನುಡಿನ ಮನವೇ ಸತ್ಯ. ಬಹುಶಃ ಕಳೆದ 25 ವರ್ಷಗಳಲ್ಲಿ ನನ್ನ ಒಡನಾಟ ಡಿಕೆರ್ ಜೊತೆಯಲ್ಲಿ ಏನು ಮಾತಾಡಬೇಕು, ನನ್ನ ಗುರುವಿನ ಬಗ್ಗೆ, ನನ್ನ ಮಾರ್ಗದರ್ಶಕರ ಬಗ್ಗೆ ಆಲೋಚನೆಗಳು ಶೂನ್ಯ ಆಗ್ತಾ ಇದೆ. ಅಂತೂ ಸರ್ ನಡೆದು ಬಂದ ಈ ಡಿಕೆ ಸರ್ ನಡೆದು ಬಂದಂತ ದಾರಿಯನ್ನು ನಾನು ಇವತ್ತು ನನಗೆ ಗೊತ್ತಿದ್ದ ಮಟ್ಟಿಗೆ ಅವರ ಬರಹಗಳು, ಅವರ ಲೇಖನಗಳು, ಅವರ ವಿಚಾರಗಳು ನಾನು ಪ್ರಸ್ತಾಪಿಸಬೇಕಾದಂತಹ ಅನಿವಾರ್ಯ ನನಗಿದೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತಹ ನಮ್ಗೆಲ್ಲರೂ ತಿಳಿದಿದೆ. ನಮ್ಮ ಜಿಲ್ಲೆಯ ಪರಿಸ್ಥಿತಿ ಒಂದ್ ಕಡೆ ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ, ಇಂತಹ ತಲ್ಲಣದ ಸಂದರ್ಭದಲ್ಲಿ ಡಿಕೆ ಸರ್ಗೆ ಮನಗಂಡಿದ್ದು, ಅವರು ಅನುಭವಿಸಿದ ನೋವು, ಅವರ ಒಳ ಮನಸ್ಸು, ಪ್ರತಿಭಟಿಸುವ ಮನಸ್ಸು, ಇವೆಲ್ಲವೂ ಡಿಕೆಯಲ್ಲಿ ಹುದುಗಿಕೊಂಡಿತ್ತು. ನಮ್ಗೆಲ್ರಿಗೂ ತಿಳಿದಿದೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ. ನಮ್ಮ ಜಿಲ್ಲೆಯಲ್ಲಿ ಅಂತಲ್ಲ, ಇಡೀ ದೇಶದಾದ್ಯಂತ ಜಾತೀಯತೆ, ಅಸಮಾನತೆ, ತಾರತಮ್ಯ ಇವೆಲ್ಲ ತಲ್ಲಣವಾಗುತ್ತಿರುವಂತಹ ಸುಮಾರು 80ರ ದಶಕದಲ್ಲಿ ಡಿಕೆಯರ ಪ್ರತಿಭಟನಾ ಮನೋಭಾವಗಳು ಹೇಗೆ ರೂಪಿತಗೊಳ್ಳುವುದು ಅನ್ನುವುದಕ್ಕೆ ಶಾಲಾ ಜೀವನದಲ್ಲಿ ಒಂದಷ್ಟು ಕಾರ್ಯಗಳು ಇವತ್ತಿಗೂ ನಾವು ಶಾಲಾ ಕಾಲೇಜುಗಳಲ್ಲಿ ಅಥವಾ ವಿದ್ಯಾಭ್ಯಾಸದ ವಿದ್ಯಾರ್ಥಿ ಸಂದರ್ಭದಲ್ಲಿ ಒಂದಷ್ಟು ಅವಶ್ಯಕತೆ ಇಲ್ಲದ ವಿಚಾರಗಳನ್ನು ಶಾಲಾ ಕಾಲೇಜಿಗೆ ತರುವಂತದ್ದು, ನೀವು ಬಾಹಿರ ಪುಸ್ತಕಗಳು ಶಾಲೆಯಲ್ಲಿ ನಡೆಯುತ್ತಿದ್ದು ನಾವು ಕಾಣಬಹುದು. ಅಂಥದ್ರಲ್ಲಿ ಡಿಕೆ ಜೀವನದಲ್ಲಿ ನಡೆಯಿತು ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಬಾಲ್ಯದಲ್ಲಿಯೇ ಶಾಲೆಯಲ್ಲಿ ಭಜನಾ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಅದರಲ್ಲೂ ಅವರು ಸಕ್ರಿಯವಾಗಿ ಭಜನೆ ಹಾಡುತ್ತಿದ್ದಂತ ಒಬ್ಬ ಹಾಡುಗಾರನಾಗಿ ಕಾಣ್ತಾರೆ. ಆದ್ರೆ ಶಾಲೆಯಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು. ಅದೇ ವಿದ್ಯಾರ್ಥಿಗಳು ಪಕ್ಕದ ದೇವಸ್ಥಾನದಲ್ಲಿ ಭಜನೆ ಮಾಡುತ್ತಿರುವಾಗ ಡಿಕೆಯರಿಗೆ ಪ್ರವೇಶವಿರಲಿಲ್ಲ. ಇದನ್ನು ಅವರು ತುಂಬಾ ಮನದಾಳದಲ್ಲಿ ಆಲೋಚನೆ ಮಾಡಿಕೊಂಡು ನನಗೇಕೆ ಪ್ರವೇಶ ಇಲ್ಲ, ಇದೇನು ಕಾರಣ, ಇವುಗಳನ್ನು ಹುಡುಕಾಟ ಮಾಡುತ್ತಾ ಮುಂದುವರಿತಾರೆ. ಅದಕ್ಕಾಗಿ ಪರಿಹಾರ ಉಪಾಯಗಳನ್ನು ಅವರು ಆಲೋಚಿಸ್ತಾ ಮುಂದುವರಿಸ್ತಾರೆ. ಅಲ್ಲಿಗಾಡು ನಮ್ಮ ಕಣ್ಣೂರು ಗ್ರಾಮದ ಪದ್ಮುಂಜದಲ್ಲಿ ಹುಂಡ ಹಾಗೂ ಕಾಳಿ ಅನ್ನುವಂತಹ ದಂಪತಿಗಳ ಮಗನಾಗಿ ಜನಿಸಿದಂತಹ ಇವರು 1/8/1958 ಜನಿಸ್ತಾರೆ. ಅನಂತರ ಶಾಲಾ ಜೀವನದಲ್ಲಿ ಇಷ್ಟೆಲ್ಲ ಅನುಭವಗಳು ಆದ್ರೂ ವಿದ್ಯಾಭ್ಯಾಸಕ್ಕಾಗಿ ಇವರ ತಂದೆ ತಾಯಿ ಅಥವಾ ಅಕ್ಕಂದಿರು ಪಟ್ಟ ಕಷ್ಟಗಳನ್ನು ಪದೇ ಪದೇ
ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು, ನೆನೀತಾ ಇದ್ರು. ಅವರು ಕಷ್ಟಪಟ್ಟದ್ದನ್ನು ಗಮನಿಸಬಹುದಾಗಿದೆ. ಈ ಸಂದರ್ಭದಲ್ಲಿ ಇದಕ್ಕೆಲ್ಲ ಪರಿಹಾರವಾಗಿ ವಿದ್ಯಾಭ್ಯಾಸವೇ ಒಂದು ಮೂಲ ಮಂತ್ರ ಅಂತ ಹೇಳಿ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಗಮನವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನಂತರ ಪದವಿ ವಿದ್ಯಾಭ್ಯಾಸಕ್ಕಾಗಿ ಪದ್ಮಿಂದದಿಂದ ಪುತ್ತೂರು ಸುಮಾರು ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಪುತ್ತೂರಿಗೆ ನಡೆದಾಟ ಮಾಡಿಕೊಂಡು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡಿಕೊಂಡು ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುವಂತಹ ಪ್ರಮೇಯ ಬರ್ತದೆ. ಪದವಿ ಶಿಕ್ಷಣ ಮುಗಿದಾಗ 1979ರಲ್ಲಿ ಅವರು ಕೇಂದ್ರ ಸರ್ಕಾರದ ದೂರಸಂಪರ್ಕ ಇಲಾಖೆಯಲ್ಲಿ ಉದ್ಯೋಗಿಯಾಗಿ ನೇಮಕಗೊಳ್ತಾರೆ. ಬಹುಶಃ ಇವತ್ತು ನಾವೆಲ್ಲ ಡಿಕೆಆರ್ ಶಿಷ್ಯರಾಗಿ ಅಥವಾ ಡಿಕೆಆರ್ ಅನ್ನು ನಾವು ಇವತ್ತು ನೆನೀಬೇಕಾದ್ರೆ ಈ ಒಂದು ಸರ್ಕಾರಿ ನೌಕರಿ ಸಿಕ್ಕಿರುವುದು ಕೂಡ ನಾವಿಲ್ಲಿ ಗಮನ ಇರುವಂತಹ ಒಂದು ವಿಚಾರ. ಯಾಕಂದ್ರೆ ದೂರವಾಣಿ ಇಲಾಖೆಯಲ್ಲಿ ಅವರು ಇಲ್ಲಿ ಕೆಲಸ ನಿರ್ವಹಿಸಿರುವುದರಿಂದ ದೂರವಾಣಿ ಸಂಪರ್ಕಗಳಿಂದ ನಾಡಿನಾದ್ಯಂತ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಇವರು ಒಬ್ಬ ನಾಯಕನಾಗಿ ರೂಪುಗೊಳ್ಳಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಹೀಗೆ ಮುಂದಕ್ಕೆ ಇವರ ಸಾಮಾಜಿಕ ಚಟುವಟಿಕೆಗಳು ಅಥವಾ ಪ್ರತಿಭಟನಾ ಚಟುವಟಿಕೆಗಳು 1980ರಿಂದ ಆರಂಭಗೊಳ್ಳುತ್ತದೆ. ಇವರಲ್ಲಿ ಅಂತರ್ಗತವಾಗಿ ಕುದಿಯುತ್ತಿದ್ದಂತ ಕಿಚ್ಚು 1980ರ ಹೊತ್ತಿಗೆ ಒಂದು ಅಪೂರ್ವ ಅವಕಾಶವಾಗಿ ಅವರಿಗೆ ದೊರೆಯುತ್ತದೆ. ಏನಂದ್ರೆ ಬೆಳ್ತಂಗಡಿಯಲ್ಲಿ ದೂರ ಸಂಪರ್ಕ ಇಲಾಖೆಯಲ್ಲಿ ಅವರು ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರ ಸಹೋದ್ಯೋಗಿಯಾಗಿ ಒಬ್ಬರು ಮೇಧಾವಿ ಚಳವಳಿಗಾರರು ದಿವಂಗತ ಎಂ ಸೋಮಶೇಖರ್ ಅವರು ಪರಿಚಯ ಆಗ್ತಾರೆ. ಇವರು ನೆರೆ ಜಿಲ್ಲೆಯ ಕಾಸರಗೋಡಿನ ಒಬ್ಬ ಕವಿ, ನಾಯಕ, ಬರಹಗಾರ, ರಂಗ ನಿರ್ದೇಶಕ ಕೂಡ ಆಗಿರ್ತಾರೆ. ಇವರ ಸಹವಾಸದಿಂದ ಅನಂತರ ಪುತ್ತೂರಿನ ಒಬ್ರು LICಯ ಜೀವ ವಿಮಾ ನಿಗಮದ ಮತ್ತೊಬ್ರು ನಾಯಕರ ಪರಿಚಯ ಆಗ್ತದೆ. ಅವರದು ಸೋಮಶೇಖರ್ ಮತ್ತು ರಾಮಕೃಷ್ಣರ ಪರಿಚಯ ಆಗ್ತದೆ. ರಾಮಕೃಷ್ಣರು ಮತ್ತು ಸೋಮಶೇಖರು ಮಾರ್ಕ್ಸ್ವಾದ ಮತ್ತು ಕಾರ್ಮಿಕವಾದವನ್ನು ಒತ್ತುಕೊಂಡಂತಹ ನಾಯಕರು. ಇಲ್ಲಿ ಅಸ್ಪೃಶ್ಯತೆ ಮತ್ತು ಕಾರ್ಮಿಕರ ಸಮಸ್ಯೆಗಳು ಹತ್ತಿರ ಆಗಿರುವುದರಿಂದ ಇವರ ಚಳವಳಿಯ ಪರಿಚಯ ಆಗಿರೋದ್ರಿಂದ ಇವರಿಗೆ ಮತ್ತಷ್ಟು ಗಟ್ಟಿತನ ಬರ್ತದೆ ಚಳವಳಿಯಲ್ಲಿ. ಹಾಗೆ 1980ರ ದಶಕದಲ್ಲಿ ಇವರ ಸ್ನೇಹಿತರ ವರ್ಗ ಜಾಸ್ತಿ ಆಗ್ತದೆ, ಹೆಚ್ಚಾಗ್ತದೆ. ಈ ಕಾರಣದಿಂದ ಅವರು ದಲಿತರ, ದಮನಿತರ ನೋವು, ಯಾತನೆ, ಭವನಗಳಿಗೆ ಪರಸ್ಪರ ಸ್ಪಂದಿಸಲಿಕ್ಕೆ ಅವಕಾಶ ಆಗ್ತದೆ. ಆ ಹೊತ್ತಲ್ಲಿ ಬಾಬಾ ಸಾಹೇಬ್ರ ಹೆಸರಲ್ಲಿ ದಲಿತ ಚಳವಳಿಯನ್ನು ಕಟ್ಟಬೇಕು ಅನ್ನುವಂತಹ ಪ್ರೇರಣೆ ದಿವಂಗತ ಸೋಮಶೇಖರ್ ಹಾಗೂ ರಾಮಕೃಷ್ಣರಿಂದ ಸಿಕ್ಕಿರುವುದರಿಂದ ಹಿರಿಯ ಜೀವಿ PDKR ದಲಿತ ಚಳವಳಿಯನ್ನು ಆರಂಭಿಸಲಿಕ್ಕೆ ಅವಕಾಶ ಆಗ್ತದೆ. ಸುಳ್ಯ, ಪುತ್ತೂರು, ಮಂಗಳೂರುಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂತಹ PDKR ದಲಿತ ಚಳವಳಿಯ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರೇರಿತಗೊಂಡು ರಾಜ್ಯ ಬಿಟ್ಟು ಅಂತಾರಾಜ್ಯಗಳಿಗೂ ಪ್ರವೇಶವನ್ನು ನೀಡಲಿಕ್ಕೆ ಅವಕಾಶ ಆಗ್ತದೆ. ರಾಮಕೃಷ್ಣರ ಒಡನಾಟದಲ್ಲಿದ್ದ ಆ ಕಾಲದಲ್ಲಿ ದೊಡ್ಡ ಗೆಳೆಯರ ಬಳಗವೇ ದಲಿತ ಚಳವಳಿಯಲ್ಲಿ ಬಂದಿರ್ತದೆ. ಆ ಹೊತ್ತಲ್ಲಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ, ಡಾಕ್ಟರ್ ಪ್ರಭಾಕರ ಶಿಶಿಲ, ಡಾಕ್ಟರ್ RK ಮಣಿಪಾಲ್, ಡಾಕ್ಟರ್ MK ಭಟ್, IK ಬುಲ್ವರ್ ಮೊದಲಾದ ಹಿರಿಯ ಸಾಹಿತಿಗಳು, ಚಳವಳಿಗರು, ವಿದ್ವಾಂಸರ ಪರಿಚಯವು ಡಿಕೆಆರ್ಗೆ ಸಲ್ಲುತ್ತದೆ. ಬೆಳ್ತಂಗಡಿಯಲ್ಲಿ ಚಳವಳಿಯನ್ನು ಆರಂಭಿಸುವ ಉದ್ದೇಶದಿಂದ 1980ರ ಜುಲೈಯಲ್ಲಿ ದಲಿತ ಚಳವಳಿ ಅಥವಾ ದಲಿತ ಸಂಘರ್ಷ ಸಮಿತಿ DSS ಅನ್ನು ಆರಂಭ ಮಾಡಿ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಸಮಾಜವಾದಿ ಮಾರ್ಕ್ಸ್ವಾದ ಚಿಂತನೆಯಲ್ಲಿದ್ದ ಹಲವು ನಾಯಕರುಗಳು ಡಿಕೆಆರ್ಗೆ ಸಾಥಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ನಿರಂತರವಾಗಿ ಕಾರ್ಯಕ್ರಮವನ್ನು ರೂಪಿಸಿದ ಈ ಡಿಕೆಆರ್ 1980ರಿಂದ 85ರವರೆಗೆ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಅನಂತರ ಆ ಹೊತ್ತಿಗೆ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ವರದ ಹಾಡ್ಯ ಬಿಲ್ಲವ ಸಮುದಾಯದವರು ಕೂಡ ಒಬ್ಬರು ಸೋಮಶೇಖರ್ ಅನ್ನುವಂಥವರು
ಡಿ.ಕೆ. ಸರ್ ಜೊತೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮಂಗಳೂರಿನ ಇವತ್ತು ನಮ್ಮಲ್ಲಿ ಉಪಸ್ಥಿತಿ ಇರುವಂತಹ ಗೌರವಾನ್ವಿತ ಕಾಂತಪ್ಪ ಅಲಂಗರ್, ಮೈಸೂರಿನ RS ದೊಡ್ಡಣ್ಣ, ಮಿಡ್ಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದವರು, ಬಂಗಾಡಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡಿದಂತಹ ಮೈಸೂರಿನ ಹೊನ್ನಾಪುರದ ಸತ್ಯನಾರಾಯಣ ಶೆಟ್ಟಿ, ಇವರುಗಳು ಪ್ರಮುಖರು. ಆ ಹೊತ್ತಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಇವೆಲ್ಲ ಗೌರವಾನ್ವಿತ PDK ಅವರಿಗೆ ಅವಕಾಶ ಆಗ್ತದೆ ಅನ್ನೋದನ್ನು ನಾನು ನೆನಪಿಸಲಿಕ್ಕೆ ಬಯಸ್ತೇನೆ. ಈ ಹೊತ್ತಲ್ಲಿ ಆ ಹೊತ್ತಲ್ಲಿ ದಲಿತ ಚಳವಳಿ ಕಟ್ಟಿ ಅಂದ್ರೆ ದಲಿತ ಸಂಘರ್ಷ ಸಮಿತಿಯನ್ನು ರಚಿಸಿ ಜಿಲ್ಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದವರು ಮರವೂರಿನ ಎಂ ದೇವದಾಸರವರು. ಅನಂತರ ಬೆಳ್ತಂಗಡಿಯಲ್ಲಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ಕೆಲಸ ಮಾಡಿದವರ ಹೆಸರುಗಳನ್ನು ಡಿ.ಕೆ. ಅವರು ಹೇಳುತ್ತಾ ಇದ್ದ ನೆನಪುಗಳ ಒಂದಿಷ್ಟು ಮಾತ್ರ ನನಗೆ ನೆನಪಿದೆ. ಅದು ಗೌರವಾನ್ವಿತ ಅನ್ನು ಸಾಧನ, ಬೀರಣ್ಣ ಸಾಧನ ಪತ್ತಿಂಜ, ಉಜಿರೆ ಅಳಿಕೆಯ ಕತ್ತೋಡಿ, ಬೆಳ್ತಂಗಡಿಯ ಕಲ್ಕಣಿಯ ದಿವಂಗತ ಸೋಮ ಹಾಗೂ ಅವರ ಮಕ್ಕಳು, ನೇರ್ಬಿಟ್ಟು ಹುಟ್ಟಿದ ಕಲ್ಮಂಜದ ಬಾಬು, ಬೆಲಾಲ್ ಬಾಬು, ಸಿ.ಕೆ. ಚಂದ್ರಕಲಾ, ಎಂ ಪದ್ಮನಾಭ, ಮಿತ್ರ ಮುಂಡಕಡೆ, ಚೆನ್ನಕೇಶವ ಮೊದಲಾದವರನ್ನ ಹೆಸರನ್ನು ಆವಾಗ PDK ಅವರು ನಮ್ಮ ಮುಂದೆ ಹಂಚಿಕೊಳ್ಳುವುದನ್ನು ನಾನು ಗಮನಿಸಿದೆ. ಇದರ ಜೊತೆಯಲ್ಲಿ 1981ರಲ್ಲಿ ಮೈಸೂರಿನ ದಿವಂಗತ ದೇವಯ್ಯ ಹರವೆ ಪರಿಚಯ ಆಗ್ತಾರೆ. ಇವರು ಸಾಹಿತಿ. ಅದೇ ರೀತಿ ಮೈಸೂರಿನಿಂದ ಪಂಚಮ ಪತ್ರಿಕೆಯನ್ನು ಮುನ್ನಡೆಸಿರುವಂತಹ ಒಬ್ಬ ನಾಯಕರಾಗಿರ್ತಾರೆ. ಇವರ ಪರಿಚಯ ಆಗಿ ಪಂಚಮ ಪತ್ರಿಕೆ ಡಿ.ಕೆ. ಸರ್ ಅವರಿಗೆ ಬಹಳಷ್ಟು ಪ್ರೇರಣೆಯನ್ನು ನೀಡಿದಂತಹ ಒಂದು ಪತ್ರಿಕೆ. ಆ ಪತ್ರಿಕೆಯಲ್ಲಿ ಚಂದಾದಾರನಾಗಿದ್ದು ತನ್ನ ಹೋರಾಟದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವರು ಮುಂದುವರಿತಾರೆ. 1981ರಿಂದ ಅಥವಾ 82 ಇರಬೇಕು ಅನ್ನಿಸ್ತದೆ. ತಿಪ್ಪಟ್ಟೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕರ್ತರ ಶಿಬಿರವನ್ನು ಏರ್ಪಡಿಸ್ತಾರೆ. ಈ ತಿಪ್ಪಟ್ಟೂರಿನ ಕಾರ್ಯಕ್ರಮ ಇವರ ಬದುಕಲ್ಲಿ ಬಹಳಷ್ಟು ಬದಲಾವಣೆ ತಂದಂತಹ ಒಂದು ಶಿಬಿರ. ಅದು ದಲಿತ ಚಳವಳಿಯ ಸಂಸ್ಥಾಪಕ ದಿವಂಗತ ಪ್ರೊಫೆಸರ್ ಕೃಷ್ಣಪ್ಪರವರನ್ನು ಪರಿಚಯಿಸಿದ ಆ ಶಿಬಿರ. ಅಂದಿನಿಂದ ಕೃಷ್ಣಪ್ಪ ಸರ್ ಅವರ, ಪ್ರೊಫೆಸರ್ ಜಿ ಕೃಷ್ಣಪ್ಪರವರ ಮಾತಿನ ವೈಖರಿ, ಅವರ ನಾಯಕತ್ವ, ಅವರ ವಿಚಾರವನ್ನು ಆಗಾಗ ಅವರು ಹೇಳಿಕೊಂಡದ್ದು ಕಾಣಬಹುದು. ಅನಂತರ ಎಚ್ ಗೋವಿಂದಯ್ಯ, ಕೆ ರಾಮಯ್ಯ, ದೇವನೂರು ಮಹದೇವ, ಚಂದ್ರಪ್ರಸಾದ್ ಮೊದಲಾದವರ ಪರಿಚಯವು ಡಿ.ಕೆ. ಸರ್ ಅವರಿಗೆ ಆಗ್ತದೆ. ಮತ್ತೊಂದು ನೆನಪು ಮಾಡಿಕೊಳ್ಬೇಕಾಗ್ತದೆ, ತನ್ನ ಬದುಕಿನಲ್ಲಿ ರಾಗಿ ಮುದ್ದೆ ತಿಂದಂತಹ ವಿಶೇಷ ಶಿಬಿರ ಅಂದ್ರೆ ತಿಪ್ಪಟ್ಟೂರು. ಇದನ್ನು ಅವರು ಆವಾಗ ನಮ್ಮಲ್ಲಿ ಹಂಚಿಕೊಳ್ಳುತ್ತಾ ಖುಷಿ ಪಡ್ತಿದ್ದರು. ಯಾವಾಗ ನಾವೆಲ್ಲ ಅವ್ರ ಜೊತೆ ಹೋಗ್ತಿದ್ದೀವಿ, ನಾನು ಇಲ್ಲಿ ಆರಂಭಿಸಿದ ರಾಗಿ ಮುದ್ದೆ ಆಗಿದ್ದು ತಿಪ್ಪಟ್ಟೂರಿನಲ್ಲಿ ಹೇಳ್ತಾ ಇದ್ದೇನೆ. ಈ ತರ ಮತ್ತೆ ದಲಿತ ಕಲಾ ಮಂಡಳಿಯ ಇಟ್ಟಳ್ಳಿ ಶ್ರೀನಿವಾಸ್, ಕರ್ನಲ್ ನಾರಾಯಣ ಸ್ವಾಮಿ ಇವರುಗಳ ಅಗಾಧ ಪ್ರಭಾವ ಇವರಿಗೆ ಬೀರಿದ್ದರಿಂದ ದಲಿತ ಚಳವಳಿಯಲ್ಲಿ ಹಾಡುಗಳ ಮೂಲಕ ಪ್ರೇರಣೆ ಕೊಡಲಿಕ್ಕೆ ಇವರಿಗೆ ಅನುಕೂಲ ಆಗ್ತದೆ. ಮತ್ತೆ ಎಂ ವೆಂಕಟಸ್ವಾಮಿ, ಕೋಲಾರದ ಪಂಡಿತ್ ಮುನಿಯಪ್ಪರು, ದೊಡ್ಡಬಳ್ಳಾಪುರದ ಮುನಿರಾಜು, ಸಕಲೇಶ್ವರದ ಲಕ್ಕಪ್ಪ, ಅಣ್ಣಯ್ಯ, ಮಲ್ಲಪ್ಪ, ರಾಯಚೂರಿನ ಲಾಲಪ್ಪ, ಚಿಕ್ಕಮಗಳೂರಿನ ಮಾಲ್ಗುಡಿಯ ಮಂಜಯ್ಯ, ಮೈಸೂರಿನ ನಂಜನಗೂಡಿನ ಮಲ್ಲೂರು ನಾಗರಾಜು, ಕೋಲಾರದ ಕವಿ ಕೆ ರಾಮಯ್ಯ, ತುಮಕೂರಿನ ಕವಿ ಸಿದ್ದರಂಗಯ್ಯ ಮೊದಲಾದ ವಿಶೇಷ ವ್ಯಕ್ತಿಗಳ ಸಮಾಜದಲ್ಲಿ ಏನು ಚಳವಳಿಯನ್ನೇ ತಮ್ಮ ಬದುಕನ್ನಾಗಿ ರೂಪಿಸಿಕೊಂಡಿದ್ದಾರೆ ಅಂತಹ ಅನೇಕ ಮಹನೀಯರುಗಳ ಚಳವಳಿಯ ವಿಚಾರಗಳನ್ನು ಮೈಗೂಡಿಸಿಕೊಂಡು ಚಳವಳಿಯನ್ನು ಮುನ್ನಡೆಸಲಿಕ್ಕೆ ಇವರು ಮುನ್ನಡೆಸ್ತಾರೆ. ಅದರ ಜೊತೆಯಲ್ಲಿ ಸುಮಾರು ಹೋರಾಟಗಳನ್ನು ಮಾಡಿದ ಕೆಲವೊಂದು ವಿಚಾರಗಳು ಮಾತ್ರ ನಾನು ಹೇಳಬಯಸ್ತೇನೆ. ಪ್ರಮುಖ ಹೋರಾಟಗಳಂದ್ರೆ ಹೋರಾಟ ಮಾಡಿದ್ದೇವೆ. ಜುಲೈ ಡಿಸೆಂಬರ್ ಬಗ್ಗೆ ನಾವು ಹೋರಾಟ ಮಾಡಿರ್ತೀವಿ. ಆದ್ರೆ ಪ್ರಥಮ ಬಾರಿ ಹೋರಾಟದ ಒಂದು ಹೋರಾಟವನ್ನು ಮಾಡಿದ್ದು ನೇತೃತ್ವದಲ್ಲಿ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಆಗ ಅನೇಕ ಕೃಷಿ ಭೂಮಿಗಳನ್ನು ತೆಗೆದುಕೊಡುವಂತಹ ಕೆಲಸಗಳನ್ನು ಮಾಡಿರುವುದು ಅವರ ಜೊತೆಯ ಒಡನಾಡಿಗಳಿಗೆ ಇದು ಪ್ರತ್ಯಕ್ಷದರ್ಶಿಯಾಗಿ ಕೊಟ್ಟಿದೆ. ಮಂಗಳೂರಿನ ಕಾವೂರಿನ ಮುಲ್ಲಾಕಾಡ್ ದಲಿತ ಕಲೆಯ ದಲಿತ ಯುವತಿಯ ಹತ್ಯೆಯ ವಿರುದ್ಧ ಹೋರಾಟ ಮಾಡಿರುವುದು ಇತಿಹಾಸ ದಾಖಲೆಯಾದಂತಹ ಈ ವಿಚಾರ ಡಿ.ಕೆ. ನೇತೃತ್ವದಲ್ಲಿ ನಡೆದಿದೆ. ಹೆಂಡಸರ ವಿರುದ್ಧ ನಡೆಸಿದ ಹೋರಾಟ, ದಲಿತ ವಿದ್ಯಾರ್ಥಿ ನಿಲಯಗಳಿಗೆ
ಬೆಳೆಗಾಗಿ ಹೋರಾಟ, ಮೀಸಲಾತಿ ಹೋರಾಟ, ಮತ್ತೆ ಮುಖ್ಯವಾಗಿ ದೇವಾಲಯ ಪ್ರವೇಶ, ಸಾಂಸ್ಕೃತಿಕ ಹೋರಾಟ ಅಂತ ಇವರ ಹೋರಾಟದ ವಿಭಾಗಗಳಲ್ಲಿ ನಾವು ಒಂದೊಂದಾಗಿ ತಿಳ್ಕೊಳ್ಬಹುದು. ಭೂ ರಹಿತರಿಗೆ ಕೃಷಿ ಯೋಗ್ಯ ಭೂಮಿಯನ್ನು ನೀಡಬೇಕು ಅನ್ನುವಂತ ಈ ವಿಚಾರ ಗೋಷ್ಠಿಗೆ ಮತ್ತು ಸಭೆಗೆ ಪ್ರೊಫೆಸರ್ ಅರವಿಂದ ಮಲಗತ್ತಿ, ಸಾರಾ ಅಬೂಬಕರ್, ಎಂ ವೆಂಕಟಸ್ವಾಮಿ, ಎಂ ಗೋಪಿನಾಥ್ ಸರ್ ಮೊದಲಾದವರನ್ನು ಕರೆಸಿ ಭಾಷಣ ಮಾಡಿ ಇಲ್ಲಿನ ತುಳುನಾಡಿನ ಯುವಕರಿಗೆ ಮತ್ತು ಹೋರಾಟಗಾರರಿಗೆ ಉತ್ತೇಜನ ಕೊಡುವಂತಹ ಕಾರ್ಯಕ್ರಮವನ್ನು ಡಿ.ಕೆ. ಸರ್ ನೇತೃತ್ವದಲ್ಲಿ ಮಾಡಲಾಗಿತ್ತು. 1985 ತಿಂಗಳಲ್ಲಿ, ಬಹುಶಃ ಮೇ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದಲಿತ ಚಳವಳಿ ಇತಿಹಾಸದಲ್ಲಿ ಒಂದು ಇತಿಹಾಸ ನಿರ್ಮಿಸಿದಂತಹ ಕಣ್ಣೀರು ಗ್ರಾಮದ ಮಳೆಂಗಾಳು ದೇವಾಲಯ ಪ್ರವೇಶ. ಅಷ್ಟು ಅಸ್ಪೃಶ್ಯತೆ ಇದ್ರೂ, ಅಸ್ಪೃಶ್ಯತೆ ಕಾಲದಲ್ಲಿಯೂ ದೇವಾಲಯ ಪ್ರವೇಶ ಮಾಡಿದಂತಹ ಹೋರಾಟವನ್ನು ಈ ಡಿ.ಕೆ. ಮತ್ತು ಅವರ ಸಹವರ್ತಿಗಳು ಆ ಸಮಯದಲ್ಲಿ ಮಾಡಿದ್ದರು ಅನ್ನೋದು ಇವತ್ತಿಗೆ ಇತಿಹಾಸ. ಈ ರೀತಿ ಅನೇಕ ಹೋರಾಟಗಳನ್ನು ಮಾಡಿದಂತಹ ಡಿ.ಕೆ. ಸರ್ ವಿಚಾರಗಳು ಬಹಳಷ್ಟು ಉಂಟು. ಇವರನ್ನು ಸೈದ್ಧಾಂತಿಕವಾಗಿಯೂ, ವಿಮರ್ಶಕರಾಗಿಯೂ, ಬಹುಜನ ಚಿಂತಕರಾಗಿಯೂ ನಾವೆಲ್ಲ ಕಾಣ್ತಾ ಬಂದಿದ್ದೇವೆ. ಇವತ್ತಿನ ನುಡಿ ನಮನ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜಿಸಿಕೊಂಡಿದ್ದೇವೆ. ಸುಮಾರು 25 ವರ್ಷಗಳ ಕಾಲ ಡಿ.ಕೆ. ಜೊತೆಯಲ್ಲಿ 1995ರಿಂದ ಬಹುಶಃ ಅವರು ಇವತ್ತಿಲ್ಲ, ಅವರು ಇಲ್ಲದ ಕಾಲದವರೆಗೂ ಅವರ ಜೊತೆಯಲ್ಲಿ ನಡೆದು ಒಂದಷ್ಟು ಅವರ ವಿಚಾರಗಳನ್ನು ತಿಳಿದುಕೊಂಡ ರೀತಿ ಬಹಳಷ್ಟು ಇದೆ. ಅದರ ಹಂಚಿಕೊಳ್ಳಿಕ್ಕೆ ಸಮಯ ಇಲ್ಲ. ಕೊನೆಯದಾಗಿ ಅವರು ಮಾಡಿದ ಕೆಲವೊಂದು ವಿಚಾರಗಳನ್ನು ಮಾತ್ರ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಮೀಸಲಾತಿಗೆ 100 ದಿನಗಳು ಅಂತ 48 ದಿವಸಗಳ ಸೈಕಲ್ ಜಾಥಾ ಮಾಡಿದಲ್ಲಿ ಡಿ.ಕೆ. ವಿಚಾರಗಳು ಜನಜನಿತವಾಗಿದೆ. ಜಾತಿ ಮತ್ತು ಜಾತಿ ಪ್ರಜ್ಞೆ ವಿಚಾರ ಬಂದಾಗ ಅನೇಕ ವಿಚಾರ ಸಂಕಿರಣಗಳನ್ನು ಮಾಡಿದಂತಹ ಇತಿಹಾಸ ಡಿ.ಕೆ. ದಲಿತರು ಯಾರು, ನಾವು ಯಾರು ದಲಿತರು ಅನ್ನೋದನ್ನು ಒಂದು ಮನೆ ಒಕ್ಕಲು ಆದ್ರೂ ಬಿಡ್ತದೆ ಇರ್ಲಿಲ್ಲ, ಮದುವೆ ಸಮಾರಂಭ ಬಿಡ್ತಿರ್ಲಿಲ್ಲ, ಶ್ರೀಮಂತ ಬಿಡ್ತಿರ್ಲಿಲ್ಲ. ಅಲ್ಲಿ ಸುತ್ತ ಸರ್ಕಲ್ ಚೇರ್ ಹಾಕೊಂಡು ಡಿಸ್ಕಷನ್ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ರು. ಬಹುಶಃ ನೆನಪಿರ್ಬೋದು, ಟಿ. ಚೆನ್ನಪ್ಪರ ಮನೆಯಲ್ಲಿ ಗೃಹ ಪ್ರವೇಶದ ಮತ್ತು ದಲಿತರು ಯಾರು ಅನ್ನುವಂತ ಒಂದು ಸಭಾ ಕಾರ್ಯಕ್ರಮವನ್ನು ನಿರ್ಮಿಸಿದಂತ ಇತಿಹಾಸ ಡಿ.ಕೆ. ಆಗಿತ್ತು. ಆಕಾಶವಾಣಿ ಕಲಾವಿದರಾಗಿ, ಚಿಂತಕರಾಗಿ ಕಾರ್ಯಕ್ರಮವನ್ನು ಅನೇಕ ಮಂಗಳೂರು ಆಕಾಶವಾಣಿಯಲ್ಲಿ ಪ್ರಸಾರಗೊಂಡಿತ್ತು. ಯಕ್ಷಗಾನದ ಮಕ್ಕಳನ್ನು ನಾನು ನೆನಪಿಸಲೇಬೇಕಾಗ್ತದೆ. ಒಂದು ಪರಂಪರೆ ವ್ಯವಸ್ಥೆಯ ಕಡೆಗೆ ಹೋಗುತ್ತಿರುವಾಗ ಅಂತಹ ಕಾಲಘಟ್ಟದಲ್ಲಿ ಯಕ್ಷಗಾನವನ್ನು, ತುಳು ಇತಿಹಾಸವನ್ನು ಅಥವಾ ತುಳು ಕಾರಣಿಕ ಪುರುಷರು ಅಥವಾ ತುಳುನಾಡಿನ ಸತ್ಯಗಳು ಅನ್ನುವಂತಹ ಧೈರ್ಯಗಳ ಕಥಾನಕವನ್ನು ವಿಮರ್ಶಾತ್ಮಕವಾಗಿ ತುಳುನಾಡಿನ ಸತ್ಯವನ್ನು ವೈಜ್ಞಾನಿಕವಾಗಿ ಚಿಂತಿಸಿ ಜ್ಞಾನದ ಕಟ್ಟದ ನಿಲೆತನದ ಬಳಿಯಿಂದ ಎಳುವಿನ ಮದುವೆಗಳು, ಕಾರ್ಲದ ಕ್ರಾಂತಿ ಇನ್ನಿತರ ಪ್ರಸಂಗಗಳನ್ನು ಗೌರವಿತ ಇತಿಹಾಸಕರು ಪೇರೂರು ಜಾರವರ ರಚನೆಯಲ್ಲಿ ಅಥವಾ ನಿರ್ದೇಶನದಲ್ಲಿ ಡಿ.ಕೆ. ನೇತೃತ್ವದಲ್ಲಿ ಆಟಾಕೂಟ ತುಳುನಾಡು 15 ಎಂಬುದನ್ನು ಕಟ್ಟಿ ತುಳುನಾಡಿನಾದ್ಯಂತ, ಹಾಗೆ ಕಡಲ ಕರೆಯಿಂದ ಬೆಟ್ಟದ ತುದಿವರೆಗೆ ಹರಡಿದಂತ ಕೀರ್ತಿ ಡಿ.ಕೆ. ಯಕ್ಷಗಾನದಲ್ಲಿ ಪಾತ್ರಧಾರಿಯಾಗಿ ಪ್ರಾಣದ, ಕೋಟಿ, ಸಂಜುಗಿರಿ, ಬಳಿ, ಶಂಭುಕ ಇತರ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದಂತಹ ಇತಿಹಾಸ ಡಿ.ಕೆ. ತನ್ನ ಅಂತರಾಳದ ಭಾವನೆಯನ್ನು ಯಕ್ಷಗಾನದ ಕಲಾವಿದನಾಗಿ ಸಾಮಾಜಿಕ ಅನುಸಂಧಾನವೇ ಆಗ್ಬೇಕಾದ್ದು ಅನ್ನುವಂಥದ್ದು ಯಕ್ಷಗಾನ ಪಾತ್ರಗಳಲ್ಲಿ ಬಿಂಬಿಸುವಂತಹ ಕಲಾ ಪ್ರೌಢಿಮೆ ಡಿ.ಕೆ. ಇತ್ತು ಅನ್ನೋದನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆ ತುಳುನಾಡಿನ ಬಲೀಂದ್ರ, ತುಳುನಾಡಿನ ಬಲಿ ಇತಿಹಾಸ ಪುರುಷ, ಈ ದೇಶದ ಅರಸ ಅನ್ನೋದನ್ನು ಬಲೀಂದ್ರ ಯಕ್ಷಗಾನದಲ್ಲಿ, ಮತ್ತೆ ಬಲಿಪಾಡ್ಯದ ದಿವಸ ಬಲಿಯನ್ನು ಕರೆಯುವ ರೀತಿ ನೀತಿಗಳ ಬಗ್ಗೆ ಹಲವಾರು ಕಡೆಗಳಲ್ಲಿ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದು ಡಿ.ಕೆ. ಪಾಲು ಇದೆ. ಇದು ಇಷ್ಟು ಅಲ್ಲದೆ ಇವರೊಬ್ಬ ಉತ್ತಮ ಆರ್ಟಿಸ್ಟ್, ಬರಹಗಾರ,
ಅನ್ನೋದನ್ನು ನಾವು ಮರೆಯಲಿಕ್ಕಿಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಇವತ್ತು ಡಿಜಿಟಲ್ ಬ್ಯಾನರ್ಗಳಿದೆ, ನಾವು ಹೇಳಿದ ತಕ್ಷಣ ಬರ್ತದೆ, ಆದ್ರೆ ಅವತ್ತು ಆಗಲ್ಲ. ಅದೆಷ್ಟು ನೂರಾರು ಕಾರ್ಯಕ್ರಮ, ಸಾವಿರಾರು ಯಾಕಂದ್ರೆ ಹಿಡಿದು ಅನೇಕ ದಕ್ಷಿಣ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಾದ್ಯಂತ ಓಡಾಡಿ ಕೈ ಬರಹದ ಬ್ಯಾನರ್ಗಳನ್ನು ಬರೆಯುವುದು, ಭಿತ್ತಿಪತ್ರಗಳನ್ನು ಬರೆಯುವುದು ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಕವಿಯಾಗಿ, ಸಾಹಿತಿಯಾಗಿ, ತುಳು ಶಬ್ದ ಭಂಡಾರವಾಗಿ ಇತಿಹಾಸವನ್ನು ಗುರುತಿಸುವುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟಲ್ಲದೆ ಇವ್ರದ್ದು ಕೆಲವೊಂದು ಪುಸ್ತಕಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಕಥೆಯನ್ನು ತುಳು ಭಾಷೆಯಲ್ಲಿ ಬರೆದು ತುಳು ಸಾಹಿತ್ಯ ಅಕಾಡೆಮಿ ಮುದ್ರಣಗೊಂಡಿರುವುದು ಮತ್ತು ಕಾನೂನು ಪಥದ ಇತಿಹಾಸವನ್ನು ಬರೆದಿರುವುದು ನಿಮಗೆ ದಾಖಲಾಗಿದೆ. ಇಷ್ಟಲ್ಲದೆ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ತುಳು ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿ ಸಂಸ್ಕೃತಿ ಬಿಡುಗಡೆ ಮಾಡುತ್ತಿದ್ದಂತಹ ಕೀರ್ತಿ ವಿದ್ಯರಿಗೆ ಸಲ್ಲಿಸುತ್ತದೆ. ಇಷ್ಟೊಳಗೆ ತುಳು ಗೊಬ್ಬುಲು ಅಂತ ಅವರಂತ ಇತಿಹಾಸಕರು ಬೇರೆಯವರು ಜಾಗಗಳ ಜೊತೆ ಅವರ ಮಾರ್ಗದರ್ಶನದಲ್ಲಿ ತುಳು ಪುಟವನ್ನು ಏರ್ಪಡಿಸಿದಂತ ಇತಿಹಾಸ ಇದೆ. ಉತ್ತಮ ಕೃಷಿಕರು ಅವರು. ಇವತ್ತು ನಾಗಮಲೆ ಅನ್ನುವಂತಹ ಅಥವಾ ಶಾಖೆ ವಿಹಾರ ಅನ್ನುವಂಥವರ ಸುತ್ತಲೂ ಅಥವಾ ಅವರ ಈಗಿರುವ ಹೊಸಮನೆ ಅಭ್ಯಂಗದ ಹತ್ತಿರ ಹೋದ್ರೆ ಅವರೆಷ್ಟು ಕೃಷಿಕರು ಅನ್ನೋದನ್ನು ನಾವು ಅರ್ಥೈಸಿಕೊಳ್ಬಹುದು. ಮತ್ತೆ ಮನೆಯಲ್ಲೇ ಒಂದು ಅದ್ಭುತ ಟ್ರೈನಿಂಗ್ ಸೆಂಟರ್ ಮಾಡಿದಂತಹ ಕೀರ್ತಿ ಅವರದ್ದು ಇಷ್ಟು. ಮತ್ತೆ ಮಕ್ಕಳೊಂದಿಗೆ ಮಕ್ಕಳಾಗಿ, ದೊಡ್ಡವರಲ್ಲಿ ದೊಡ್ಡವರಾಗಿ, ಹಿರಿಯರಲ್ಲಿ ಹಿರಿಯರಾಗಿ, ವಿದ್ವಾಂಸರಾಗಿ ಒಂದು ಮಹತ್ವದ ಭಾವನೆಯುಳ್ಳ ಡಿಕೆಯರು. ಅವರ ದಿನಗಳನ್ನು ನಾನು ನೆನೆಯುವುದಕ್ಕೂ ನನಗೆ ಅಸಾಧ್ಯ ಆಗ್ತಾ ಇದೆ. ಯಾಕಂದ್ರೆ ಒಂದು ತುಳುನಾಡಿನ ಅಂಬೇಡ್ಕರ್ ಅನ್ನುವಂತ ಹೆಸರನ್ನೇ ನಾವು ನಮ್ಮ ಅವರ ಶಿಷ್ಯ ರಾಜು ಅವರು ವಾಟ್ಸಪ್ ಹಾಕಿದ್ದಾರೆ, ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ. ಅವರು ತುಳುನಾಡಿನ ಅಂಬೇಡ್ಕರ್ ಸಾವಿರಾರು ಶಿಷ್ಯಂದಿರನ್ನು, ಭೀಮಯಾನಿಗಳನ್ನು ನಿರ್ಮಾಣ ಮಾಡಿದ ಡಿಕೆಯರು ಇವತ್ತು ಇಲ್ಲ ಅನ್ನೋದೇ ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಡಿಕೆಯರ ಹೆಸರು ಗೊತ್ತಿಲ್ಲದವರು, ಡಿಕೆಯರ ಚಳುವಳಿ ಗೊತ್ತಿಲ್ಲದವರು ಬಹುಜನರು, ದಲಿತರಿರ್ಬೋದು, ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಬಹುಜನರು ಮನೆ ಮಾತಾಗಿ ಡಿಕೆಯರನ್ನೇ ಗುರುಭ್ಯೋ ನಮಃ ಅಂತ ಹೇಳ್ತೇನೆ. ಒಟ್ಟಿನಲ್ಲಿ ಡಿಕೆಯರ ನೆನಪು, ಅವರ ಭಾವನೆಗಳು, ವಿಚಾರಗಳು, ನೋವುಗಳು, ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳ ನಡುವೆ ನಾವೆಲ್ಲ ಸೇರಿಕೊಂಡು ನುಡಿ ನಮನ ಸಲ್ಲಿಸ್ತಾ ಇದ್ದೀವಿ. ಬರೀ ನುಡಿ ನಮನ ಇವತ್ತಿಗೆ ಸೀಮಿತ ಆಗಿರದೆ ಅವರ ವಿಚಾರಗಳು, ಅವರ ಭಾವನೆಗಳು, ಅವರ ಲೇಖನಗಳು, ಅವರ ತತ್ವಗಳು, ಆದರ್ಶಗಳು ಈ ಸಮಾಜದಲ್ಲಿ ಬೇರೆಯವರಲ್ಲಿ ಮುಂದಕ್ಕೆ ದೊಡ್ಡ ಹೆಮ್ಮರವಾಗಿ ಬೆಳೆಯಲಿ. ಈ ಜಿಲ್ಲೆಯಲ್ಲಿ ಇಡೀ ನಾಡಿನಾದ್ಯಂತ ಭೀಮಯಾನಿಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ಹೇಳಿ ಬಯಸುತ್ತಾ ಇನ್ನೊಮ್ಮೆ ಈ ವಿಶ್ವಕೋರಿಗೆ ಗುರುಭ್ಯೋ ನಮಃ. ಧನ್ಯವಾದಗಳು ಸತೀಶ್ ಶೆಟ್ಟಿಯವರಿಗೆ. ಈಗ ಈ ಕಾರ್ಯಕ್ರಮದ ನುಡಿ ನಮನ ಕಾರ್ಯಕ್ರಮದಲ್ಲಿ ಮೇಘ ಬಂದು ನಮ್ಮೊಂದಿಗೆ ಆಸೀನರಾಗಿ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕು ಅಂತ ತಮ್ಮ ಕಾರ್ಯ ಒತ್ತಡದ ನಡುವಲ್ಲೂ ಕೂಡ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯರು ಪ್ರತಾಪ್ ಸಿಂಗ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಈಗಾಗಲೇ ಸಮಯ ಮೀರಿದೆ. ಸುಮಾರು 2:30 ಗಂಟೆಗೆ ಕಾರ್ಯಕ್ರಮ ಮುಗಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ವೇದಿಕೆಯ ಮುಖ್ಯ ಅತಿಥಿಗಳಾಗಿರತಕ್ಕಂಥ ನಮ್ಮ ಪ್ರೀತಿಯ ಡಿಕೆಯವರ ಆತ್ಮೀಯರು ಆಗಿರುವಂತಹ ಪ್ರತಾಪ್ ಸಿಂಹ ನಾಯಕರವರು ಇವತ್ತಿನ ನುಡಿ ನಮನ ಕಾರ್ಯಕ್ರಮದಲ್ಲಿ ನಮ್ಮ ನುಡಿ ನಮನವನ್ನು ಸಲ್ಲಿಸಬೇಕು ಮಾಡಿ ವಿನಂತಿಯನ್ನು ಮಾಡಿಕೊಳ್ತಾರೆ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।
ಓಂ ಶಾಂತಿ ಶಾಂತಿ ಶಾಂತಿ. ಒಂದು ಭಾವಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಈ ದೀಪಗಳವರು ನಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ನಮ್ಮಲ್ಲಿ ವಿಶ್ವಾಸವನ್ನು ತುಂಬಿಸ್ತಾ, ಬದುಕಿನ ಬಗ್ಗೆ ಧೈರ್ಯವನ್ನು ಹೇಳುತ್ತಾ, ಸಮಾಜದಲ್ಲಿ ಬೆಳೆದಿರುವ ಅನಿಷ್ಟವನ್ನು ತೊಲಗಿಸುವಂತಹ ದೃಷ್ಟಿಯಲ್ಲಿ ಬದಲಾವಣೆಯ ಹರಿಕಾರರಾಗಿ, ಪರಿವರ್ತನೆಯ ಹರಿಕಾರರಾಗಿ ನಮ್ಮೆಲ್ಲರ ಮಧ್ಯೆ ತಮ್ಮ ಜೀವನ ಪೂರ್ತಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂತಹ ಓರ್ವ ದಿವ್ಯ ಚೇತನ ಅವರಿಗೆ ಇಂದು ನಮ್ಮ ಮಧ್ಯೆ ಇಲ್ಲ ಅಂತ ಹೇಳುವಾಗ ಸಹಜವಾಗಿ ಒಂದು ಶೂನ್ಯ ಭಾವ ಯಾರೆಲ್ಲ ಅವರ ಜೊತೆ ಬದುಕಿನಲ್ಲಿ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ಮೂಡಿ ಬರುತ್ತದೆ. ಶರಣರ ಗುಣ ಮರಣದಲ್ಲಿ ಕಾಣು ಅಂತ ಹೇಳುವಂತಹ ಭಾವನೆ ಅಥವಾ ಮಾತುಗಳಿದ್ದಾರೆ. ಯಾರು ಸ್ವಂತಕ್ಕಾಗಿ ಬದುಕದೆ ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಸವಿಸಿದ್ದಾರೆ, ಸಹಜವಾಗಿ ಅವರ ಅಗಲುವಿಕೆ ನಮ್ಮಲ್ಲಿ ನೋವನ್ನ, ದುಃಖವನ್ನ ತಂದುಕೊಡುತ್ತದೆ. ಆ ದುಃಖ, ನೋವನ್ನ ನಾವು ಯಾವ ರೀತಿಯಲ್ಲಿ ಆ ಮೌನವಾಗಿರುವಂತಹ ನಮ್ಮೊಳಗಿನ ಆ ಭಾವದ ಭಾರವನ್ನ ಹೇಗೆ ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳಿದರೆ, ಬಹುಶಃ ಈ ರೀತಿಯಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಅವರು ನಡೆದಂತಹ ದಾರಿಯನ್ನ ನೆನಪಿಸಿಕೊಂಡು, ಅವರು ಮಾಡಿದಂತಹ ಆ ಸತ್ಕಾರ್ಯಗಳ ಕಡೆಗೆ ನಮ್ಮ ಮನಸ್ಸನ್ನ ಕೊಟ್ಟು, ಅವರು ಜೀವನ ಪೂರ್ತಿ ನಂಬಿದಂತಹ ಆದರ್ಶಗಳನ್ನ, ವಿಚಾರಗಳನ್ನ ಸ್ಮರಿಸಿಕೊಳ್ತಾ ನಮ್ಮ ಬದುಕಿನಲ್ಲಿಯೂ ಒಂದಷ್ಟು ಸಮಯ ಅಥವಾ ಒಂದಷ್ಟು ಆ ಆದರ್ಶಗಳನ್ನ ದಾರಿಯಲ್ಲಿ ಹೋಗುವಂತಹ ಪ್ರಯತ್ನ, ಸಂಕಲ್ಪ ನಮ್ಮದಾಗಲಿ ಹೇಳುವ ಭಾವದ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದಂತಹ ಆ ಶ್ಲೋಕ ಏನಿದೆ, ಅದರಲ್ಲಿರುವಂತಹ ಭಾವನೆ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಪೂರ್ಣರೇ. ಹೊರಗಿರುವಂತಹ ಭಗವಂತನ ಸೃಷ್ಟಿಯೂ ಪೂರ್ಣ, ನಮ್ಮೊಳಗಿರುವಂತಹ ಆ ಶಕ್ತಿಯೂ ಪೂರ್ಣ. ಪೂರ್ಣದಿಂದ ಪೂರ್ಣವನ್ನ ತೆಗೆದರೆ ಪೂರ್ಣವೇ ಉಳಿಯುವಂತಹದ್ದು. ಹಾಗಾಗಿ ಇದನ್ನ ಅರ್ಥ ಮಾಡಿಕೊಳ್ಳದ ಮನುಷ್ಯ ತನ್ನದಾದಂತಹ ಸ್ವಾರ್ಥಗಳಿಗೋಸ್ಕರ ಸಮಾಜದಲ್ಲಿ ಆ ರೀತಿಯ ಮೇಲು ಕೀಳಿನ ಭಾವನೆಯನ್ನ ತಂದುಕೊಂಡು ನಾನು ಮೇಲು ಅಂತ ಹೇಳುವಂತಹ ಅಹಂಕಾರದಿಂದ ನಡೀತಾ ಇರ್ತಾರೆ. ಆದರೆ ವೈಚಾರಿಕವಾಗಿ ಈ ಪೂರ್ಣತೆಯ ಅರಿವು ಬಂದರೆ ಖಂಡಿತವಾಗಿಯೂ ಇದರಿಂದ ಹೊರಗೆ ಬರುವಂತಹ ಶಕ್ತಿ ಅವನಲ್ಲಿ ಬಂದೇ ಬರ್ತದೆ. ರಾಧಾಕೃಷ್ಣನ್ ನಮ್ಮ ರಾಷ್ಟ್ರಪತಿಗಳಾಗಿದ್ದವರು ಒಂದು ಮಾತನ್ನು ಹೇಳ್ತಾರೆ, ವೈಜ್ಞಾನಿಕವಾಗಿ ಮನುಷ್ಯ ಹಕ್ಕಿಯಂತೆ ಹಾರೋದಕ್ಕೆ ಕಲಿತಿದ್ದಾನೆ, ನೀರಿನಂತೆ ಈಜುವುದಕ್ಕೆ ಕಲಿತಿದ್ದಾನೆ, ಮನುಷ್ಯನಾಗಿ ಬದುಕುವುದಕ್ಕೆ ಮಾತ್ರ ಕಲಿತಿಲ್ಲ ಅಂತ ಹೇಳುವಂಥದ್ದು. ಆದರೆ ನಮ್ಮ ದೇಶದ ಪರಂಪರೆಯನ್ನ ನೋಡಿದರೆ ಯಾವ ಸ್ಥಾನದಲ್ಲಿ ಇವತ್ತು ಈ ಸಭೆ ನಡೀತಾ ಇದೆ, ಪೂಜ್ಯ ನಾರಾಯಣ ಗುರುಗಳು ಅವರಾದಿಯಾಗಿ ಆಗ ಇಲ್ಲಿ ಸಂಗೀತ ಹೇಳಿದಂತಹ ಸಂದರ್ಭದಲ್ಲಿ ಬಸವಣ್ಣನನ್ನ ಗುರುತಿಸಿದರು. ಈ ಸಮಾಜದ, ಈ ದೇಶದ ಪರಂಪರೆಯನ್ನು ನೋಡಿದರೆ ಕಾಲ ಕಾಲಕ್ಕೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಸಮಾಜದಲ್ಲಿ ಆ ರೀತಿಯ
ಒಂದು ರೀತಿಯ ಬಂದಳಿಕೆಯ ಬೆಳವಣಿಗೆಯನ್ನ ಸಮಾಜದ ಮರದಲ್ಲಿ ಸೃಷ್ಟಿಸಿದಾಗ ಅದನ್ನ ನಿರ್ಮೂಲ ಮಾಡುವಂತಹ ಸುಧಾರಕರುಗಳು ಮತ್ತೆ ಮತ್ತೆ ಹುಟ್ಟಿ ಬಂದು ಮನುಷ್ಯನಾಗಿ ಹೇಗೆ ಬಾಳಬೇಕು ಅಂತ ಹೇಳುವಂತಹ ಬೆಳಕನ್ನ ಕೊಡ್ತಾ ಬಂದಿದ್ದಾರೆ. ಸಾಮರಸ್ಯದ ಜೊತೆಗೆ ಆ ಬೆಳಕನ್ನ ಬದಲಾವಣೆಯನ್ನ ಸಮಾಜದಲ್ಲಿ ಕಂಡಿದ್ದಾರೆ. ಅಂತಹ ದಿವ್ಯ ಚೇತನ ಡಿಕೆಯರು ಅಂತ ಹೇಳಿ ನಾನು ಭಾವಿಸ್ತೇನೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅವರ ಅಗಲಿಕೆಯ ನೋವನ್ನ ಹಂಚಿಕೊಳ್ಳುವುದಕ್ಕೆ ಸಮಾಜದ ಎಲ್ಲ ವರ್ಗದ ಜನರು, ಎಲ್ಲ ಭಾಗದ ಜನರು, ಎಲ್ಲ ವಿಚಾರ ನಂಬಿಕೆಗಳ ಜನರು ಅದೆಲ್ಲವನ್ನ ಬದಿಗಿಟ್ಟು ಮೇಲೆ ನಿಂತು ಡಿಕೆಯರವರಿಗೆ ಆ ಶ್ರದ್ಧಾ ಸುಮನವನ್ನ ಅರ್ಪಿಸ್ತಾರೆ ಅಂತ ಹೇಳಿ ಆದರೆ ಖಂಡಿತವಾಗಿಯೂ ಅವರು ಆ ರೀತಿಯ ಬದುಕನ್ನ, ಆದರ್ಶವನ್ನ, ನಂಬಿಕೆಯನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ಸಮಾಜಕ್ಕೋಸ್ಕರ ಬದುಕಿದಾಗ ಎಲ್ಲರೂ ಅವರನ್ನ ನೆನಪಿಸಿಕೊಳ್ತಾರೆ ಮತ್ತು ಶಾಶ್ವತವಾಗಿ ಅವರ ನೆನಪು ಉಳಿಯುವಂತಹ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ರಾಜ್ಯದಾದ್ಯಂತದಿಂದ ತುಂಬಾ ಮಂದಿ ಹಿರಿಯರು, ಸಂಘಟಕರು ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಹರೀಶ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಎಲ್ಲ ಶಾಸಕರುಗಳು ಬೆಂಗಳೂರಲ್ಲಿ ಇರಲೇಬೇಕಾದಂತಹ ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಅವರ ಪರವಾಗಿಯೂ ಡಿಕೆಯವರ ದಿವ್ಯ ಚೇತನಕ್ಕೆ ಶ್ರದ್ಧಾ ನಮನಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಅವರ ಕುಟುಂಬ ಬಂಧುಗಳಿಗೆ ಬಹುಶಃ ಅವರ ನೋವನ್ನ, ಅವರ ನಷ್ಟವನ್ನ ಅದು ಅವರೇ ಬಲ್ಲರು. ಆದರೆ ನಾವೆಲ್ಲ ಒಟ್ಟಿಗೆ ಸೇರಿ ಆ ದುಃಖದಲ್ಲಿ ಭಾಗಿಯಾಗುವಂತಹ ಮತ್ತು ಆ ದುಃಖವನ್ನ ಹಂಚಿಕೊಳ್ಳುವಂತಹ ಕಾರ್ಯವನ್ನ ಮಾಡಬಹುದು. ಆ ದೃಷ್ಟಿಯಲ್ಲಿ ಅವರ ಕುಟುಂಬ ವರ್ಗದವರಿಗೆ, ಅವರ ಬಂಧುಗಳಿಗೆ ಆ ಭಗವಂತ ಆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ. ಆ ದಿವ್ಯ ಚೇತನಕ್ಕೆ ಭಗವಂತ ದಿವ್ಯ ಸಾಹಿತ್ಯವನ್ನು ನೀಡಿ ಅಂತ ಪ್ರಾರ್ಥನೆ ಮಾಡಿ ಅವರಿಗೆ ನಮ್ಮ ಶ್ರದ್ಧಾ ನಮನದ ನುಡಿ ನಮನಗಳನ್ನು ಸಲ್ಲಿಸ್ತೇನೆ. ಸಭಿಕರಲ್ಲಿ, ವೇದಿಕೆಯಲ್ಲಿರುವವರಲ್ಲಿ ನನ್ನ ಪ್ರಾರ್ಥನೆ, ನಾನು 12ವರೆಗೆ ಮಂಗಳೂರಲ್ಲಿ ಬೇರೆ ಒಂದು ಕಾರ್ಯಕ್ರಮದ ನಿಮಿತ್ತ ಇರಬೇಕಾಗಿತ್ತು. ಕಾರ್ಯನಿರ್ವಹಣೆ ಮಾಡುವವರು ಹೇಳಿದ ರೀತಿಯಲ್ಲಿ ನಾನು ಸಮಯಕ್ಕೆ ಬಹಳ ಮೊದಲೇ ಬಂದಿದ್ದೇನೆ. ನಿಮ್ಮೆಲ್ಲರ ಅನುಮತಿಯನ್ನು ಕೋರಿ ನಾನು ಈ ಕಾರ್ಯಕ್ರಮದಿಂದ ನಿರ್ಗಮಿಸಬೇಕಾಗಿದೆ ಅಂತ ಹೇಳುವಂತಹ ನಿಮ್ಮ ಅನುಮತಿಯನ್ನು ಕೇಳ್ತಾ ಮತ್ತೊಮ್ಮೆ ಅವರಿಗೆ ನಾನು ಶ್ರದ್ಧಾ ನಮನಗಳನ್ನು ಸಲ್ಲಿಸುತ್ತೇನೆ. ಓಂ ನಮೋ ಬುದ್ಧಾಯ. ಅಂತಿಮವಾಗಿ ನಮ್ಮ ಮುಂದೆ ಸತ್ಯದ ಕಡೆಗೆ ಪರಿವರ್ತನೆಯ ನಡಿಗೆ ಎನ್ನುವಂತ ಇವರು ಇವತ್ತು ಪ್ರತಾಪ್ ಸಿಂಹ ನಾಯಕರು ತಮ್ಮ ನುಡಿಗಮನದ ಮುಖಾಂತರ ನೀಡಿದ್ದಾರೆ. ವಿಚಾರಗಳ ವೈವಿಧ್ಯ ಇದ್ರೂ ಕೂಡ ಸಲ್ಲಬೇಕಾದ ನಾಯಕನಿಗೆ ಗೌರವ ಸಲ್ಲಬೇಕೆನ್ನುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನುಡಿನಮನವನ್ನು ಸಲ್ಲಿಸಿ ಪ್ರತಾಪ್ ಸಿಂಹ ನಾಯಕರವರು ನಮ್ಮಿಂದ ಕಾರ್ಯಕ್ರಮದಿಂದ ಬೇರೆ ನಿಮಿತ್ತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ನಡುವೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅನೇಕ ಮಹಿಳೆಯರಲ್ಲಿ ಈ ಡಿಕೆಯವರು ಈ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡಿನ ಭಾಗಕ್ಕೆ ದಲಿತ ಚಳುವಳಿಯನ್ನ ನಡೆಸಿಕೊಳ್ಬೇಕಾದ್ರೆ ಅವರಿಗೆ ಮೊದಲಾಗಿ ಪರಿಚಿತರಾದವರು ಅಡ್ಯ ಸೋಮಶೇಖರ್ ಬಿಲ್ಲವ ನಾಯಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಅವರ ಉಪಸ್ಥಿತಿಯನ್ನ ಗುರುತಿಸಿಕೊಳ್ತಾ ಇದ್ದೇನೆ. ಅಡ್ಯ ಸೋಮಶೇಖರ್ ಅವರ
ಉಪಸ್ಥಿತಿಯನ್ನು ಗುರುತಿಸಿಕೊಳ್ಳುತ್ತಾ ತುಳು ಜನಪದ ವಿದ್ವಾಂಸಕರು ಮತ್ತು ವಿದೇಶಿಗಳು ಆಗಿರುವಂತಹ ಕೆ ಪೇಜಾವರವರು ಕೂಡ ಈ ಕಾರ್ಯಕ್ರಮದ ಜೊತೆಯಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ಒಂದು ತುಳುನಾಡಿನಲ್ಲಿ ಅವಳಿ ವೀರರು, ಕೋಟಿ ಚಿನ್ನಯರು, ಕಾಂತಬಾರೆ, ಬುಧಬಾರೆ ಈ ತೆರನಾಗಿ ಅನೇಕ ಅವಳಿ ವೀರರಿದ್ದಾರೆ. ಅದೇ ರೀತಿ ಸತ್ಯ ಸಾರಮಾನಿ ಎಂದು, ಸತ್ಯ ಪದ್ಮಾದಿ ಎಂದು, ಸಾರ ಮುಪ್ಪಣ್ಣರೆಂದು ಈ ತುಳುನಾಡಿನ ಆಧ್ಯಾತ್ಮಿಕ ಲೋಕದಲ್ಲಿ ಗುರುತಿಸಿಕೊಳ್ತಕ್ಕಂಥ ಕಾರ್ಮಿಕ ಪುರುಷರ ಸಾಲಿನಲ್ಲಿ ಕಾಣದ ಕಟ್ಟದರು ಕೂಡ ಅವಳಿ ವೀರರು, ಕಾರ್ಮಿಕ ಪುರುಷರು. ಅವರ ಪರಿಚಯವನ್ನ ಮೊದಲಾಗಿ ನೀಡಿದವರು ಡಿ.ಕೆ.ರವರು. ಈ ಐತಿಹಾಸಿಕ ಸ್ಥಳ ಪಾದಗುಡ್ಡೆ ಆಗಿರಬಹುದು, ಅಲೇರಿ ಮೂಲಕ್ಷೇತ್ರ ಮೂಡಬಿದ್ರೆಯ ಅಲೇರಿ ಆಗಿರ್ಬೋದು, ಇಂತಹ ಭಾಗದಲ್ಲಿ ಕಾಣದ ಕಟ್ಟದರ ಆ ಪರಿಚಯವನ್ನ ಮೊದಲಿಗಿದ್ದವರು ಡಿ.ಕೆ.ರವರು ಅನ್ನುವಂಥ ವಿಚಾರವನ್ನ ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷರ ಅನುಮತಿಯನ್ನ ಪಡೆದುಕೊಳ್ಳುತ್ತಾ ಅವರ ಬಾಲ್ಯ ಸ್ನೇಹಿತರು, ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳೊಂದಿಗೆ ಒಟ್ಟಾಗುತ್ತಿದ್ದಂತ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಾಜಿ ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ವಸಂತ ಬಲ್ಗೇರವರು ವೇದಿಕೆಯಲ್ಲಿದ್ದಾರೆ. ಪ್ರೀತಿಯ ನಾಯಕನಿಗೆ, ಪ್ರೀತಿಯ ಸ್ನೇಹಿತನಿಗೆ ತನ್ನ ಮಾತುಗಳಿಂದ ನುಡಿ ನಮನವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಮುಂದೆ ಶ್ರೀ ವಸಂತ ಬಂಗೇರವರು. ಡಿ.ಕೆ.ರವರ ನುಡಿ ನಮನ ಕಾರ್ಯಕ್ರಮ. ನನ್ನ ಒಬ್ಬ ಆತ್ಮೀಯ ಬಂಧು, ಸುಮಾರು 35 ವರ್ಷಗಳ ಕಾಲ ಆತ್ಮೀಯರಾಗಿ ನಾವು ಕೂಡಿ ಬಾಳಿದ್ದೇವೆ. ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಇದು ಒಟ್ಟಾಗಿ ಹಮ್ಮಿಕೊಂಡಿದ್ದೇವೆ, ಮಾಡಿದ್ದೇವೆ. ಅವರ ದೊಡ್ಡ ಹೋರಾಟದ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಅನೇಕ ರೀತಿಯ ಹೋರಾಟವನ್ನು ಮಾಡಿದರು. ಮುಖ್ಯವಾಗಿ ಗ್ರಾಮ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲೂ ಹೋರಾಟವನ್ನು ಮಾಡಿದ್ದ. ಆ ರೀತಿ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿದವರು. ಅವರು ಕೇವಲ ದಲಿತರ ಪರವಾಗಿ ಮಾತ್ರ ಹೋರಾಟವನ್ನು ಮಾಡಿಲ್ಲ, ಅವರು ದಲಿತರ ಪರ, ಹಿಂದುಳಿದ ವರ್ಗದವರ ಪರ, ಅಲ್ಪಸಂಖ್ಯಾತರ ಪರ ಹೋರಾಟವನ್ನು ಮಾಡಿದ್ದಾರೆ. ಸಾವಿರಾರು ಮಂದಿ ಹೋರಾಟದ ಫಲವನ್ನ ಸೆಳೆದಿದ್ದಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಹೋರಾಟದ ಪರಿಸ್ಥಿತಿ ನಾವು ಕೆಲವು ಹಿಂದಿನ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಚಳವಳಿಯನ್ನ ಮಾಡಿದ್ವಿ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಪರವಾಗಿ ಮಾಡಿದಂತಹ ಚಳವಳಿ. 10ನೇ ತರಗತಿಯಲ್ಲಿದ್ದಂತಹ ಪಠ್ಯ ಪುಸ್ತಕವನ್ನ ತೆಗೆದು ಹಾಕಿದ್ದೀವಿ ಅಂತಕ್ಕಂಥದ್ದು ಮರು ಸೇರ್ಪಡೆ ಮಾಡಬೇಕು ಅಂತ ದೃಷ್ಟಿಯಲ್ಲಿ ನಾವು ಚಳವಳಿಯನ್ನು ಮಾಡಿದ್ವಿ. ಗುರುನಾರಾಯಣಸ್ವಾಮಿ ಶ್ರೀನಿವಾಸ ಬೆಳ್ತಂಗಡಿ ಇದರ ಮುಖೇನ ಈ ಚಳವಳಿಯನ್ನು ನಾವು ಮಾಡಿದ್ದೆವು. ಆದರೆ ನನ್ನ ಆತ್ಮೀಯ ಬಂಧು ಡಿ.ಕೆ.ರವರಿಗೆ ತಿಳಿಸಿದ್ದಾಗಲಿಲ್ಲ, ನಮ್ಮ ಸಂಘಟನೆಯವರು ತಿಳಿಸಿಲ್ಲ, ದೊಡ್ಡ ತಪ್ಪಾಗಿದೆ. ಆದರೆ ಡಿ.ಕೆ.ರವರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅಂತ ಹೇಳಿ ನಾನು ಈ ಸಂದರ್ಭ ಇಚ್ಛೆ ಪಡ್ತಾರೆ. ಸಭೆಯಲ್ಲಿ ನಾನು ಕಾಣಲಿಲ್ಲವರು. ನಾವು ಸಭೆಯನ್ನು ಮುಗ್ದು
ಮುಂದಿನ ವಿಧಾನಸೌಧಕ್ಕೆ ತಹಶೀಲ್ದಾರ್ ಇದನ್ನು ಅರ್ಪಿಸಿಟ್ಟು ಹೋಗಿ ನಾನು ಸ್ವಲ್ಪ ಹೆಣ್ಣನ್ನು ನೋಡ್ಕೊಳ್ಬೋದು. ತಹಶೀಲ್ದಾರ್ನ ಕಾಣಲಿಕ್ಕೆ ಹೋಗುವ ಸಂದರ್ಭ ಡಿಕೆ ಅವರು ನೋಡಿ ನಿಂತ್ಕೊಂಡಿದ್ದಾರೆ. ನಾನು ಹೋಗಿ ಡಿಕೆ ಪರಿಷತ್ ಮಾಡಿ ಬನ್ನಿ ಡಿಕೆ ಯಾಕೆ ನಿಂತಿದ್ದೀವಿ, ಬನ್ನಿನ ರೊಟ್ಟಿಗೆ ಹಾಕಿ ಕರ್ಕೊಂಡು ತಹಶೀಲ್ದಾರ್ ಹತ್ರ ಕರ್ಕೊಂಡು ಇದು ಅವರ ಕೊನೆಯ ಚಳವಳಿ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭ ಇಷ್ಟಪಡ್ತಾ ಇದ್ದೇನೆ. ಬಂದಿದೆ ಒಂದು ನಮ್ಮೊಟ್ಟಿಗೆ ಸೇರಿ ನಾವು ತಹಶೀಲ್ದಾರಿಗೆ ಮನವಿಯನ್ನು ಕೊಟ್ಟು ಅದನ್ನು ಸ್ವೀಕಾರ ಮಾಡಿದ್ರು. ಅದನ್ನು ಮುಖ್ಯಮಂತ್ರಿಗೆ ಕಳಿಸಿಕೊಟ್ರು. ಡಿಕೆಯನ್ನು ನಮ್ಮೊಟ್ಟಿಗೆ ಸೇರಿ ಮಾಡಿದ್ದು ಚಳವಳಿ ಫಲವನ್ನು ನೀಡಿತು. ಸರ್ಕಾರ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳ ಪಟ್ಟಿ ಪುಸ್ತಕವನ್ನು ಅಳವಡಿಸಿ ಒಪ್ಪಿಕೊಂಡಿತ್ತು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಕೊನೆಯದಾಗಿ ಹೋರಾಟ ಮಾಡುವಂತ ಡಿಕೆಯವರ ಹೋರಾಟದ ಫಲಾಂಶವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಆ ರೀತಿ ಅನೇಕ ರೀತಿಯ ಚಳವಳಿಯನ್ನು ಮಾಡಿದವರು. ಅವರಿಗೆ ನಾವು ನಮ್ಮ ಸಂಘಟನೆ ಪರವಾಗಿ ಪೂರ್ತಾಗಿ ಅಭಿನಂದನೆ ಸಲ್ಲಿಸಬೇಕಿತ್ತು. ಅಭಿನಂದನೆ ಸಲ್ಲಿಸಲಿಕ್ಕೆ ಅವರಿಲ್ಲ, ಅವರು ಸ್ವರ್ಗವಾಸಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡೋದಿಷ್ಟು ನಮ್ಮೊಟ್ಟಿಗೆ ಸೇರಿ ನಮಗೆ ದೇವರನ್ನು ಕೊಟ್ಟಂತಹ ದೀಪಗಳ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬಸ್ಥರಿಗೆ ಆ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ಪರಮಾತ್ಮ ಕೊಡಲಿ. ಅವರು ಸ್ವರ್ಗವಾಸ ಆಗಲಿ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಅವರ ಹೋರಾಟದ ದಿನಗಳು ಅದು ಸಮಾಜಕ್ಕೆ ಒಳಿತನ್ನ ನೀಡುತ್ತನ್ನುವ ಮೇಲೆ ನಾರಾಯಣ ಗುರುಗಳ ಪಠ್ಯ ವಿಚಾರವನ್ನ ಶಾಲಾ ಪಠ್ಯಕ್ಕೆ ಸೇರಿಸುವ ಹೋರಾಟದಲ್ಲಿ ಅವರು ಪ್ರಧಾನ ಭೂಮಿಕೆ ಇಟ್ಟುಕೊಳ್ಳುವಂತ ಆ ನೆನಪುಗಳನ್ನು ಮಾಡಿಕೊಳ್ಳುವ ಮುಖಾಂತರ ನಾನು ಈ ಹಿಂದೆ ಹೇಳಿದ್ದೆ, ಈ ಡಿಕೆಯವರ ಈ ಗುರುಗಮನ ಕಾರ್ಯಕ್ರಮ ಸಮಾಜಕ್ಕೆ ಸಂದೇಶದ ರೀತಿಯಲ್ಲಿ ಅವರು ಏನು ಅನ್ನುವುದನ್ನ ಇವತ್ತು ಸಮಾಜಕ್ಕೆ ತಿಳಿಯಪಡಿಸ್ತಾ ಇದೆ. ವಸಂತ ಬಂಗೇರವರು ಅವರ ಕೊನೆಯ ಆ ಚಳವಳಿಯ ಆ ದಿನಗಳನ್ನ ನೆನಪಿಸಿಕೊಳ್ಳುವ ಮುಖಾಂತರ ನುಡಿಗಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನುಡಿಗಮನ ಸಲ್ಲಿಸಿ ಸಾಗಿರುವಂತ ವಸಂತ ಬಂಗೇರವರಿಗೆ ಪ್ರೀತಿಪೂರ್ವಕವಾದಂತ ಧನ್ಯವಾದವನ್ನು ಅರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮದ ನೆರವಿನಲ್ಲಿ ಅಲೆಯರಿ ಶ್ರೀ ಸತ್ಯಸಾರಮಾನಿ ಕಾಣದಕಟ್ಟದ ಮೂಲ ಕ್ಷೇತ್ರದ ಅಧ್ಯಕ್ಷರು ಆಗಿರುವಂತ ಸನ್ಮಾನ್ಯ ಶಿವರಾಜ್ ಪೇಟಿ ಅವರು ಕಾರ್ಯಕ್ರಮದ ಜೊತೆಯಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಕೃಷ್ಣ ಭದ್ರಕಾಡು ತಮ್ಮನ್ನು ಕೂಡ ಉಪಸ್ಥಿತಿಯನ್ನು ಗುರುತಿಸಿಕೊಳ್ಳುತ್ತಾ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೇಷ್ಠ ವ್ಯಕ್ತಿಗಳು ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಳ್ಳುತ್ತಾ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನ್ನು ಸಾಧನ ತಮ್ಮ ಉಪಸ್ಥಿತಿಯನ್ನು ಕೂಡ ಗುರುತಿಸಿಕೊಳ್ಳುತ್ತಾ ಸ್ವಾಗತಿಸ್ತಾ ಇದ್ದೇವೆ. ಶ್ರೀನಿವಾಸ್ ಬಿದ್ದವರು ತಮ್ಮ ಉಪಸ್ಥಿತಿಯನ್ನ ಗುರುತಿಸಿಕೊಳ್ಳುತ್ತಾ ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಅವರ ಆತ್ಮೀಯರಾಗಿಟ್ಟುಕೊಂಡು ಈ ಡಿಕೆಯವರ ಚಲನವಲನಗಳನ್ನ ವಿಮರ್ಶಾತ್ಮಕವಾದ ರೀತಿಯಲ್ಲಿ ಅವರ ಒಡನಾಡಿಯಾಗಿದ್ದಂತ ಡಾಕ್ಟರ್ ವಾಸುದೇವ ಬೆಳ್ಳೆ ಪ್ರಾಧ್ಯಾಪಕರು ಮತ್ತು ಹಿರಿಯ ಸಾಹಿತಿಗಳು ಅವರ ನುಡಿ ಗಮನದ ಸಾಲನ್ನ ಈ ವೀಕ್ಷಕರಿಗೆ ಸೇರಿರುವಂತಹ ಸಭಿಕರಿಗೆ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಲಿತ ಚಳವಳಿ ಮತ್ತು ಬಹುಜನ ಸಮಾಜ ಸಂಘಟನೆ ವತಿಯಿಂದ ಮತ್ತು ಊರಿನವರ ಸ್ನೇಹಿತರು ಬಂಧುಗಳೆಲ್ಲ ಸೇರಿಕೊಂಡು ನಡೆಸಿರುವಂತಹ ರಾಜ್ಯ ಮಟ್ಟದ ಅತ್ಯುತ್ತ ಸ್ವಾಮಿಗಳು ಬಹಳ ಸಂಬಂಧ ಇಟ್ಕೊಂಡು ಬಿರುಗಾದ ಸಂಬಂಧ ಇಟ್ಕೊಂಡು ಅವರ ಜೊತೆಗೆ ಹೆಚ್ಚಿಗೆ ಹಾಕಿದವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅವರ ಪತ್ನಿ ಅಮೃತ ಆದರ್ಶ ದಂಪತಿಗಳಿಗೆ ಉದಾಹರಣೆ ಅಂತಂದ್ರೆ ಈ ಕೈ ಅಮೃತ ಅವರ ಪತ್ನಿ ಅಮೃತ
ಬಹುಶಃ DKಯವರ ಏನು ಕೆಲಸಗಳಿವೆ ಅದರ ಪರಿಪೂರ್ಣ ಪ್ರೇರಣೆ ಅಂದರೆ ಅಮೃತ. ಇದು ನಾವು ನೆನಪು ಮಾಡಿಕೊಳ್ಬೇಕಾಗಿ ಮುಂದೆ ನನ್ನ ಮಾತನ್ನು ಪ್ರಸ್ತಾಪ ಮಾಡ್ತೇನೆ. ಇವತ್ತು ನಮಗೆ ಮಾತಾಡೋದು ಬಹಳ ಭಾರದ ವಿಷಯ, ಬಹಳ ದೊಡ್ಡದ ವಿಷಯ. ಒಂದು ನೋವಿನ ಸಂಕಟದ ಸಂದರ್ಭದಲ್ಲಿ ನಾವು ನನ್ಗಂತೂ ನುಡಿನನ್ನು ಮಾತಾಡ್ಬೇಕಂದ್ರೆ DK ಜೊತೆಗೆ ನುಡಿನನ್ನು ಸಲ್ಲಿಸಬೇಕಲ್ಲ ಅನ್ನೋ ಒಂದು ಸಂಕಟ. ಯಾಕಂದ್ರೆ ಹಿರಿಗಳು ಒಂದು ವಾರದ ಮೊದಲು ನಮಗೆ ಫೋನ್ ಮಾಡಿ, ಸಾಧಾರಣವಾಗಿ ತಿಂಗಳಲ್ಲಿ ಒಮ್ಮೆ ಫೋನ್ ಮಾಡಿ ಮಾಡ್ತಾರೆ. ಹಲವಾರು ಸಂದರ್ಭದಲ್ಲಿ ತಿಂಗಳಿಗೆ 2-3 ಸಲ ಫೋನ್ ಮಾಡಿ ಮಾತನಾಡಿದ್ರೆ ಹಲವಾರು ಅವರ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದೀವಿ ಫೋನ್ನಲ್ಲಿ. ಯಾಕೆಂದ್ರೆ ಅದು ವಿಪುಲವಾದ ಮಾಹಿತಿ ನಾನು ರೆಕಾರ್ಡ್ ಮಾಡಿ ಕೊಡ್ತೇನೆ. ಅವರು ತೀರ್ಕೊಳ್ಳುವಂತ ಒಂದು ವಾರದ ಮೊದಲು ಮಾತಾಡ್ತಾ ಬೆಳ್ಳೆ ಹೆಂಚೋದ ನಮ್ಮ ಮನ್ಕುಡಾಯಿನ ಕೆಲಸ ತುಂಬುವಂತೆ ನಮ್ಮ ಜಾತಿ ಪಟ್ಟಿಯಲ್ಲಿ ಸರಿ ಮಾಡ್ಕೊಡುತ್ತೆ ಅಂತ ಹೇಳಿ ಜಾತಿಯಲ್ಲಿ ತುಂಬಾ ಹೆಸರುಗಳು ರಿಪಿಟೇಷನ್ ಆಗಿದೆ. ಒಂದು ಜಾತಿ ಹೆಸರೇ 4-5 ಸಲ ರಿಪಿಟೇಷನ್ ಆಗಿದೆ. ಅದು ಒಂದು ಜಾತಿ ನಮ್ಮ ಜಾತಿ 3 ಹೆಸರಿದೆ. ಈಗ ಬ್ರಹ್ಮಾಂಡ ಇದೆ, ಮುಲ್ಕಿರುವಂತವರಿದೆ, ಸಂಗೀತವಂತವರಿದೆ. ಈಗ ಇದು ಒಂದರ ಪಠ್ಯ ಸ್ವತಂತ್ರವಾಗಿದೆ, ಕಲುಷಿತವಾಗಿದೆ. ಅದನ್ನು ಸರಿ ಮಾಡಬೇಕು, ವೈಜ್ಞಾನಿಕವಾಗಿ ಟಿಪ್ಪಣಿ ಮಾಡಬೇಕು, ಸರ್ಕಾರದ ಕೆಲಸ ಮಾಡಬೇಕು ಅಂತ ಹೇಳಿ. ಆಮೇಲೆ ಸದಾಶಿವ ಆಯೋಗ ಬಂದಾಗ ಸದಾಶಿವ ಅವರು ಬಂದಾಗ ಒಳಮೀಸಲಲ್ಲಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ನಾವೇ ಹೇಳಿದ್ದೇವೆ. ಬಹಳ ಚೆನ್ನಾಗಿ ನೋಡ್ತಾ ಇದ್ದಾರೆ. ಈ ಜಾತಿಗಳನ್ನ ಹೇಗೆ ಸರಿಪಡಿಸಬೇಕು, ಇದರ ಒಂದು ಆಶಯ ಇಟ್ಟಿದ್ದಾರೆ. 3 ಜಾತಿ ಪರಿಸ್ಥಿತಿ 51 ಕನ್ನಡದಲ್ಲಿ, ಕರ್ನಾಟಕದಲ್ಲಿದೆ. ದಕ್ಷಿಣ ಕನ್ನಡದಲ್ಲಿ 25 ಜಾತಿಗಳು ಪರಿಸ್ಥಿತಿ. ಅದರ ರೆಪ್ಯುಟೇಷನ್ ಅವುಗಳ ನಡುವೆ ಗೊಂದಲ ಆಗುತ್ತದೆ. ಪರಸ್ಪರ ಜಾತಿಯ ಒಳಗಡೆ ಅಸಮಾಧಾನಗಳನ್ನು ನಿರ್ಮಾಣ ಆಗಿದೆ. ಅದನ್ನು ಸರಿ ಮಾಡಬೇಕಲ್ಲ ನಮಗೆ ಬಹಳ ಗಾಯ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೇವೆ. ಆ ಮಾತಿನಲ್ಲಿ ಎಷ್ಟು ವೈಜ್ಞಾನಿಕ ಅಂಶಗಳಿಗೂ ಅಷ್ಟೇ ನಿಶ್ಚಿತವಾದ ಸಿಟ್ಟುಗಳು. ಸಿಟ್ಟು ಯಾವುದಾದ್ರೆ ಒಂದು ಗುಣ ಅತ್ಯಂತ ಮಗುವಿನಂತ ಮನಸ್ಸು, ಎಲ್ಲಿಂದ ವ್ಯಕ್ತಿತ್ವ ಇವೆಲ್ಲ ಪರಿಚಯಿಸೋದು ಅವ್ರು ಮಾತಾಡೋದು. ಬಹಳ ಒಳ್ಳೆಯ ಮನುಷ್ಯ, ಬಹಳ ಮುಖ್ಯವಾದ ಮನಸ್ಸು, ಮಗುವಿನಂತ ಮಾತನಾಡುವಂತ ಹೃದಯ ಸಂಬಂಧವನ್ನು ಬೆಳೆಸಿಕೊಳ್ಳುವಂತ ವ್ಯಕ್ತಿತ್ವ ಅವರು. ಆದರೆ ಸಮುದಾಯಕ್ಕೆ ತೊಂದರೆ ಆಗುವ, ನಮ್ಮ ಚಳುವಳಿಯನ್ನ ಕಟ್ಟುವ ಚಿಂತನೆಗೆ ತೊಂದರೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಬಹಳ ನಿಷ್ಠವಾಗಿ, ಬಹಳ ಕಟುವಾಗಿ, ನಿಷ್ಠವಾಗಿ ಮಾತಾಡಿ ಬಹಳ ಸಿಟ್ಟಿನ ಮಾತುಗಳನ್ನು ಮಾತಾಡ್ತಾರೆ. ಅದನ್ನ ನೋಡಿದಂಥದ್ದು, ಬಹಳ ಹತ್ತಿರದಲ್ಲಿ ನೋಡಿದಂಥದ್ದು. ಅದನ್ನ ಬಹಳ ಕೆಟ್ಟ ಪದಗಳಿಂದ ಬೈಲಿಕ್ಕೆ ಅವರು ನಿಂತಿದ್ದಾರೆ. ಒಂದೇ ವಿಚಾರಕ್ಕೆ ಅವರು ಬೈತಿದ್ದದ್ದು ಯಾವುದಂತಂದ್ರೆ, ನೀವು ಬೇಕಾದ್ರೆ ಏನೇ ಮಾಡಿ ದಾಯಗಿ ಹಂಚಮಂತು ಅಂತ ಹೇಳಿದರು, ದಾಯಗಿ ಹಂಚಮಂತು ಅಂತ ಹೇಳಿದರು, ಅಷ್ಟೇ ಅವರು ಬೈಗುಳನ್ನು. ಆದ್ರೆ ಚಳುವಳಿ ಸಂದರ್ಭದಲ್ಲಿ ಎಲ್ಲ ಬೇಡದ್ದು ಮಾಡುವಂಥದ್ದು ಏನಾದ್ರೂ ಕಂಡು ಬಂದ್ರೆ ಅದನ್ನ ಬಹಳ ಕಟುವಾದ ಮಾತನ್ನು ಮಾಡುವ, ಬಹಳ ನಿಷ್ಠುರವಾದ ಆಳವಾಗಿ ಮಾತನಾಡುವಂತ. ನಾನು ರೆಕಾರ್ಡಿಂಗ್ ಮಾಡಿಕೊಂಡಂತ 2-3 ಇದರಲ್ಲಿ ಆದಂತ ಮಾತುಗಳು ಬಹಳಷ್ಟು ನಾನು ನಿನ್ನೆ ಸಂಜೆ ನನ್ನನ್ನು ಮಾತಾಡ್ಬೇಕಲ್ಲ ಅನ್ನೋ ಒಂದು ದುಃಖ ನನ್ನನ್ನು ಆವರಿಸ್ತಾ. ನಾನು 10 ನಿಮಿಷ ಕೊಟ್ಟಿದ್ದಾರೆ, 10 ನಿಮಿಷದಲ್ಲಿ ಮಾತಾಡಲಿಕ್ಕೆ ಕಷ್ಟ ಇದೆ. ನಾನು DKಯವರ ವ್ಯಕ್ತಿತ್ವವನ್ನು ತುಳುನಾಡಿನ ಸಂದರ್ಭದಲ್ಲಿ ಹೇಗೆ ನರೇಟ್ ಮಾಡಬೇಕು, ಹೇಗೆ ಅದನ್ನು ರೂಪಿಸಬೇಕು, ಅವರು ಎಲ್ಲಿಗೆ ಅವರ ಕೋಶ ನನಗೆ ಬಹಳ ವಿಶೇಷ ಅನಿಸಿತ್ತು. ಈಗ ನಾರಾಯಣ ಗುರುಗಳು, ಪುಲೆ, ಅಂಬೇಡ್ಕರ್, ಪೆರಿಯಾರ್ ಈ ತರದ ಒಂದು ದೊಡ್ಡ ಲೆಗಸಿ ಪರಂಪರೆ ನಮ್ಮಲ್ಲಿ. ಅಂದ್ರೆ ಅವೆಲ್ಲವೂ ಕೂಡ ಒಂದು 73 ವರ್ಷಗಳಲ್ಲಿ ತುಳುನಾಡಿನ ಭಾರತದ ಶೋಷಿತ ತಬ್ಬಲಿ ಸಮುದಾಯಗಳ, ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ ಒಂದು ಚಳುವಳಿಯ ಒಂದು ದೃಷ್ಟಿಕೋನವನ್ನು, ಒಂದು ದೃಷ್ಟಿನ ರೂಪಿಸುವಂತ ಒಂದು ವಿದ್ವಾಂಸಗಳು, ನಾಯಕರು. ಅದರದೇ ಒಂದು ಮುಂದುವರಿಕೆ ನಮ್ಮ DK. ಆ ಮುಂದುವರಿಕೆ ಮಾತ್ರ ಅಲ್ಲ, ಅದು ಬಹಳ ಸ್ಪಷ್ಟತೆ ಇರ್ತಿತ್ತು ಅಂತ ನನಗೆ ಅವ್ರ ಅನಿಸುತ್ತೆ. ಈಗ ನೀವು ನಾಯಕರಲ್ಲಿ ಬಹಳ ನಾಯಕರು ನೋಡ್ತೀರಾ, ಬೇರೆ ಬೇರೆ ಸಂಘಟನೆಗಳಲ್ಲಿ ನೋಡ್ತೀರಿ, ಕೆಲಸ ಮಾಡ್ತಾರೆ, ಮಾತಾಡ್ತಾರೆ, ಭಾಷಣ, ಆ ಸ್ಪಷ್ಟತೆ ಇರೋದಿಲ್ಲ. ಆದ್ರೆ DKನವರಿಗೆ ದಲಿತ ಚಳುವಳಿ, ಬಹುಜನ ಚಳುವಳಿ ಹೇಗೆ ಇರಬೇಕು ಎನ್ನುವ ಬಹಳ ವೈಜ್ಞಾನಿಕವಾದ
ವೈಚಾರಿಕವಾದ ಮತ್ತು ಬಹಳ ಅಷ್ಟೇ ಭಾವನಾತ್ಮಕವಾಗಿ ಮಾತನಾಡುವ ಒಂದು ಶಕ್ತಿ ಇತ್ತು. ಆ ಸ್ಪಷ್ಟತೆ, ಕ್ಲಾರಿಟಿ ನಾವು ಬಹಳ ಮುಖ್ಯ. ನಾಯಕರಾದ ಮುಖ್ಯ, ಬಹಳ ಕ್ಲಾರಿಟಿ ಅನ್ನೋದು ಬಹಳ ಮುಖ್ಯ. ಎಷ್ಟು ಬರೆದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅಂದ್ರೆ ಬರೆಯುವ ಹಂತದಲ್ಲಿ ಓದಲ್ಲ ಅನ್ನೋ ಒಂದು ನಮ್ಮ ಸಂದೇಶ. ಆ ಕ್ಲಾರಿಟಿ ಇದೆಯಲ್ಲ, ಬಹುತೇಕ ಇರೋದಿಲ್ಲ. ಆ ಕ್ಲಾರಿಟಿ ಇದ್ರಿಂದಲೇ ಅವ್ರ ಯಾರ ಜೊತೆಗೂ ಮಾತಾಡಬಲ್ಲ, ಸಂವಾದಿಸಬಲ್ಲ ಅಂತ ಒಂದು ಭೌತಿಕ ಶಕ್ತಿ, ಒಂದು ಜ್ಞಾನ ಆಗಿದ್ದೀವಿ. ಅಂಬೇಡ್ಕರ್ ಯಾಕೆ ಭಾರತದಲ್ಲಿ ಜಯಿಸಿದ್ರು ಅಂದ್ರೆ ಬಹಳ ಜ್ಞಾನದಿಂದ ಆಗಿದೆ. ಅವ್ರು ಬರೀ ಜ್ಞಾನದಿಂದ ಮಾತ್ರ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಭಾರತದಲ್ಲಿ ಅವ್ರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಮಾಜದಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವ್ರು ಇಡೀ ಜೀವಮಾನಕ್ಕೆ ಹೋರಾಟ ಮಾಡಿ ಗೆಲ್ಲಲಿಕ್ಕೆ ಸಕ್ಸಸ್ ಆಗಲಿಕ್ಕೆ ಕಾರಣ ಏನಪ್ಪ, ಅಪಾರವಾದ ಓದು ಮತ್ತು ಅವರ ವಿಶ್ಲೇಷಣೆಗಳು ಮತ್ತು ಅದನ್ನು ತೊಡಗಿಸಿಕೊಳ್ಳಲಿಕ್ಕೆ ಪರಿಶ್ರಮ ಬಹಳ ಮುಖ್ಯವಾದ ಕಾರಣ. ಅಂತ ಒಂದು ಪರಿಶ್ರಮ ಬದ್ಧತೆ ನಮ್ಮಲ್ಲಿ ಬೇಕು. ಆ ದೃಷ್ಟಿಯಲ್ಲಿ ನಾನು ಗಮನಿಸಿದ್ರೆ ನಮ್ಮಲ್ಲಿ ಎರಡು ರೀತಿಯ ಹೋರಾಟಗಾರರು ಸಿಗ್ತಾರೆ. ನೆನಪು ಮಾಡಿಕೊಳ್ಳೋದು, ಕೆಲವರು ಹೋರಾಟ ನಾಯಕತ್ವ ವಹಿಸ್ತಾರೆ. ಏನು ಮಾತಾಡಬೇಕು ಅನ್ನೋದು ಅದ್ರ ಕ್ಲಾರಿಟಿ ಏನಂತ ಗೊತ್ತಿರೋದಿಲ್ಲ. ಭಾಷಣದಲ್ಲಿ ಮಾತಾಡ್ತಾರೆ, ಆಚರಣೆಯಲ್ಲಿ ಬೇರೆ ಮಾತಾಡ್ತಾರೆ, ಮನೆಯಲ್ಲಿ ಬೇರೆ ಆಚರಣೆ ಮಾಡ್ತಾರೆ. ಆ ತರದ ಒಂದು ದ್ವಂದ್ವ ಇರುವಂತ ನಾಯಕರಿಗೆ. ಇನ್ನು ಕೆಲವರು ಇರ್ತಾರೆ, ನಾವು ನಿಮ್ಮ ಬಗ್ಗೆ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ, ಮಾತಾಡ್ತಾರೆ, ಆದ್ರೆ ಅಂತರಂಗಿಕವಾಗಿ ವಿರೋಧಿಗಳಾಗಿದ್ದಾರೆ. ವೈದ್ಯವರು ಹೊಂದಿರ್ತಾರೆ. ರಾಜಕೀಯ ಕಾರಣಕ್ಕಾಗೋ ಇನ್ನೇನು ಆಗಬೇಕಾಗೋ ನಿಮ್ಮ ನಾಯಕರು ನಿಮ್ಮ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಮಾತಾಡ್ತಾರೆ, ಮನವಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆಂತರಂಗಿಕವಾಗಿ ಅವರು ವಿರೋಧಿಗಳಾಗಿದ್ದಾರೆ. ಈ ತರದ ನಾಯಕರಿಂದ ಚಳುವಳಿಯನ್ನು ಮುಂದಕ್ಕೆ ತೆಗೆದುಕೊಳ್ಳುವುದು ತುಂಬಾ ಕಷ್ಟ. ಆದ್ರೆ ಈಗ ಯಾಕದಲ್ಲ, ಅವರು ತಾನು ಮಾತಾಡಿ ತನ್ನ ಆಚರಣೆಗೆ ತರುವ ಮೂಲಕ ತನ್ನ ಮನೆಯಲ್ಲಿಯೇ ಕೊಡ್ತಾರೆ. ಒಬ್ಬ ದೊಡ್ಡ ನಾಯಕನ ಆಚರಣೆ ಆ ಮನೆಯಲ್ಲಿ ಆರಂಭ ಆಗ್ತದೆ, ತನ್ನ ವ್ಯಕ್ತಿತ್ವದಿಂದ ಆರಂಭ ಆಗ್ತದೆ. ಅದು ಹೊರಗಿನ ತೋರಿಕೆ ನಾಟಕ ಆಗಬಾರದು, ತನ್ನ ಒಳಗಿಂದ ಆರಂಭ ಆದ್ರೆ ಮಾತ್ರ ಸಮಾಜದಲ್ಲಿ ಸರಿಯಾಗಿರ್ಬೇಕಾಗ್ತದೆ. ಸೊ ಹೀಗೆ ನಮಗೆ ತನ್ನ ಮನೆಯಲ್ಲಿ ನೀವು ಗಮನಿಸಬಹುದು. ಅಮೃತ ಮೇಡಮ್ ಕೇಳಿ ಬರ್ತಾರೆ, ಅವರು ತಮ್ಮ ಬಂಧುಗಳ ಮೆಸೇಜ್ ಕಟ್ಟಿಕೊಂಡು ಅವರು ಎಷ್ಟು ದೂರವಾದನ್ನು ನಮ್ಗೆ ಗೊತ್ತಿದೆ. ಆ ಕಷ್ಟ ನಷ್ಟ ಬಂಧುತ್ವವನ್ನು ಮುರಿದು ಕಟ್ಟುವ ಅವರ ಆ ಒಡನಾಟ ಹೋರಾಟ ಎಲ್ಲವೂ ಕೂಡ. ಆದ್ರೆ ಅವರು ಯಾವುದೂ ಕೂಡ ಚಿಂತನೆಗೆ ರಾಜಿ ಮಾಡಿಕೊಳ್ಳಿಕ್ಕೆ ಆ ರೀತಿಯ ಚಿಂತನೆಯನ್ನು ಪದ್ಧತಿ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ಹೀಗೆ ನಮ್ಗೆ ಇವತ್ತು ಒಂದು ನಾಯಕ ಅಂತ ಅನ್ಸುತ್ತೆ. ನಾಯಕನಿಗೆ ಯಾವಾಗ ಕಷ್ಟ ಬರುವುದು ಯಾವಾಗಂದ್ರೆ ರಾಜಿ ಮಾಡುವ ಒಂದು ಸಂದರ್ಭ ಇಕ್ಕಟ್ಟೆ ನಿರ್ಮಾಣ ಆಗೇ ಆಗುತ್ತೆ. ಆದ್ರೆ ಯಾವಾಗ ಒಬ್ಬ ಮನುಷ್ಯ ಅತ್ಯಂತ ಕ್ರಿಟಿಕಲ್ ಸಂದರ್ಭದಲ್ಲಿ ಕೂಡ ರಾಜಿ ಮಾಡಿಕೊಳ್ಳುವುದಿಲ್ಲ, ತನ್ನ ಸಾವು ನೋವಿನ ಸಂದರ್ಭ ನಾವು ಮಾಡ್ತೀವಿ, ಅವ್ರು ಮಾತ್ರ ನಿರ್ವಾಹ ಮಾಡಿ. ಈಗ ಯಾಕೆ ಈ ಭಾರತ ಅಂಬೇಡ್ಕರ್ ಯಾಕೆ ಬಹಳ ರೆಸ್ಪೆಕ್ಟ್ ಮಾಡುತ್ತಂದ್ರೆ ಆ ಕಾರಣಕ್ಕೆ ರೆಸ್ಪೆಕ್ಟ್ ಮಾಡ್ತಾರೆ. ನಾರಾಯಣ ಗುರು ಸಮಾಜ ಯಾಕೆ ರೆಸ್ಪೆಕ್ಟ್ ಮಾಡುತ್ತಂದ್ರೆ ಆ ಕಾರಣಕ್ಕೆ ರೆಸ್ಪೆಕ್ಟ್ ಮಾಡ್ತಾರೆ. ನಮ್ಮಲ್ಲಿ ಓದು ಬರವಣಿಗೆ ಕಮ್ಮಿ ಇರ್ಬೋದು, ಅದನ್ನ ಬದುಕಿನಲ್ಲಿ ನಡತೆ ಇಲ್ಲ ಅಂತ ಒಂದು ಸಿನ್ಸಿಯಾರಿಟಿ ಇದ್ರೆ ಮಾತ್ರ ಸಮಾಜವನ್ನು ನಾಯಕ ಮತ್ತು ನಿಮ್ಮ ಆದರ್ಶವನ್ನು ಇಟ್ಕೊಳ್ಳೋದು. ಸೊ ಅದರಿಂದ ನಾನು ಹೇಳ್ತಿರೋದು ಟೀಕೆಯಲ್ಲಿ ನಾವು ಅದನ್ನು ಕಂಡಿದ್ದೇವೆ ಅಂತ. ಸೊ ಇದು ಬಹಳ ಮುಖ್ಯವಾಗಿ ನಾನು 5 ನಿಮಿಷ ಮಾಡೋಣ, ಒಂದು 2-3 ಪಾಯಿಂಟ್ ಅನ್ನು ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಅವರ ಒಟ್ಟು ಬದುಕು ಮತ್ತು ಚಳುವಳಿಯನ್ನು ಗಮನಿಸಿದ್ರೆ ನನಗೆ ಬಹಳ ಮುಖ್ಯವಾಗಿ 3 ವಿಷಯಗಳನ್ನ ನಾನು ಪಟ್ಟಿ ಮಾಡ್ತೀನಿ. ಒಂದು ಏನಪ್ಪ ಅಂತಂದ್ರೆ, ಎಡ್ವರ್ಡ್ ಸೈಡ್ ಅಂತ ಒಂದು ನಾಯಕರು ಮಾತಾಡ್ತಾರೆ. ಎಡ್ವರ್ಡ್ ಸೈಡ್ ಅಂತ ನಿಜವಾದಂತ ಇಂಟೆಲೆಕ್ಚುವಲ್ ಯಾರು, ಹೂ ಇಸ್ ರಿಯಲ್ ಇಂಟೆಲೆಕ್ಚುವಲ್ ಅಂತ ಒಂದು ಮಾತಾಡ್ತಾರೆ. ಇಂಟೆಲೆಕ್ಚುವಲ್ ತುಂಬಾ ಜನ ಇರ್ತಾರೆ, ಭೌತಿಕ ಜೀವಿಗಳು ತುಂಬಾ ಜನ ಮಾತಾಡ್ತಾರೆ, ಪುಸ್ತಕ ಪ್ರಕಟಿಸ್ತಾರೆ, ಬರೀತಾರೆ, ಭಾಷಣ ಮಾಡ್ತಾರೆ. ಅವ ಬುದ್ಧಿಜೀವಿ ಅಲ್ಲ, ಅವ ಜ್ಞಾನಿ ಅಲ್ಲ. ಸೈನ್ಯ ಇನ್ನು ಕೆಲವರು ಬದುಕಿಗಾಗಿ ಜೀವನಯಾಪನೆಗಾಗಿ ಬರೀತಾರೆ, ಅವರು ಬುದ್ಧಿಜೀವಿಗಳು. 3ನೇ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ಯಾರಂತಂದ್ರೆ ಮಾತನಾಡಿದನ್ನ ಬರೆದದ್ದನ್ನ ಜನರ ಜೊತೆ ನಿಂತು ಯಾರು ಕಾರ್ಯ ಮಾಡ್ತಾರೆ ಅವ್ರು ಮಾತ್ರ ನಿಜವಾದ ಬುದ್ಧಿಜೀವಿ ಯಾರಂತಂದ್ರೆ ಜನರ ರಿಸ್ಕಲ್ಲಿದ್ದಾಗ, ಜನರ ಸಂಕಟದಲ್ಲಿದ್ದಾಗ ಅವರು ನಿಂತು ತಾನು ಮಾತಾಡಿದ್ದನ್ನ ಅವ್ರ ಜೊತೆಗೆ ಯಾರು ಕಾರ್ಯನಿರ್ವಹಿಸ್ತಾರೆ ನಾವು ನಿಜವಾಗಿ ಇಂಟೆಲೆಕ್ಚುವಲ್. ಉಳಿದವರೆಲ್ಲ ಮಾತಾಡ್ತಾರೆ, ಹೋಗ್ತಾರೆ. ಅಂಬೇಡ್ಕರ್ ಹೇಳ್ತಾರಲ್ಲ, ಬಹಳಷ್ಟು ಸೆಕ್ಯುಲರಿಸ್ಟ್ಗಳಿದ್ದಾರೆ, ಅವ್ರು ಹೇಗೆ ನಂಬ್ತಾರೆ ಅನ್ನೋದು ಮಾತು ಈ ಸಲ ನಾನು ನೆನಪು ಮಾಡ್ಕೊಳ್ತೇವೆ. ರಿಯಲ್ ಇಂಟೆಲೆಕ್ಚುವಲ್ ಯಾರು ಅಂತಂದ್ರೆ ಯಾರು ಮಾತಾಡ್ತಾರೋ, ಯಾರು ಸಂಘಟನೆಯಲ್ಲಿ ಮಾತಾಡ್ತಾರೋ ಅದನ್ನು ಜನರು ಕಷ್ಟಪಡುವಾಗ ಹೋಗಿ ಅಲ್ಲಿ ನಿಂತು ಮಾಡಿ, ಅಲ್ಲಿ ನಿಂತು ಯಾರನ್ನು ಕಾರ್ಯಕರ್ತಾನ ಆ ರಿಸ್ಕ್ ಯಾವ ನಾಯಕ ಈ ರಿಯಲ್ ಇಂಟೆಲೆಕ್ಚುವಲ್.
ಅವನು ನಿಜವಾದ ನಾಯಕ. ನನಗೆ ಎಷ್ಟೋ ಸಂದರ್ಭದಲ್ಲಿ ಈ ಮಾತು ತೆಗೆಯಲು ಬಹಳ ಹತ್ತಿರದವರು ಹೋಗ್ತಾರೆ, ಮಾತಾಡ್ತಾರೆ. ಈಗ ಸತೀಶ್ ತುಂಬ ಉದಾಹರಣೆ ನಾವು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ, ನಾನೆಲ್ಲ ಮಾತುಗಳಿಗೆ ಅದಕ್ಕೆ ಜೋಡಿಸಿಕೊಂಡು ಯೋಚನೆ ಮಾಡಿ. ಸೊ ನಾನು ಡಿಕೆಯಲ್ಲಿ 3 ಫೇಸ್ ಒಂದು ವಿಚಾರಧಾರೆ, ಒಂದು 3 ಹಂತ. ಒಂದು ಏನಪ್ಪಾ ಅಂದ್ರೆ, ಆ 3 ಫೇಸ್ಗಳನ್ನ ನೀವು ಪ್ರತ್ಯೇಕ ಮಾಡ್ಲಿಕ್ಕಾಗಲ್ಲ, ಒಂದಕ್ಕೊಂದು ಸಂಬಂಧ. ಒಂದು ದಲಿತ ಸಂಘರ್ಷ ಸಮಿತಿಯ ಸಂದರ್ಭದಲ್ಲಿ ಜಾತಿ ಅಸಮಾನತೆ ಅಸ್ಪೃಶ್ಯತೆ ಕುರಿತು ನಡೆಸಿದ ಹೋರಾಟಗಳ ಒಂದು ದಾರಿ. ಎರಡನೇದು, ಸಮಾಜ ಪರಿವರ್ತನಾ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡು ಸಾಂಸ್ಕೃತಿಕ ಅಸ್ಮಿತೆಯನ್ನ ಗಟ್ಟಿಗೊಳಿಸಲಿಕ್ಕೆ ಮಾಡಿದಂತ ಒಂದು ಪ್ರಯತ್ನ. ಸಾಂಸ್ಕೃತಿಕ ಕಲ್ಚರಲ್ ಐಡೆಂಟಿಟಿ ಅದನ್ನ ಹುಟ್ಟು ಹಾಕಲಿಕ್ಕೆ ಗಟ್ಟಿಗೊಳಿಸಲಿಕ್ಕೆ ಮಾಡಿದಂತ ಒಂದು ಪ್ರಯತ್ನ. ಮೂರನೇದು, ಅದನ್ನ ನಾವು ಮನೋ ಆಧ್ಯಾತ್ಮಿಕ ವಿಮೋಚನೆ ದಾರಿ ಅಂತ ಕರೀತೀವಿ. ಅದನ್ನು ಸೈಕಲಾಜಿಕಲ್ ಆಗಿ ಇಮೆನ್ಸಿಪೇಷನ್ ಆಗಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಮನೋವೈಜ್ಞಾನಿಕ ವಿಮೋಚನೆಯ ಆಧ್ಯಾತ್ಮಿಕ ವಿಮೋಚನೆಯ ದಾರಿ. ಸೊ ಈ 3 ನಡೆಗಳನ್ನ ನಾನು ಡಿಕೆಯ ಬದುಕಿನಲ್ಲಿ ಅದಕ್ಕೆ ನೀವೆಲ್ಲ ಉದಾಹರಣೆಗಳು, ಶಿಬಿರಗಳು, ಜಾಥಗಳು 1980s ಶುರುವಾಗ್ಕೊಂಡು ಅವರ ಮನೆಯ ಒಂದು ತರಬೇತಿ ಕೇಂದ್ರ ಆಗಿತ್ತು. ಸಾಮಾನ್ಯವಾಗಿ ನಾನು ಕೂಡ ಒಂದು 20 ವರ್ಷಗಳಿಂದ ವಿದ್ಯಾರ್ಥಿ ಜಾಬ್ ಸಿಕ್ಕಿದ್ದು ನಂತರ ನನಗೆ ಅವರು ಪರಿಚಿತರು. ನಾವು ಯಾವುದು ಮಾತಾಡ್ತಿರ್ತೇವೆ, ಯಾವುದು ಭೇಟಿ ಆಗ್ತಿರ್ತೇವೆ. ಯಾವುದು ಮೊನ್ನೆ ನಾವು ಒಂದು ತಿಂಗಳು ಸಂಪಿಗೆ ಅವರ ಒಂದು ಮನೆಯ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ನೀವು ಬಂದು ಮಾತಾಡ್ತಾರೆ, ಅವರ ಮನೆಯಲ್ಲಿ ಆಗಿದ್ದ ಒಂದು ಕಾರ್ಯಕ್ರಮ 1 ತಿಂಗಳ ಹಿಂದೆ ಅವ್ರು ತಿಂಗಳು ಬಂದು, ಆಮೇಲೆ ಆ ಫೋನಲ್ಲಿ ತುಂಬ ಸಲ ಮಾತಾಡಿದ್ದಾರೆ. ಕೆಲವೊಮ್ಮೆ ಅಕ್ಕ ಅಮೃತರು ಮಾತಾಡೋದು ಅದರಲ್ಲಿ ಫೋನಲ್ಲಿ. ಆದ್ರಿಂದ ನಾನು ಹೇಳ್ತಿದ್ದೇನಪ್ಪ ಅಂತಂದ್ರೆ, 1980ರ ನಂತರದ ಹಲವಾರು ಜಾಥಾಗಳು, ಶಿಬಿರಗಳು, ಕರಪತ್ರಗಳು, ಮನವಿಗಳು, ಇದೊಂದು ಅವರದೊಂದು ಕೆಲಸ ಆಗಿದೆ. ಅವೆಲ್ಲ ನಿಂತಿಲ್ಲ, ಇವತ್ತಿನವರೆಗೂ ಮುಂದುವರಿಸಿಕೊಂಡು ಬಂದಿವೆ. ಆದ್ರೆ ಅವರು ಅಲ್ಲೇ ನಿಂತಿಲ್ಲ, ಆ ಒಂದು ಫೇಸ್ ಅಲ್ಲಿ ನಿಂತಿಲ್ಲ, ಅವರ ಒಂದು ವ್ಯಕ್ತಿತ್ವ ಬದಲಾವಣೆ ಆಗೋದು. ಆದ್ರಿಂದ ನಮ್ಗೆ ಅನ್ಸುವಂಥದ್ದು, ಒಬ್ಬ ಪದವಿ ಕಲಿತಂತ ವಿದ್ಯಾರ್ಥಿ ಇಷ್ಟೊಂದು ಪ್ರೌಢ ಚಿಂತನೆ ಬೆಳೆಸಬೇಕಾದ್ರೆ ಅದ್ರಲ್ಲಿ ನಿರಂತರ ಓದ್ಬೇಕಾದ್ರೆ, ನಮ್ಗೆ ಇವತ್ತು ಇಷ್ಟು ಪ್ರೊಫೆಸರ್ಗೆ ಆಗಿದ್ರು ಅವ್ರು ಹುದ್ದೆಯಲ್ಲಿರ್ತಾರೆ. ಆದ್ರೆ ಸಾಮಾನ್ಯ ಒಬ್ಬ ಮನುಷ್ಯ ಬದುಕಿನಲ್ಲಿ ಜನಜೊತೆಗಿದ್ದಾಗ ಎಂತ ಒಂದು ಚಿಂತನೆ ಬರುತ್ತೆ ಅನ್ನುವಂಥದ್ದಕ್ಕೆ ಡಿಕೆಯರು ಉದಾಹರಣೆ. ಯಾಕಂದ್ರೆ ಅವರು ಎಷ್ಟೋ ಶಿಬಿರಗಳ, ರಾಜ್ಯ ಮಟ್ಟದ ಶಿಬಿರಗಳಲ್ಲಿ ರಿಸೋರ್ಸ್ ಪರ್ಸನ್ ಕೆಲಸ ಮಾಡ್ತಾರೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಲೆಕ್ಕವಿಲ್ಲದಷ್ಟು ಮಾಡಿದ್ದಾರೆ. ನಾವು ಮಾತ್ರ ಅವರು ಸೇರಿ ಎಷ್ಟೋ ಹಾಸ್ಟೆಲ್ಗಳಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ. ಸೊ ಅದರಿಂದ ಅವರಿಗೆ ಆ ಕ್ಲಾರಿಟಿ ಇತ್ತು. ಬಹುಜನ ಸಮಾಜ ವಿದ್ಯಾರ್ಥಿಗಳ ಸಂಘಟನೆ ಜೊತೆ ಕೆಲಸ ಮಾಡುವಾಗ ಎಷ್ಟು ಸಂದರ್ಭ ನಮಗೆ ಫೋನ್ ಮಾಡೋರು, ಬೆಳಗ್ಗೆ ಅವರು ಕಳಿಸ್ಬೇಕಲ್ಲ ಅವ್ರು ಕಳಿಸ್ಬೇಕಲ್ಲ ಮಕ್ಕಳನ್ನ ಅಂತ ಹೇಳಿ ಫೋನ್ ಮಾಡೋದು. ಅದಕ್ಕೆ ಬೇಕಾದ ಸಹಾಯವನ್ನ ಒಂದು ತೀರ್ಸ್ಕೊಂಡು ಮಾಡೋದು ಅಂತ ಫಲಂಗಳೆಲ್ಲ ಆ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಾರೆ. ಅವರ ಹೆಸರನ್ನ ಹೇಳ್ತಾ ಇಲ್ಲ, ಅವರೆಲ್ಲ ನಮ್ಮ ಹಿರಿಯರು, ನಮ್ಗೆ ಒಂದು ದಾರಿಯನ್ನ ತೋರಿಸಿಕೊಂಡು ಅವರು ಮತ್ತೆ ದೇವದಾಸರು ತುಂಬಾ ಜನ ಇದ್ದಾರೆ. ಅವ್ರ ಪಟ್ಟಿ ಮತ್ತೆ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರು ಹೇಳೋದು, ಇವತ್ತು ನಾವು ಮಕ್ಕಳನ್ನು ಕಳಿಸ್ಬೇಕಲ್ಲ, ಮತ್ತೆ ನಾವೊಂದು ಕಾಲೇಜುಗಳಿಗೆ ಫೋನ್ ಮಾಡೋದು, ಹಾಸ್ಟೆಲ್ ಒಂದಷ್ಟು ಮೀಟಿಂಗ್ ಮಾಡಿ ಅವ್ರನ್ನ ಒಂದು ಜಾಗೃತಿ ಮಾಡೋದು, ಅವ್ರನ್ನ ಕಳಿಸ್ಕೊಡುವಂತ ಒಂದು ಆರ್ಥಿಕ ವ್ಯವಸ್ಥೆ ಮಾಡೋದು. ಇದೆಲ್ಲ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅವರಿಗೆ ನಿರಂತರ ಜನ ಒಡನಾಡಿ ಬಹಳ ಮುಖ್ಯವಾಗಿ ಇದು ಸೋಮಶೇಖರ್ ಅವರಿಂದ ಮಾತ್ರ ಬಂದದಲ್ಲ, ಬಿ.ಟಿ. ರಾಜಶೇಖರ ಹೆಸರನ್ನು ಉಲ್ಲೇಖ ಮಾಡ್ತೀವಿ. ಯಾಕೆ ಬಿ.ಟಿ. ರಾಜಶೇಖರ ಅವರ ಹೆಸರನ್ನ ಉಲ್ಲೇಖ ಮಾಡ್ಬೇಕು ಅಂದ್ರೆ ಅವರಿಗೆ ಸ್ವಲ್ಪ ಇಲ್ಲ. ಡಿಕೆ ಇರೋ ಪ್ರಕಾರ ಚಿಂತಕ ಆಗಲಿ ಕಾರಣಕ್ಕೆ ಬಿ.ಟಿ. ರಾಜಶೇಖರ್ ಅವ್ರ ಜೊತೆಗೆ ಸೇರ್ಕೊಳ್ಬೇಕಾಗುತ್ತೆ. ಸಂದರ್ಭದಲ್ಲಿ ಅವರ ಒಳ್ಳೆ ಪರಿಚಯ. ಆದ್ದರಿಂದ ಅವರು ಆ ಕಾಲಕ್ಕೆ ಬುದ್ಧಿಸಂ ಪದ್ಧತಿಯಲ್ಲಿ ಮದುವೆ ಆಗಲಿಕ್ಕೆ ಸಾಧ್ಯ ಇದೆ. 96 ನಾವು ಸುಟ್ಟಿದ್ದಾರೆ ಮದುವೆ ಆಗಲಿಕ್ಕೆ ಸಾಧ್ಯ ಇದೆ. ಬಿ.ಟಿ. ರಾಜಶೇಖರಲ್ಲಿ ಒಂದು ಪ್ರಕಾರವಾದ ಒಂದು ರಾಡಿಕಲ್ ಚಿಂತನೆ ಇದೆ. ಅವೆಲ್ಲವನ್ನು ಇವರಲ್ಲಿ ಇವರು ಮೈಗೂಡಿಸಿಕೊಂಡಿದ್ರು. ಆದ್ದರಿಂದ ನಾನು ಹೇಳಿದ ಸಂಬಂಧಗಳನ್ನು ಗಮನಿಸುತ್ತೆ. ಆ ಗಮನಿಸ್ತಾ ಹೋದ್ರೆ ನಾನು ಅಮೃತವನ್ನು ಬಹಳ ಸೆಲ್ಯೂಟ್ ಮಾಡ್ತೇನೆ. ಯಾಕಂತಂದ್ರೆ ಬಹುಶಃ ಈ ತರ ಒಂದು ಹೆಣ್ಮಗಳು ದಲಿತ ಸಮಾಜದಲ್ಲಿ ಹೀಗೆ ಬದುಕಲಿಕ್ಕೆ ಸಾಧ್ಯ ಅಂತ ನನಗೆ ನಿಜವಾಗ ನಾನು ಸೆಲೆಕ್ಟ್ ಮಾಡ್ತೇನೆ. ಯಾಕಂತಂದ್ರೆ ಎಷ್ಟೋ ಅಂತರ್ಜಾತೀಯಗಳನ್ನು ನಾನು ನೋಡಿದ್ದೇನೆ.
ಅಂತರ್ಜಾತೀಯವಾದಗಳಾದ್ರೂ ಕೂಡ ಅಂತರ್ ಸಂಬಂಧಗಳು ಬೆಳೆದು ಬಹಳ ಕಡಿಮೆ. ಆದ್ರೆ ಈ ಅಮೃತಕ್ಕ ನಮ್ಮ ಜೊತೆಗೆ ಎಷ್ಟು ನಮ್ಮ ಒಡಮಟ್ಟಿದ ಆದ ಒಂದು ಮಾತು ಮತ್ತು ಸಂಬಂಧ ಆದ್ಮೇಲೆ ಈ ತರ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಎಷ್ಟೋ ಸಂದರ್ಭ ಅನಿಸಿದೆ. ಇದನ್ನ ಮುಖಸ್ಥಿತಿಗೆ ಹೇಳ್ತಾರೆ ಅವರ ನಡೆ, ಅವರ ಮಾತು, ಅವರ ಗ್ರಹಿಕೆ ಇದೆಯಲ್ಲ, ಬಹುಶಃ ನನಗೆ ಒಂಥರದ ಒಂದು ಬೆರಳು ನಿಜವಾದ ಒಂದು ವರ್ಣ ಸಂಕಲನದಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಒಂದು ಬೆರಗಿನ ಒಂದು ಶಕ್ತಿ ನನಗೆ. ಅವರು ಆ ದೃಷ್ಟಿಯಲ್ಲಿ ಅವರು ಎಲ್ಲೂ ಕೂಡ ನಾನು ಬೇರೆ ಒಂದು ಇಲಾಖೆ ಅದು ಕೂಡ ನಾವು ಮೇಲ್ಜಾತಿಯಿಂದ ಬಂದಂಥವ್ರು. ಇಷ್ಟೊಂದು ಬೆರೆತು ತಮ್ಮ ಸಹೋದರಿಗಿಂತಲೂ ಜಾಸ್ತಿ ತಮ್ಮ ಸಾಂಸ್ಕೃತಿಕ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆಯಲ್ಲ, ವಸತಿ ಹೇಗೆ ಸಾಧ್ಯವಾಯಿತು ಅನ್ನುವಂಥದ್ದು. ಆದ್ರಿಂದ ಒಂದು ಪರಿವರ್ತನೆ ಎರಡನೇ ಒಂದು ಈಗಿನ ಮಂತ್ರಿಗಳು ಹಲವಾರು ಮೂಲಗಳನ್ನು ಕಲಿಸಿ ನಾವು ಕೂಡ ಸೇರಿಕೊಳ್ಳುವ ಕಾರ್ಯಕ್ರಮ ಆ ಜಾರಿ ಮೇಲೆ ಮೈಸೂರಿನವರು ರಿಲೇಷನ್ ನಿಂತಾಗ ನಾವು ಹೇಳಿದ್ದು ಅಂತ ಅನ್ಸ್ಲಿಕ್ಕಿಲ್ಲ. ಅವರು ರಿಲೇಷನ್ ನಿಂತಾಗ ಬೆಳಗಾವಿಯಲ್ಲಿ ಕೆಲಸ ಮಾಡಬೇಕು. ಆದ್ರೆ ಎರಡನೇ ಫೇಸ್ ಅಲ್ಲಿ ಏನ್ ಮಾಡ್ತಾರೆ, ನಮ್ಮ ಹುಡುಕೋ ಪ್ರಯತ್ನ ನಾವು ಯಾರು, ಬರೀ ನಾವು ಯೋಧಗಳನ್ನು ಬಯಸ್ತಾ ಇರೋದಿಲ್ಲ, ಹೊಸ ನಾವು ತಿಳ್ಕೊಳ್ಬೇಕು ನಾವು ಯಾರು, ನಮ್ಮ ಐಡೆಂಟಿಟಿ ಅವ್ರ ಬುದ್ಧಿ ಸಂಖ್ಯೆ ಅಂಬೇಡ್ಕರ್ ನಾವು ಯಾರು ಅಂತ ತಿಳ್ಕೊಳ್ಬೇಕು. ಬರೀ ಅಂಬೇಡ್ಕರ್ ಮತ್ತು ಬುದ್ಧಿ ಸಂಖ್ಯೆ ಮಾಡೋದಲ್ಲ, ನಾನು ರೂಪಿಸಬೇಕು ನೆಲಮೂಲದ. ಈಗ ಯಾವ ಅರ್ಥದಲ್ಲಿ ವೈದ್ಯ ಅದೇನು ದೊಡ್ಡ ವಿಷಯ ಅಲ್ಲ. ನೀವು ನಿಮ್ಮ ದೈವಗಳ ರೀತಿಯಲ್ಲಿ ಮನೆ ಹೋಗಿ ಮಾಡಿದ್ರೆ ಏನು ಅಂದ್ರೆ ಬದುಕ್ತಾ ಇದೆ, ನಾವು ಬುದ್ಧಿವಂತ ಬದುಕ್ತಾ ಇದೆ. ಆ ಸ್ಪಷ್ಟವಾದ ತಿಳುವಳಿಕೆ ಯಾರಾದ್ರೂ ಅದನ್ನು ತಪ್ಪಾಗಿ ಮಾಡ್ತಾರೆ, ಹೀಗೆ ಮಾಡ್ತಿದ್ರೆ ಆಗ ಅದು ಸಮಾಜಕ್ಕಾಗಿ ನಾವು ಗಮನಿಸಬೇಕಾಗುತ್ತೆ. ಆದ್ದರಿಂದ ಅವೆಲ್ಲ ನಾನು ಪ್ರಸ್ತಾಪ ಹೋಗಲು ವಿಚಾರಧಾರೆಯನ್ನು ಪ್ರಸ್ತಾಪಿಸ್ತಾ ನಾನು ಒಂದು ರಿಪೋರ್ಟ್ ಮಾಡ್ತೇನೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕರ್ನಾಟಕದ ದಲಿತ ಚಳವಳಿ ವಿಶ್ವವಾದ ವೈಜ್ಞಾನಿಕವಾದ ಇವುಗಳ ಮೂಲಕ ವಿಮರ್ಶೆ ಮಾಡಲಿಕ್ಕೆ ಒಂದಷ್ಟು ಒಳವು ಪಡೆಯಬೇಕು. ಅವನು ಇಟ್ಕೊಂಡಿದ್ದಾರೆ ಮತ್ತು ಮುಂದುವರಿಸಬೇಕು. ಮುಂದುವರಿಸುವ ಮೂಲಕ ಅವರಿಗೆ ನಾವು ನಮ್ಗೆ ಇಲ್ಲ ಅನ್ನೋದು ಬೇಸರ ಹೌದು, ಅಲ್ಲೇ ನಿಲ್ಲುವಂತದಲ್ಲ. ನಾವು ಅವರ ಬಿಟ್ಟು ಹೋದ ಕೆಲಸ ಈಗಾಗಲೇ ನಮಗೆ ಮಾತಾಡ್ತಾರೆ. ಅದಕ್ಕೆ ಏನಾದರೂ ಜ್ಞಾನ ತುಂಬುವ ಶಕ್ತಿ ತುಂಬುವ ಕೆಲಸ ನಮಗೆ ಸಾಧ್ಯ ಆದರೆ ನಾವು ಅವರು ಬದುಕಿದ್ದು ಬಹುಶಃ ನೋವನ್ನು ನಾವು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಗೌರವಿಸುವಂತ ತೋರಿಸುವಂತ ಅಮೃತ ಅವರಿಗೆ ನೋವು ಶಕ್ತಿ ಬರಲಿ ಅಂತ ಹೇಳ್ತಾ ಮನೆಗೆ ಮಾರ್ಗದರ್ಶನ ಮಾಡಿದಂತ ಕೊನೆಯದಾಗಿ ಅದನ್ನು ಸ್ಮರಣೆಯನ್ನು ಸಲ್ಲಿಸಿ ನಾನು ಮಾತನಾಡ್ತೇನೆ. ನಮಸ್ತೆ. ಬಾಳುವುದಾದರೆ ಸಮುದ್ರದಂತೆ ಬಾಳು, ಬಾಳುವುದಾದರೆ ಸಮುದ್ರದಂತೆ ಬಾಳು. ನದಿಯಂತೆ ಬಂದು ನಿಮ್ಮನ್ನು ಸೇರುತ್ತಾರೆ, ಬಂದು ನದಿಯಲ್ಲಿ ನಿಮ್ಮನ್ನು ಸೇರುತ್ತಾರೆ. ಡಾಕ್ಟರ್ ವಾಸುದೇವ ಬೆಳೆಯವರ ಮಾತುಗಳನ್ನ ಕೇಳುವಾಗ, ವೇದಿಕೆಯಲ್ಲಿ ಬಂದ ಎಲ್ಲ ಗಣ್ಯ ಮಾತುಗಳನ್ನ ಕೇಳುವಾಗ ಹೀಗೆಯವರು ಇಂಥ ವ್ಯಕ್ತಿತ್ವ ಇದ್ದೇ ಅನ್ನುವಂಥ ಪ್ರಶ್ನೆ ನಿಜವಾಗಿಯೂ ಕೂಡ ಆ ಭಾವನಾತ್ಮಕವಾದಂತ ಹೋರಾಟಗಳು, ಸಲ್ಲಬೇಕಾದಂತ ಸಮಾಜಕ್ಕೆ ಸಲ್ಲಬೇಕಾದಂತ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಹೇಗಿತ್ತು ಅನ್ನೋದನ್ನು ಈ ನುಡಿನ ಮುಖಾಂತರ ಇವತ್ತು ಸ್ಪಷ್ಟೀಕರಿಸ್ತಾ ಇದ್ದಾರೆ. ಹೇಳುವಂತ ಎಲ್ಲ ಮುಖ್ಯ ಅತಿಥಿಗಳು, ಈ ಕಾರ್ಯಕ್ರಮದ ಜೊತೆಯಲ್ಲಿ ಬಂಟ್ವಾಳ ಪುರಸಭೆಯ ಸದಸ್ಯರು ಜನಾರ್ದನ್ ಶೆಟ್ಟಿಮಠ್ ಅವರ ಉಪಸ್ಥಿತಿಯನ್ನ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಹಾಗೆಯೇ ಬಹುಜನ ಶಿಕ್ಷಕರು, ದಲಿತರಾಗಿರುವಂತಹ
ದೇವಿ ಸುವರ್ಣರವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಹಾಗೆಯೇ ಕಾರ್ಮಿಕ ಮುಖಂಡರು ಅನೇಕ ಜೊತೆಯಾದಂತ BM ಭಟ್ ಕಾರ್ಮಿಕ ಮುಖಂಡರುಗಳು ತಮ್ಮ ಉಪಸ್ಥಿತಿಯನ್ನು ಕೂಡ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಮುಡಿನಮನವನ್ನ ಸಲ್ಲಿಸುವುದಕ್ಕಾಗಿ ಕರ್ನಾಟಕ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಶಿವರಾಮರವರು ವೇದಿಕೆಯಲ್ಲಿ PDK ಅವರಿಗೆ ಮುಡಿನಮನಕ್ಕಾಗಿ ವಿನಂತಿಯನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಸೇರಿರುವಂತ ಸಾಕಷ್ಟು ಜನ ಹೋರಾಟಗಾರರನ್ನ ನೋಡಿದರೆ ವಿಶೇಷವಾಗಿ ಬೇರೆ ಭಾಗಗಳಿಂದ ಎಲ್ಲ ಬಂದಿದ್ದೀವಿ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಕೇವಲ ತುಳುನಾಡಿಗೆ ಸೀಮಿತವಾದ ರಾಜ್ಯದ ಒಬ್ಬ ಹಿರಿಯ ಹೋರಾಟಗಾರನನ್ನ ನಾವೆಲ್ಲ ಹೇಳಿದ ರೀತಿಯಲ್ಲಿ ಈ ಹೋರಾಟಕ್ಕೆ ಕ್ಲಾರಿಟಿ ಬೇಕಾಗುತ್ತೆ. ನಮ್ಮಲ್ಲೆಲ್ಲರಲ್ಲೂ ಬಹುಜನ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದೀರಿ ನಮ್ಮೆಲ್ಲರಲ್ಲೂ ಹೃದಯದ ಅಂತರಾಳದಲ್ಲಿ ನೋವಿದೆ, ಅವಮಾನ ಇದೆ. ಯಾವುದಾದ್ರೂ ರೀತಿಯಲ್ಲಿ ನಾವು ನಮ್ಮ ಸಮಾಜವನ್ನ ಕಟ್ಟಬೇಕು ಅನ್ನೋ ಒಂದು ಚಿಂತನೆ ನಮ್ಮಲ್ಲಿದೆ. ಆದ್ರೆ ಆ ಹೃದಯದ ಅಂತರಾಳದಲ್ಲಿರುವ ವಿಚಾರವನ್ನ ನಾಲಿಗೆ ಮೇಲೆ ತಂದು ಸ್ಪಷ್ಟವಾಗಿ ಅದನ್ನ ಮುಂದೆ ಮಂಡನೆ ಮಾಡೋದಕ್ಕೆ ನಮ್ಮೆಲ್ಲರಿಗೂ ಸಾಧ್ಯವಾಗದ ಕಾರಣ ನಮ್ಮ ಪರಿಸ್ಥಿತಿ. ಕೆಲವು ಜನ ಆ ಸಂಬಂಧಿಸಿದ್ದಾರೆ, ಅವರು ಚಳುವಳಿಯ ನಾಯಕತ್ವವನ್ನು ವಹಿಸಲು ಸಾಧ್ಯ. ಅಂತ ಧೀಮಂತ ವ್ಯಕ್ತಿ ಡಿಕೆ ಭಾಷಣಗಳೆಲ್ಲ ನಾವು ನಿರಂತರ ಈಗಲೂ ಕೂಡ ನಾವು ಮಾತಾಡಿದಾಗ ಅವರ ಭಾಷಣ ಕೇಳಿರೋದು ನನ್ನ ಕಿವಿಯಲ್ಲಿ ಕೇವಲ ದಲಿತ ಚಳವಳಿ ಅಲ್ಲದೆ ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಆಡಿರುವ ಮಾತುಗಳು ನನಗೆ ಈಗಲೂ ಕೇಳಿಸ್ತಾ ಇದೆ. ಒಂದ್ ಕಡೆ ಭಾಷಣ ಮಾಡುವವರು ಹೇಳ್ತಾರೆ ಅಂದು ಯಾರು ದಿಕ್ಕಿದ್ದಲ್ಲಿ ದಿಕ್ಕು ತೂಕ ಬಹುಜನರ ಶಬ್ದ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಕ್ಲಾರಿಟಿ ನಾವು ಯಾರಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಪದವನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಿ ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಮಾಡಿದ್ದಾರೆ. ಇವತ್ತು ಈ ಹೋರಾಟದ ಮಾನವಿಗೆ ಸಾಕಷ್ಟು ಜನ ಸಣ್ಣ ಸಣ್ಣ ತೊರೆಗಳನ್ನ ಸಣ್ಣ ಸಣ್ಣ ನದಿಗಳನ್ನ ಎಲ್ಲವನ್ನು ಸೇರಿ ಹೋರಾಟದ ಮಾನವಿಗೆ ಅವರ ಚಿಂತನೆ ಅವರ ವಿಚಾರ ಇಲ್ಲಿಗೆ ನಿಲ್ಲಬಾರದು. ಅತ್ಯಂತ ದುಃಖದ ಸಂಗತಿ ಏನಂತಂದ್ರೆ ಯಾವ ಕಾಲಘಟ್ಟದಲ್ಲಿ ನಾವು ಅವ್ರನ್ನ ಕಳೆದುಕೊಂಡಿದ್ದೇವೆ. ಈ ಕಾಲಘಟ್ಟದಲ್ಲಿ ಒಂದು ಕವಲು ದಾರಿಯಲ್ಲಿ ಇಡೀ ದೇಶ ಇದೆ. ಒಂದು ಕವಲು ದಾರಿಯಲ್ಲಿ ಬಹುಜನ ಸಂಸ್ಕೃತಿ ಇದೆ, ಬಹುಜನ ವಿಚಾರ ಇದೆ. ಇಂಥ ಕವಲು ದಾರಿಯಲ್ಲಿ ನಮ್ಮನ್ನ ಬಿಟ್ಟುಕೊಂಡಿದ್ದಾರೆ. ಒಂದು ಕಡೆ ನಿರಂತರವಾಗಿ ದಲಿತ ಚಳವಳಿ ಮೇಲೆ ದಾಳಿ, ಒಂದು ಕಡೆ ನಿರಂತರವಾಗಿ ರೈತ ಚಳವಳಿ, ವಿದ್ಯಾರ್ಥಿ ಚಳವಳಿ, ಎಲ್ಲ ಚಳವಳಿ ಮೇಲೆ ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಜನ ನಾಯಕರಿದ್ರು ಸಾಗುವಂತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ದಾರಿ ತೋರಿಸುವ ಬೇಕು. ಯಾರಾದ್ರೂ ಧ್ವನಿ ಎತ್ತಿ ಮಾತಾಡ್ತಾರೆ ಅಂದ್ರೆ ಅವರ ಧ್ವನಿಯಲ್ಲಿ ಅಡಗಿಸುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅಂತ ಒಂದು ಕಾಲಘಟ್ಟದಲ್ಲಿ ನಾವು ಇವರನ್ನ ಕಳೆದುಕೊಂಡಿದ್ದೇವೆ. ಈಗಾಗಲೇ ಪ್ರೊಫೆಸರ್ ಮಾತಾಡುವಾಗ ಸಾಕಷ್ಟು ವಿಚಾರಗಳು ಅವರ ಮನದಾಳದಲ್ಲಿ ಯಾವ್ಯಾವ ವಿಚಾರಗಳು ಇತ್ತು ಅನ್ನೋ ವಿಚಾರಗಳನ್ನು ಹೇಳಿದ್ರು. ನಾನು ಸಂಘಟನೆಗಳಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಈ ರೀತಿಯ ವ್ಯಕ್ತಿಗಳು ಕೇವಲ ಒಂದು ಮನೆಗೆ ಒಂದು ಕುಟುಂಬಕ್ಕೆ ಸೀಮಿತವಾದ ವ್ಯಕ್ತಿಗಳಲ್ಲ. ಇವರು ಈ ಸಮಾಜದ ಆಸ್ತಿ. ಅವರ ವಿಚಾರಗಳು ಅದು ಇಲ್ಲಿಗೆ ನಿಲ್ಲಬಾರದು, ಅದರಲ್ಲಿ ನಿರಂತರತೆ ಇರಬೇಕು. ಒಂದು ಸ್ಟಡಿ ಕ್ಲಾಸ್ ಮಾಡುವ ಮುಖಾಂತರ ಈ ರೀತಿಯ ಚರ್ಚೆಗಳು ಇದು ವೇದಿಕೆಯಲ್ಲ, ಇದರಲ್ಲಿ ಒಂದು ಸೀಮಿತವಾಗಿ ನಾವು ಮಾತಾಡಬಹುದಾದ್ರೆ ಅವರ ವಿಚಾರಗಳನ್ನ ನಿರಂತರವಾಗಿ ನಾವು ಮಾತಾಡಬೇಕು. ಯುವ ಪೀಳಿಗೆ ಸಾಕಷ್ಟು ಜನ ಯುವಕರು ಯುವಕ ಮಿತ್ರರಲ್ಲಿ ಬಂದಿದ್ದೀವಿ. ಅವ್ರಿಗೆಲ್ಲರಿಗೂ ಅವರ ಜೊತೆ ಒಡನಾಡಿಗಳು ಅಮೃತಕ್ಕೆ ಇದ್ದಾರೆ. ಈ ಹೋರಾಟದ ಮುಂದುವರೆದ ಭಾಗವನ್ನ ಅಮೃತಕ್ಕೆ ವಹಿಸ್ಕೋಬೇಕು. ಆ ವಿಚಾರವನ್ನ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂತ ಕೆಲಸವನ್ನು ನೀವೆಲ್ಲ ಹಿರಿಯರು ಮಾಡಬೇಕು ಅನ್ನೋ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಸೌಭಾಗ್ಯ ನೋಡಿ, ಈಗಾಗಲೇ
ಸನ್ಮಾನ್ಯ ವಸಂತ ರೆಡ್ಡಿ ಅವರು ಹೇಳಿದರು, ನಾರಾಯಣ ಗುರುಗಳ ಪಠ್ಯ ಪುಸ್ತಕದ ವಿಚಾರವಾಗಿ ಸ್ವಲ್ಪ ದಿನಗಳ ಮುಂಚೆ ಬೆಳ್ತಂಗಡಿಯಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ರು. ಸುರಿಯುವ ಧಾರಾಕಾರ ಮಳೆ, ಆ ಮಳೆಯನ್ನು ಲೆಕ್ಕಿಸದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸೇರಿದ್ರು. ನಾವೆಲ್ಲ ತಾಲೂಕು ಕಚೇರಿಗೆ ಹೆಜ್ಜೆ ಹಾಕುವ ಸಮಯದಲ್ಲಿ ಅಲ್ಲೊಬ್ಬ ವ್ಯಕ್ತಿ ನಾವು ಬರುವುದನ್ನೇ ಕಾಯ್ತಾ ಒಂದು ಬ್ಯಾಗ್ ನ ಹಾಕೊಂಡು ಅಲ್ಲಿ ನಿಂತಿದ್ರು. ಒಂದ ಕ್ಷಣ ಬಂಗೇರವರು ಮಾತಾಡಿಸಿ, ನಾನು ಹಿಂದೆ ಇದ್ದೆ, ನನ್ನ ಬೆನ್ನು ತಟ್ಟಿ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಮುಂದುವರಿಸುವ ವಿಚಾರವನ್ನ ಹೇಳಿದ್ರು. ಎಲ್ಲರಿಗೂ ವೇದಿಕೆ ಮುಂದಿರುವ ನಮ್ಮ ಸಮಾಜ ಬಾಂಧವರ ಎಲ್ಲ ಸಹೋದರರು ಹಾಗೂ ಓದಿನ ಸಂಬಂಧದ ಸಾಮಾಜಿಕ ಚಳವಳಿಗಳ ಎಲ್ಲ ಪದಾಧಿಕಾರಿಗಳು, ನಾಯಕರು, ಅವರು ಸುಮಾರು 40 ವರ್ಷಗಳಿಂದ ಜಾಸ್ತಿ ಕೂಡ ನನಗೆ ಪರಿಚಯ. ಅವರ ಪತ್ನಿಯಲ್ಲಿ ಹಲವಾರು ಹೋರಾಟಗಳು, ಭೂ ಹೋರಾಟಗಳು, ಭೂಮಿ ಹೋರಾಟಗಳು, ಹಾಗೆಯೇ ಮಂಗಳೂರಿನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಭಾಭವನಕ್ಕೆ ಭೂಮಿಬೇಕು ಹೇಳಿ ಸಮತಾ ಸೈನಿಕರಿಂದ ಇಲ್ಲಿಯ ಬೆತ್ತನಡಿಯವರು, ಮಂಗಳೂರು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಗಿನ ಸಿಎಂ ವಿನೋದ್ ಪೈಲಿ ಅವರಿದ್ದರು,
ಬೇರೆ ಬೇರೆ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ, ನೆಹರು, ಗಾಂಧಿ, ಬೇರೆಯವರಿಗೆ ಸಮಾಜಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕುತ್ಕೊಂಡ್ರವರ ಜಾಗದಲ್ಲಿ ಅವರ ಮೇಲೆ ಸಭಾಭವನ ಮಾಡೋಣ ಅಂತ ಹೇಳುವ ಉದ್ದೇಶದಲ್ಲಿ ಇಟ್ಕೊಂಡು ನಾವೆಲ್ಲ ಚಿಂತನೆ ಮಾಡಿ ಈ ಅವರಿಗೆ ಸಪರೇಟ್ ಭೂಮಿ ಬೇಕು. ನಾವು ಇಲ್ಲಿ ನೋಡಿಕೊಂಡಿದ್ದೇವೆ ಬೇರೆ ಬೇರೆ ಸಮುದಾಯ ನಾಯಕರಿಗೆ ಅವರಿಗೆ ಪ್ರತ್ಯೇಕ ಭೂಮಿ ಕೊಡ್ಬೇಕು ಹೇಳಿದಾಗ ಅದಕ್ಕೆ ಹೋರಾಟ ಮಾಡಬೇಕು. ಅವಾಗ ಆಗಿನ ಮುಖ್ಯಮಂತ್ರಿ ಇವತ್ತು ಸಿಎಂ ಇರುವಾಗ ಡಿಸಿ ಕಚೇರಿ ಎತ್ತಿಕೊಂಡು ನಾವು ಧರಣಿ ಪ್ರೊಟೆಸ್ಟ್ ಮಾಡಿದಾಗ ನಮ್ಮನ್ನು ಅರೆಸ್ಟ್ ಮಾಡಿ ಪಾಂಡೇಶ್ವರ ಸ್ಟೇಷನ್ ಅದರಲ್ಲಿ ಡಿಪಿಐರು ತುಂಬಾ ಕಷ್ಟಪಟ್ಟು ನಮ್ಮ ರಾಷ್ಟ್ರಗಳು ತುಂಬಾ ನಾಯಕರು ನಮ್ಮನ್ನು ಅರೆಸ್ಟ್ ಮಾಡಿ ಅವರ ಕಾರ್ಯಕ್ರಮ ಬಿಟ್ಟು ಹೋದರು. ಅದ ನಂತರ ನಮ್ಗೆ ಅಲ್ಲಿ ಜಿಲ್ಲಾ ಆಡಳಿತ 2 ಎಕರೆ ಭೂಮಿಯನ್ನು ಕೊಟ್ಟಿದ್ದು. ಅದರಿಂದ ಇವತ್ತು ಅಂಬೇಡ್ಕರ್ ಭವನ ಆಗುತ್ತೆ. ನಂತರದ ಹೋರಾಟವನ್ನು ಅದಕ್ಕೆ ಹಣಕಾಸು ಇಂತಹ ಒಂದು ಹೋರಾಟದಲ್ಲಿ ಸತೀಶ್ ಹೋರಾಟಗಳಿದ್ದರು. ಆ ಒಂದು ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದಾರೆ. ಈ ಡಿಕೆರವರು ಸರಳ ವ್ಯಕ್ತಿತ್ವ ಸ್ನೇಹಿತರು. ಅವರು ಹೆಚ್ಚಾಗಿ ಹಾಗೆ ಬಟ್ಟೆಯನ್ನು ಹಾಕಿ ಆಗ್ತಾ ಇದ್ದರು. ಅವರು ತಳ ಸಮುದಾಯದಲ್ಲಿ ಹುಟ್ಟಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಸ್ಪೃಶ್ಯತೆಯ ನೋವನ್ನು ಬದುಕಿದವರು. ಅದರ ಶೋಷಣೆ ದಬ್ಬಾಳಿಕೆಯನ್ನು ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ಅನುಭವಿಸಿದವರು. ಈ ನೋವು, ಶೋಷಣೆ, ದಬ್ಬಾಳಿಕೆಗೆ ವಿಮೋಚನೆಗೆ ಕಂಡುಕೊಂಡ ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಟಿಂಗ್ ಅಂಡ್ ಸ್ಪೀಚರ್ಸ್. ಅವರ ಬಾಬಾ ಸಾಹೇಬರ ಭಾಷಣಗಳ ಮತ್ತು ಬರಹಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಸುಮಾರು ಒಂದು 20-22 ವ್ಯಾಲ್ಯೂಮ್ಗಳಿದೆ. ಅದರಲ್ಲಿ ಮುಖ್ಯವಾಗಿ ವ್ಯಾಲ್ಯೂ 1, 3, 5, 7, 9 ಮತ್ತು 11 ಇಂಥ ವ್ಯಾಲ್ಯೂಮ್ಗಳನ್ನು ಅಧ್ಯಯನ ಮಾಡಿ ನಾಗಾ ಜನಾಂಗದ ಇತಿಹಾಸವನ್ನು ಇಲ್ಲಿಯ ಚಳವಳಿ ಬಹುತೇಕ ಚಳವಳಿಗಳಲ್ಲಿ ಸೇರಿದ ಮುಖಾಂತರ ಹೊಸ ವೈಜ್ಞಾನಿಕ ಲೀಡರ್ಶಿಪ್ ಒಂದು ಗೌರವದಿಂದ ತನ್ನನ್ನು ತಾನು ಗುರುತಿಸುತ್ತಾ ವೈಜ್ಞಾನಿಕ ವಿಚಾರವನ್ನು ತಿಳಿಸುತ್ತಾ ತನ್ನದೇ ಆದ ಸಮುದಾಯದ ಉಪಜಾತಿಗಳಲ್ಲಿ ನಾವು ಇಷ್ಟು ಉಪಜಾತಿಗಳು ಒಟ್ಟಿಗೆ ಕೂಡ ನಮ್ಮ ರಾಜಕೀಯ ಶಕ್ತಿಯನ್ನು
ಗಟ್ಟಿ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿಯ ಶೋಷಿತ ಸಮುದಾಯ, ಅದು ಮುಖ್ಯವಾಗಿ ಆದಿವಾಸಿ ಸಮುದಾಯ, ಉನ್ನಾಳ ಸಮುದಾಯ, ಕುಬೇರ ಸಮುದಾಯ, ನಂತರ ಸಮುದಾಯ, ಎಲ್ಲ ಇಲ್ಲಿಯ ತುಳುನಾಡಿನ ಸಮುದಾಯಗಳು ಒಟ್ಟಿಗೆ ಆಗಬೇಕು. ರಾಜಕೀಯ ಶಕ್ತಿ ಆಗಬೇಕು. ಅದರ ಜೊತೆಗೆ ನಾವು ರಾಜಕೀಯ ನಾಯಕರಾಗಿ ಹೆಮ್ಮತಿ ಆಗಬೇಕು. ಅವರ ಒಂದು ಉದ್ದೇಶ ಆ ದಾರಿಯಲ್ಲಿ ನಾವು ಎಲ್ಲರೂ ಮುನ್ನಡೆಸಬೇಕು ಹೇಳುತ್ತಾ ಈ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿಯ ಅಮೃತ ಕೂಡ ಈ ನೋವಿನ ಕಷ್ಟದಲ್ಲಿದ್ದೇವೆ. ಆ ನೋವಿನಲ್ಲಿ ನಾವು ಇದ್ದೇವೆ. ಅವರ ಮನೆ ಜೊತೆಗೆ ಅವರೆಲ್ಲ ಮನೆಯ ಕಾರ್ಯಕ್ರಮ ನಾವು ಇದ್ದೇವೆ. ಅವರ ಮದುವೆ ಜೊತೆಯಿಂದ ಎಲ್ಲ ಹೋರಾಟಗಳು ನಾವು ಇದ್ದೇವೆ. ಹಾಗಾಗಿ ಅವರ ಡಿಪೇನ್ ಕೂಡ ಅವರ ಅಕ್ಕನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ಒಳ್ಳೆ ಮಹೋನ್ನತ ದಾಸನ ಆಫೀಸರ್ ಕೂಡ ಆಗಿದ್ದಾರೆ. ಅವರ ಮನೆಗೆ ನಾವು ಬಹುತೇಕ ಸಮಾಜದ ಪದಾಧಿಕಾರಿಗಳು ಎಲ್ಲರೂ ಅವರ ಕಷ್ಟದಲ್ಲಿ ಭಾಗಿಸ್ತೇವೆ. ಅವರ ನೋವುಗಳನ್ನು ಸಹಿಸುವ ಶಕ್ತಿ ಕುಟುಂಬದವರಿಗೆ ಕಲಿಯಲಿರುವ ಭಗವಾನ್ ಬುದ್ಧರ ಅನುಗ್ರಹ ಇರಬೇಕು. ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೇತನ ಅವರ ಬದುಕು ಗಟ್ಟಿತನ ಬಗ್ಗೆ ಹೇಳಬೇಕು. ನನ್ನ ಎರಡು ಮಾತನ್ನು ಜೈ ಭೀಮ್. ಪೂರ್ತಿ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಕಾಂತಪ್ಪ ಅವರಿಗೆ ಆತ್ಮೀಯ ಬಂಧುಗಳು, ಈ ರೀತಿಯವರ ನುಡಿಗಮನ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರಲ್ಲಿ ಅನೇಕ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮತ್ತು ಬಹುಜನ ಪ್ರಗತಿಪರ ಸಮಿತಿಗಳು ಸೇರಿಕೊಂಡು ರಾಜ್ಯ ಮಟ್ಟದ ಈ ಕಾರ್ಯಕ್ರಮ ಆಯೋಜಿಸಿದೆ. ಈ ಸಂದರ್ಭದಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಈ ಮುಂದೆಯಿಂದ ಅವರ ಸಾರ್ವಜನಿಕ ನಮನದ ದಿನಗಳಿಂದ ಅವಿರತವಾಗಿ ಶ್ರಮಿಸಿದಂತ ಅನೇಕ ಬಂಧುಗಳು ಅವರ ಹೆಸರನ್ನ ನಾವು ಇಲ್ಲಿ ಖಂಡಿತವಾಗಿ ಅವರ ಉಪಸ್ಥಿತಿಯನ್ನು ನಾವು ನನಗೆ ಅಷ್ಟು ದೂರ ಬರಲಿಕ್ಕೆ ಆಗಲ್ಲ. ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಅವರು ಕೂಡ ಬೇರೆ ಅವರೊಂದು ಕಾರ್ಯಕ್ರಮಕ್ಕೆ ನಾನು ತುಂಬಾ ಹಿಂದೆ ಒಪ್ಕೊಂಡಿದ್ದೆ ಅಂತ ಹೇಳಿ ಅವರು ಕೂಡ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಇವರಂತೆ ನಾಳೆ ರಾಷ್ಟ್ರಪತಿ ಚುನಾವಣೆ ಇರೋದ್ರಿಂದ ಎಲ್ಲ ಎಮ್ಮೆಲ್ಲೆಗಳು ಇವತ್ತು ಇಷ್ಟು ದೂರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ.
ಅದರ ನಡುವೆಯೂ ಕೂಡ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಾ. PDKಯವರಿಗೆ ದಲಿತರ ಹೋರಾಟಗಾರರ ಮತ್ತು ಸಂಪನ್ಮೂಲ ವ್ಯಕ್ತಿಗಳಂತಹ ಅತ್ಯುತ್ತಮ ನಾಯಕತ್ವವನ್ನು ಈ ಭಾಗದಲ್ಲಿ ವಹಿಸಿದಂತಹ PDKಯವರಿಗೆ ಗೌರವ ಸಲ್ಲಿಸಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಾ. ನನಗೆ ಮತ್ತು DKಯವರು ಅಮೃತಕ್ ಅವರ ಸಂಬಂಧ ರಿಲೇಶನ್ಶಿಪ್ ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ಹೇಳ್ಬೋದು. ನಾವು 2001ನೇ ಇಸ್ವಿಯಿಂದ ಈ ಚಳವಳಿ ಭಾಗವಹಿಸಿದಂತವರು, PBS ಮೂಲಕ ಚಳವಳಿ ಭಾಗವಹಿಸಿದಂತವರು. ನಾವು ಚಳವಳಿಗೆ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ದಲಿತ ಮೂವ್ಮೆಂಟ್ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ದು. ಆ ದಲಿತ ಮೂವ್ಮೆಂಟ್ನ ಬಹಳಷ್ಟು ಜನರು ಬಹುಜನ ಮೂವ್ಮೆಂಟ್ಗೆ ಸೇರಿ ಬಹುಜನ ಚಳವಳಿ ಕೂಡ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ 1990. ನಾವು 2001 ನಂತರ ಬಂದಾಗ ನಮಗೆ ದೊಡ್ಡ ಇನ್ಸ್ಪಿರೇಷನ್ ಯಾರ್ಯಾರಂದ್ರೆ 3 ಕುಟುಂಬಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಹೋರಾಟ ಮಾಡಿದ್ರೆ ಇಲ್ಲ ಅಂತ ಹೇಳಿದ್ರೆ, ಬಟ್ ನನಗೆ ಗೊತ್ತಿರುವಂತಹ 3 ಕುಟುಂಬಗಳು ಅಂದ್ರೆ ಗಂಡ ಮತ್ತು ಹೆಂಡತಿ ಸಂಪೂರ್ಣವಾಗಿ ಚಳವಳಿಯನ್ನು ರೂಪಿಸಿಕೊಂಡಿದ್ದಂತಹ 3 ಕುಟುಂಬಗಳು. ಒಂದು ಇವತ್ತಿನ ಕಡೆಗಾಲದ ಶಾಸಕರಾಗಿರ್ತಕ್ಕಂತಹ ಮಹೇಶಣ್ಣ ಮತ್ತು ಅವರ ಹೆಂಡತಿ ಶ್ರೀಮತಿ ವಿಜಯಕ್ಕ, ಮತ್ತೆ ಇನ್ನೊಬ್ಬರು ಇವತ್ತು BSPಯ ರಾಜ್ಯ ಉಸ್ತುವಾರಿಗಳಾಗಿರ್ತಕ್ಕಂತಹ ಎಂ ಗೋಪಿನಾಥ್ ಅವರು ಮತ್ತು ಅವರ ಪತ್ನಿ ಮತ್ತು ಮತ್ತೊಬ್ಬರು PDKಯವರು ಮತ್ತು ಅವರ ಹೆಂಡತಿ ಅಮೃತಕ್ಕ. ಇವರ 3 ಕುಟುಂಬಗಳು ಅಂದ್ರೆ ಗಂಡ ಮತ್ತು ಹೆಂಡತಿ ಇಬ್ಬರು ಸಂಪೂರ್ಣವಾಗಿ 3 ಫ್ಯಾಮಿಲಿ ಕಾಯ ವಾಚ ಮನಸ್ಸ ಚಳವಳಿಯನ್ನು ತಮ್ಮ ವೈಯಕ್ತಿಕ ಸುಖ ಸಂತೋಷಗಳನ್ನ ಚಳವಳಿಗಾಗಿ ಮತ್ತೆ ಇಟ್ಟು ಕೆಲಸ ಮಾಡಿದಂತವರು. ಅದು ನಮಗೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಆಯಿತು. ಮತ್ತು ಬಹಳಷ್ಟು ಕ್ಯಾಂಪ್ಗಳಲ್ಲಿ, ಶಿಬಿರಗಳಲ್ಲಿ ನಾನು DKSರ ಕರಿತಾ ಇದ್ವಿ, ಯಾರು ಮನವಾದಿಗಳನ್ನು ಕರಿತಾ ಇದ್ವಿ. ಅವ್ರಿಗಿಂತಲೂ ಹೆಚ್ಚು ಈ ಶೋಷಿತ ಸಮಾಜಗಳನ್ನ ಸ್ಟ್ರಾಂಗ್ ಮಾಡುವುದು ಹೇಗೆ, ಅವ್ರಿಗಿಂತಲೂ ಹೆಚ್ಚು ವಿದ್ಯಾವಂತರು ಮಾಡುವುದು ಹೇಗೆ, ಮತ್ತು ಅವ್ರಿಗಿಂತಲೂ ಹೆಚ್ಚು ಎಲ್ಲಾ ಕ್ಷೇತ್ರಗಳಲ್ಲಿ ಮೇಲ್ ಬರುವಂತೆ ಇವ್ರಿಗೆ ಎನರ್ಜಿ ತುಂಬುವುದು ಹೇಗೆ
ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡ್ತಾ ಇದ್ವಿ. DKS ಕೂಡ ಸುಮಾರು ಒಂದು 2 ವರ್ಷಗಳಿಂದ ನಮಗೆ ಜಾಸ್ತಿ ಫೋನ್ ಮಾಡ್ತಾ ಇದೆ, ಏನಾದ್ರು ಮಾಡಿ ಶುರು ಮಾಡಿ ಕೆಲಸವನ್ನ ಮತ್ತೆ ಬೇಗ. ಈ ನಿಟ್ಟಿನಲ್ಲಿ ಅವ್ರು ಇಲ್ಲ ನಮ್ಮ ಜೊತೆಯಲ್ಲಿ ಇವತ್ತು ತುಂಬಾ ದುಃಖವನ್ನು ತರುವಂತ ಒಂದು ವಿಚಾರ. ಇತ್ತೀಚೆಗೆ ವಿಜಯನವರು ಕೂಡ ತೀರ್ಕೊಂಡು ಇವತ್ತು DK ಅವರು ನಮ್ಮ ಜೊತೆ ಇಲ್ಲ. ಈ ಸಂದರ್ಭದಲ್ಲಿ ಏನು ಮಾಡಕ್ಕಾಗಲ್ಲ, ಯುದ್ಧವನ್ನ ಒಂದು ದಿವಸ ಸಾಯಲೇಬೇಕಾಗ್ತದೆ. ಹಾಗಾಗಿ ಅಮೃತತ್ವದಲ್ಲಿ ನಾನು ಈ ಸಂದರ್ಭದಲ್ಲಿ ನೀವು ಧೈರ್ಯವಾಗಿ ನಿಮ್ಮ ಜೊತೆ ನಾವು ಇರ್ತೀವಿ. ಮತ್ತು ನೀವು ಹಿಂದೆ ಹೇಗೆ ಚಳವಳಿಯ ತೊಡಗಿಸ್ತಾ ಇದ್ರಿ, ಓಡಾಡ್ತಾ ಇದ್ರಿ, ಆ ರೀತಿಯಲ್ಲಿ ಓಡಾಡಿ ನಾವು ನಿಮ್ಗೆ ಎಲ್ಲ ತರದಲ್ಲೂ ಕೂಡ ಶಕ್ತಿಯಾಗಿ ಇರ್ತೀವಿ. ನಾವು ಏಕಾಂಗಿ ಅನ್ನುವಂತ ಅನಾಥ ಪ್ರತಿನಿಧಿ ಮಾಡುವ ಬೇಡ, ನಿಮ್ ಜೊತೆ ನಾವು ಇದ್ದೀವಿ, ಎಲ್ಲ ತರದ ಸಹಾಯವನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಭರವಸೆ ಹೇಳ್ತಾ ನಾವೆಲ್ಲರೂ ಕೂಡಿ DK ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಈಗ ಅವರ ಚಳವಳಿಯನ್ನ ಮುನ್ನಡೆಸುವಂತ ಕೆಲಸವನ್ನು ಅಷ್ಟೇ ಕಲ್ಪನೆಯನ್ನು ಮಾಡೋಣ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ದೂರದ ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಸಲ್ಲಿಸಿರುವಂತಹ ಶಿವಕುಮಾರ್ ಅವರಿಗೆ ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಆದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಈ ಒಂದು ನಾರಾಯಣಗುರು ಸೇವಾ ಸಂಘ ಬೆಳ್ತಂಗಡಿ ಇವರು DK ಅವರ ಗುಡಿನಮನ ಕಾರ್ಯಕ್ರಮಕ್ಕಾಗಿ ಅವರು ನಮ್ಮ ಎಲ್ಲವ ಸಮುದಾಯಕ್ಕೂ ಕೂಡ ನಾಯಕರು ಅನ್ನುವಂತ ನೆಲೆಯಲ್ಲಿ ಈ ದಿನದ ಸಭಾ ಕಾರ್ಯಕ್ರಮದ ಒಂದು ವೇದಿಕೆಯನ್ನ ಬಹಳ ಉದಾಹರಣವಾಗಿ ಈ ಕಾರ್ಯಕ್ರಮವನ್ನು ನಡೆಸಿ ಎಂಬುದಾಗಿ ಅವರು ಹೇಳುವ ಮುಖಾಂತರ DK ಅವರಿಗೆ ನಿಜವಾದ ನಮನವನ್ನ ಗೌರವವನ್ನು ಸಲ್ಲಿಸಿದ್ದಾರೆ. ಇದು ವೇದಿಕೆಯಲ್ಲಿ
ಹಿರಿಯರಾದ ನಮ್ಮನ್ನೆಲ್ಲ ಅಲ್ಲಿರುವಂತ ನನ್ನ ಗುರುಗಳು ಈ ಡಿಕೆಯನ್ನು ನೆನಪಿಸುತ್ತಾ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ಸಭಾಧ್ಯಕ್ಷರೇ ನನ್ನ ಜಾರಿಗೆ ಸನ್ಮಾನ್ಯ ಪ್ರಧಾನಿ ಅವರು ಒಂದು ಪ್ರಯತ್ನ 37% ಮೀಸಲಾತಿಯನ್ನು ಹಿಂದುಳಿದ ವರ್ಗಕ್ಕೆ ಕೊಡಬೇಕೆಂದು ಅನ್ನುವುದು ಆ ಮಂಡಲ ವರದಿಯಲ್ಲಿ ಕಾಣಿಸಿದಾಗ ಈ ದೇಶದಲ್ಲಿ ಅದನ್ನು ವಿರೋಧಿಸುವಂತ ಅದನ್ನು ಹತ್ತಿಕ್ಕುವಂತ ಪ್ರಯತ್ನಗಳು ಆದಾಗ ನಾನು ಈ ತಾಲೂಕಿನ ಬಡಗಿಂದ ಗ್ರಾಮ ಮಂಡಲ ಪಂಚಾಯತ್ ಆ ಪಂಚಾಯತ್ ಒಂದು ಸಾಕ್ಷರತಾ ಆಂದೋಲನದಲ್ಲಿ ಭಾಗವಹಿಸುವಾಗ ಆ ಕಾರ್ಯಕ್ರಮದಲ್ಲಿ ಡಿಕೆ ಅವರು ಮಂಡಲ ವರದಿ ಜಾರಿಯಾಗಿ ಒಂದು ಸಾಂಸ್ಕೃತಿಕ ತಂಡವನ್ನು ಕಟ್ಟಿಕೊಂಡು ವಿಚಾರಗಳನ್ನು ನಡೆಸುತ್ತಾ ಇಡೀ ತಾಲೂಕಿನಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಸಂದರ್ಭ. ಅಂದಿನ ಅವರ ಮಾತು 31 ವರ್ಷದ ಹಿಂದಿನ ಮಾತು ನನ್ನನ್ನು ಕೂಡ ನಾನು ಯಾವುದೋ ಒಂದು ಸಿದ್ಧಾಂತದಲ್ಲಿ ಆ ವಿರುದ್ಧವಾಗಿ ಕೆಲಸ ಮಾಡುವುದು ಕೂಡ ಅವರ ನನ್ನ ಸರಿಯಲಿಕ್ಕೆ ಆ ಬಳೆಯಲ್ಲಿ ಅವರು ಮಾತನಾಡಿದಂತಹ ಮಾತುಗಳು ಮಂಡಲ ವರದಿ ಜಾರಿಯಾಗಿ ಅದು ಹಿಂದುಳಿದ ವರ್ಗದ ಸಮುದಾಯಕ್ಕಾಗಿ ದಲಿತ ವರ್ಗಕ್ಕೆ ಅನ್ಯಾಯ ಆಗಿಲ್ಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿರುವಂತಹ ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳಿಗೂ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಿದವರು ಈ ಡಿಕೆಯವರು ಅದನ್ನು ನಿರ್ಮಿಸುವಂತ ಒಂದು ಅವಕಾಶ ನೀಡಿದರು. ಅನಂತರ ನಾವು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ಗುರುತಿಸಿಕೊಂಡು 15 ವರ್ಷ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ 94ರ ವರ್ಷದಲ್ಲಿ ದಲಿತ ಪರ ಚಿಂತನೆಯನ್ನು ನಮ್ಮ ಎಲ್ಲ ಕಂದಗಟ್ಟಿಯವರು ಆ ವಿಚಾರಗಳನ್ನು ಆಲಿಸಿ ದಲಿತ ಶಿಕ್ಷಣ ಕೇಂದ್ರ ನಮ್ಮ ಸಮುದಾಯದಲ್ಲಿ ಬೆಳೆಸಬೇಕು, ಅದು ಪದ್ಮಂಜ ಕರ್ಮಾರು ವಿಭಾಗದ ಬೇರೆ ಭಾಗದಲ್ಲಿ ದಲಿತರ ಮನೆ ಎತ್ತಿದೆ. ಆ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಬೇಕು, ಸಂಸ್ಕೃತಿ ಉಳಿಬೇಕು. ಇವತ್ತೇನು ನಮ್ಮ ಸಮಾಜದ ಆ ದುಡಿ ಏನಿದೆ ನುಡಿಯ ಮೂಲಕ ಆ ಒಂದು ಮಹತ್ವವನ್ನು ಪ್ರದರ್ಶಿಸಿದ್ರೆ ಈ ವಿಚಾರಗಳಲ್ಲಿ ನಮ್ಮಲ್ಲಿ ಕೂಡ ಅಡ್ಡಿತನ ಅವರ ಮೂಲಕ ಸಾಗಿ ಮುಂದೆ ಹೋದಾಗ ನಮ್ಮ ತಾಲೂಕಿನಲ್ಲಿ ಒಂದು ತುಳು ಸಮ್ಮೇಳನ ಆದಾಗ ಮುಟ್ಟಾಳೆಯವರಿಗೆ ಬೆಲೆ ಇಲ್ಲದಾಗ, ಹಿಂದುಳಿದ ವರ್ಗದವರಿಗೆ ಬೆಲೆ ಇಲ್ಲದಾಗ, ದಲಿತ ವರ್ಗವನ್ನು ಕಡೆಗಣಿಸಿದಾಗ ಅವರನ್ನೆಲ್ಲ ಸೇರಿಸಿ ಒಂದು ತುಳುವರ ಹಬ್ಬವನ್ನು ಮಾಡಿ ಒಂದು ಸ್ವಾಭಿಮಾನದಲ್ಲಿ ಈ ತುಳು ಭಾಷೆಯನ್ನು ನಮ್ಮ ಭಾಷೆ, ಅದು ಈ ದ್ರಾವಿಡರ ಭಾಷೆ, ನಮ್ಮ ಭಾಷೆಯನ್ನು ಉಳಿಸುವ ನಾವು ಅದಕ್ಕಾಗಿ ತುಳುವರ ಪರ್ವವನ್ನು ಆಚರಣೆ ಮಾಡುವಂತೇಳಿ ಸಲಹೆಯನ್ನು ಕೊಟ್ಟು ಈ ಜಿಲ್ಲೆಯಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ ಒಂದು ಯಶಸ್ವಿಯಾಗಿ ತುಳುವರ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಮಗೆ ಪ್ರೇರಣೆ ಕೊಟ್ಟವರು ಈ ಡಿಕೆರವರು ಮಾತ್ರಲ್ಲ. ಒಂದು ಕಾಲದಲ್ಲಿ ಆಟಕೂಟದಲ್ಲಿ ಕಾಣದ ಕಡಲರ ಬಗ್ಗೆ ಏನು ಯಕ್ಷಗಾನ ಮಾಡಿದ್ರು, ಸಿಲ್ಲಾಲು ಗ್ರಾಮಕ್ಕೆ ಹೋದಾಗ ಅವರಿಗೆ ವಿರೋಧ ಮಾಡಿದಂತ ವ್ಯಕ್ತಿ ನಮ್ಮ ಆತ್ಮೀಯರೇ. ಕೊನೆಗೆ ತುಳುವರ ಹಬ್ಬದಲ್ಲಿ ಅದೇ ಬಗೆಯಿಂದ ಯಕ್ಷಗಾನದಲ್ಲಿ ಹೀಗೆ ವೇಷ ಹಾಕಿದ್ದಾರೆ. ಆ ವಿರೋಧ ಮಾಡಿದಂತ ವ್ಯಕ್ತಿ ಕೂಡ ಇವತ್ತು ಅವರು ಮಟ್ಟಿಗಿಲ್ಲ. ದಿವಂಗತ ಸುಂದರ ಸಾಗರ್ ಅವರು
ಅಂದು ವಿರೋಧ ಮಾಡಿದವರು, ತಡೆಗಟ್ಟಿದವರು, ಅಂದು ತುಳುವರ ಹಬ್ಬದಲ್ಲಿ ಅವರಿಗೂ ಬೆಲೆ ಸಿಗಲಾಗ ಈ ತುಳುವರ ಹಬ್ಬದಲ್ಲಿ ಭಾಗವಹಿಸಿ ಈ ಬಲಿಯನ್ನ ಒಂದು ಯಕ್ಷಗಾನದಲ್ಲಿ ಅವರು ಪಾತ್ರದಾರ ಮಾಡುವಂತ ಒಂದು ಸನ್ನಿವೇಶವನ್ನು ನೋಡುವಾಗ ಯಾವ ರೀತಿ ಕಾಲ ಬದಲಾಗ್ತದೆ, ಕಾಲ ಚಕ್ರ ಉರುಳುತ್ತದೆ ನಾವು ಗಮನಿಸಿದಂತ ಒಂದು ಚಿತ್ರ. ಇವತ್ತು ಬಲಿಯಂದ್ರ ಬಗ್ಗೆ ನಾವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಇವತ್ತು ಬಲಿಯಂದ್ರ ಹಬ್ಬ ಅಂತ ಹೇಳಿದಾಗ ನಮ್ಮ ದೇಶದ ದೀಪಾವಳಿ ಹಬ್ಬ, ಸಡಗರದ ಹಬ್ಬ. ಬಲಿಯಂದ್ರ ಬಲಿಪಾಡ್ಯ ದಿವಸ ನಾವೆಲ್ಲ ಬಲಿಯಂದ್ರವನ್ನು ಕರೀತೇವೆ. ಪ್ರತಿ ಮನೆಯಲ್ಲಿ ಬಲಿಪಾಡ್ಯವನ್ನು ಮಾಡುವಾಗ ಸಂಜೆ ದೀಪ ಹಚ್ಚಿ ಬಲಿಯಂದ್ರವನ್ನು ಕರೀತೇವೆ. ಹೀಗಾಗಿ ನಮಗೆ ಪ್ರಶ್ನೆ ಮಾಡಿದ್ರು, ನೀವು ಹೇಗೆ ಕರಿತೀರಿ? ನಾವೇನು ದುರ್ಬಿಂದಿ ಮಾಡಲಿಕ್ಕೆ ಬೆಣ್ಣೆ ಮುಳುಗಿದಾಗ ಇವತ್ತು ಸಣ್ಣ ಸಣ್ಣ ಈ ಕಣಿ ಗದ್ದೆಗೆ ಪಾಪ ಹಾಕಿದಾಗ ಈ ರೀತಿಯಲ್ಲಿ ನಾವು ತೆಗೆಯುವುದು. ಅಂದ್ರೆ ನಮ್ಮಲ್ಲಿ ಎಷ್ಟು ಮೌಢ್ಯ ಸಿಕ್ತ ಅಂತ ಹೇಳಿದ್ರೆ ಬಲಿಯಂದ್ರ ಬರ್ಬೇಕಂತ, ಬಲಿಯಂದ್ರ ಬರಲ ಹಾಗೆ ನಮಗೆ ವಿಚಾರಗಳನ್ನು ಹಾಕಿಕೊಟ್ಟಿದ್ದಾರೆ. ಅದನ್ನೇ ನಾವು ದೀಪಾವಳಿ ದಿವಸ ನಾವು ಕುಟುಂಬ ಮಾಡಿದಾಗ, ಕುಟುಂಬದ ಸಾಧನೆ ಮಾಡಿದಾಗ, ನಡತ್ತರ ಸಾಧನೆ ಮಾಡಿದಾಗ ಈ ತುಂಬಿದ ತಪ್ಪದ ಚಪ್ಪರ ಮಾಡಿದಾಗ, ಅಂಜನೆ ಕಣಿಕೆ ಕಾಪು ಆಡಿದಾಗ ಬಲಿಯದ ಬಲೆ ನನಗೆ ನಂತರ ಗೊತ್ತಾಯಿತು ಇದರಲ್ಲಿ ಬಲಿಯಂದ್ರ ಬರುವಂತ ಒಂದು ಶಬ್ದವಿಲ್ಲ. ಯಾವಾಗಲೂ ಬೆನ್ನೆ ಮುಳುಗಲಿಕ್ಕೆ ಸಾಧ್ಯ ಇಲ್ಲ ಮಜ್ಜಿಗೆಯಲ್ಲಿ. ಇದು ನಮ್ಮನ್ನು ಯಾವ ಮೂಢನಂಬಿಕೆಯಲ್ಲಿ ಇಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯಿತು. ಇದು ಡಿ.ಕೆ. ಅವರ ವಿಚಾರಧಾರೆ. ಇವತ್ತು ಅದೇ ಕಾರ್ಯವನ್ನು ಹಲವು ಇತರ ನಾವೆಲ್ಲ ಸೇರಿ ಮಾಡಿದ್ದೇವೆ. ಇವತ್ತು ಬೇರೂರು ಜಾತಿಯ ಸಾಹಿತ್ಯ ಹೇಳಿದ್ದಾರೆ. ಇವತ್ತು ಬಿಲ್ಲವ ಸಮಾಜದಲ್ಲಿ ನಾರಾಯಣಗಳ ಪೂಜೆ ಮಾಡ್ತೇವೆ, ವಿಗ್ರಹ ಪೂಜೆ ಮಾಡ್ತೇವೆ. ಅವರ ವಿಚಾರಧಾರೆಯನ್ನು ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಎಷ್ಟು ಹೋಗಿದೆ. ಇವತ್ತು ಬೇರೂರು ಜಾತಿಯವರ ಮೂಲಕ ಇವತ್ತು ಒಂದು ಹರಿಕಥೆಯನ್ನು ಗುರು ಕಥಾ ರೀತಿಯಲ್ಲಿ ಒಂದು ರೂಪಿಸಿ ಅವರ ಮೂಲಕ ನಮಗೆ ಪದೇ ಪದೇ ರಾತ್ರಿ ಫೋನ್ ಮಾಡಿ ದಿನ ಒಂದು ತಿಂಗಳಿಗೆ 2-3 ಬಾರಿ ನಮಗೆ ಫೋನ್ ಮಾಡುವುದು. ಅದನ್ನು ಮಾಡಿ ಇಂದು ಒಂದು ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಟ್ಟೋಗಲಿಕ್ಕೆ ನಮಗೆ ಸಹಕಾರ ಮಾಡಿದೆ. ಇವತ್ತು ಅವರ ಜೀವನ ಬೆಟ್ಟದ ಕೊನೆಯ ಹಂತದಲ್ಲಿ ಅವರ ಜುಲೈ 4ನೇ ತಾರೀಕು ಇದೊಂದು ಪ್ರತಿಭಟನೆ ಆದಾಗ ನಾರಾಯಣ ಮಾಡುವುದಿಲ್ಲ. ಆದ್ರೆ ಅವರು 4ನೇ ತಾರೀಕು ಇಲ್ಲಿ ಬಂದು ಭಾಗವಹಿಸಿ ಮನವಿ ಕೊಟ್ಟ ನಂತರ ರಾತ್ರಿ 10 ಗಂಟೆಗೆ ಫೋನ್ ಮಾಡ್ತಾರೆ, ರಾಜವರೇ ಇವತ್ತು ನೀವು ಪ್ರತಿಭಟನೆ ಮಾಡಿದ್ದೀರಿ, ತಾಲೂಕು ಕೇಂದ್ರದಲ್ಲಿ ಮಾತ್ರ ಆ ವಿಚಾರಧಾರೆ ಹೋಗಿದೆ, ಕೆಲವರಿಗೆ ಮಾತ್ರ ಗೊತ್ತಾಗಿದೆ, 81 ಗ್ರಾಮಕ್ಕೆ ಪಸರಿಸಬೇಕು. ಇವತ್ತು ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ ಅನ್ನೋದು ನಿಮ್ಮ ಯುವಕರು ಅದನ್ನು ತರಬೇತಿ ಹೊಂದಿ ವಿಚಾರಧಾರೆ ಮಾನವ ವಿಚಾರಧಾರೆಯನ್ನು ಅವರಿಗೆ ಸರ್ಕಾರದಿಂದ ಏನು ಅನ್ಯಾಯ ಆಗಿದೆ ಎಲ್ಲ ವಿಚಾರಧಾರೆಯನ್ನು ಅಲ್ಲಿ ಹಳ್ಳಿಗೆ ಹೋಗಬೇಕಿದೆ. ನಾನು ಒಬ್ಬ ತರಬೇತಿ ಬರ್ತೇನೆ, ಗೋಪಾಲ ಮಟ್ಟದಲ್ಲಿ ಮಾಡಿ ಪ್ರತಿ ಯುವಕರನ್ನು ಸೇರಿಸಿ 40 ಸರಿಯಾಗಿ. ಆದ್ರೆ ಇವತ್ತು ಅವ್ರು ನೋಡಿಲ್ಲ, ಬಹಳ ಬೇಸರ ಬರ್ತಿದ್ದೀನಿ. ಸೋಮವಾರ ಮಾತಾಡಿದಾಗ ಬುಧವಾರ ಸುದ್ದಿ ಬರ್ತದೆ ಅವರು ಕೋಮಲ ಸ್ಥಿತಿಯಲ್ಲಿದ್ದಾರೆ, ಮುಂದೆ ಬದುಕುವ ಸ್ಥಿತಿಯಲ್ಲಿ ಇಲ್ಲ ಅಂತ ಒಂದು ಸ್ಥಿತಿ ಬಂದಾಗ ನಮಗೆ ಅತ್ಯಂತ ಬೇಸರ ಬರ್ತದೆ. ಇವತ್ತು ಕೇರಳ ಸರ್ಕಾರ ನಾರಾಯಣಗಳ ಬ್ರಹ್ಮಶ್ರೀ ನಾರಾಯಣಗಳ ಕಾವ್ಯವನ್ನು ಇವತ್ತು ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕಡೆಗಣಿಸಿದಾಗ, ರಿಜೆಕ್ಟ್ ಮಾಡಿದಾಗ ಅದರ ವಿರೋಧವಾಗಿ ಮಾತನಾಡಲಿಕ್ಕೆ ಅಕ್ಕನನ್ನು ನಮ್ಮ ಸಮಾಜದ ಭಾಷಣಕ್ಕೆ ಸ್ವಾಭಿಮಾನದ ಒಂದು ನಡಿಗೆಯನ್ನು ಮಾಡಿದಾಗ ಇವತ್ತು ಡಿ.ಕೆ. ಅವರು ಅಮೃತ ಇವತ್ತು ಬಿಲ್ಲವರಿಗೆ ಸ್ವಾಭಿಮಾನ ಯಾವ ರೀತಿ ಇರಬೇಕಂತ ಹೇಳಿ ಕೆಟ್ಟದೇ ಮಾತಾಡಿ ನಮ್ಮ ಮೃದು ನಿಲ್ಲಿಸೋರ
ನಿಮ್ಮ ಸಮಾಜಕ್ಕೆ ಕೂಡ ನಾರಾಯಣ ಗುರುಗಳಿಗೆ ಇವತ್ತು ಸರ್ಕಾರಗಳಿಂದ ಯಾವ ರೀತಿ ಅನ್ಯಾಯ ಆಗ್ತಿದೆ, ಅಂದು ಕನ್ನಡ ಬ್ರೇಡ್ನಲ್ಲಿ ಅನ್ಯಾಯ ಆಯಿತು. ಅದರ ಜೊತೆ ಇನ್ನೊಂದು ಮಾತನೇ ಇದು 4ನೇ ತಾರೀಕು ನಾರಾಯಣಗಳಿಗೆ ಅನ್ಯಾಯ ಆದದ್ದು ಮಾತ್ರ ಅಲ್ಲ, ಶಂಕರಾಚಾರ್ಯರ ಯಾವ್ದನ್ನು ಕಲಿಸಿಕೊಡಿ ಅಂತ ಒಂದು ಮಾತು ಬರ್ತದಲ್ಲ, ಅದೆಷ್ಟು ನಾವು ಆಗಬೇಕು ಅಂತ ಒಂದು ಮಾತನ್ನು ನಮ್ಮಲ್ಲಿ ಇರ್ತಾರೆ. ಇವತ್ತು ಅವರ ವಿಚಾರಗಳು ಅನೇಕ ನಮ್ಮ ಮಿತ್ರ ಬಾಬು ಹೋಗ್ತಾರೆ. ನಾವು ದಿನ ಒಂದು 365 ದಿವಸದಲ್ಲಿ 200 ದಿನ ಒಟ್ಟಿಗೆ 1-2 ಗಂಟೆ ಕಳೆಯುವುದು. ಪ್ರತಿದಿನ ಅವರ ಕಲ್ವಳಿ, ಅವರ ವಿಚಾರಗಾರ, ಅವರ ಮನೆಯ ಮನೆಯನ್ನ ಶುಭಪಡಿಸಬೇಕು. ನಾನು ಅವರನ್ನು ಆಮಂತ್ರಣ ಕೊಡಲಿಕ್ಕೆ ಹೋದಾಗ ಆಮಂತ್ರಕ ಅವರು ಬಾಂಬೆಯಲ್ಲಿದ್ದು ಇವರು ಮನೆಗೆ ಹೋಗಿದ್ರು. ನಾನು ನನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋದಾಗ ಸತ್ಯನಾರಾಯಣ ಪೂಜೆಯನ್ನು ನೋಡಿದಾಗ ಈ ಸತ್ಯನಾರಾಯಣ ಪೂಜೆ ಎಲ್ಲಿಂದ ಬಂತು ಅಂತ ನನ್ಗೆ ಗೊತ್ತಿದೆ. ಅವರಿಗೆ ವಿಚಾರ ನಾನು ಅದನ್ನು ಒಪ್ಪುವನಲ್ಲ, ಆದ್ರೆ ಒಂದು ಪರಿಸ್ಥಿತಿ ಅನುಭವವಾಗಿ ನಾವು ಅವರಷ್ಟು ಕಟು ಸತ್ಯವಾಗಿ ಮಾತನಾಡುವವರಲ್ಲ, ನಾವು ಸತ್ಯ ಮಾತನಾಡುವವರ ದಾರಿಯಲ್ಲಿದ್ದೇವೆ. ಕಟು ಸತ್ಯ, ಈ ಸುಳ್ಳನ್ನು ಸತ್ಯ ಮಾತಾಡುವವರಿದ್ದಾರೆ, ಸತ್ಯ ಮಾತಾಡುವವರಿದ್ದಾರೆ, ಇನ್ನೊಂದು ವರ್ಗ ಕಟು ಸತ್ಯ ಮಾತಾಡುವಂಥವ್ರು. ಅದರಲ್ಲಿ ಡಿ.ಕೆ. ಅವರು ಆ ಕಟು ಸತ್ಯವಾದಿ. ಅವರು ನನ್ನ ಮಿಸ್ಸಲ್ಲಿ ಕೇಳಿದ್ರು, ನೀವು ಸತ್ಯನ ಪೂಜೆಯನ್ನು ಒಪ್ತೀರಾ, ಎಲ್ಲಿಂದ ಬಂತು, ಇದಕ್ಕೆ ಯಾವ ಪರಂಪರೆ ಇದೆ ಅಂತ ಒಂದು 200 ವರ್ಷದ ಇತಿಹಾಸ ಉತ್ತರ ಇರಲಿಲ್ಲ. ಕೊನೆಗೆ ಆ ಗೃಹ ಪ್ರವೇಶಕ್ಕೆ ಬಂದವರು ಆ ಪ್ರಸಾದ ತಗೊಳ್ಳಿಕ್ಕೆ ಅವ್ರ ಮೇಲೆ ತಗೊಳ್ಳೋದಿಲ್ಲ, ನಮ್ಮ ಮೂಲಕ ಕಾಣಿಕೆಯನ್ನು ನಮ್ಮಲ್ಲಿ ಕೊಟ್ಟು ತಟ್ಟೆಗೆ ಹಾಕಲಿಲ್ಲ. ಅಷ್ಟು ಕೂಡ ಆ ತತ್ವವನ್ನು ಬಳಸಿಕೊಂಡು ಅವ್ರ ಜೀವನವನ್ನು ಹೋರಾಟವನ್ನು ನಡೆಸಿಕೊಂಡು ಬಂದವರು. ಇವತ್ತು ಅವರ ಬಗ್ಗೆ ಮಾತಾಡಿದ್ರೆ ಬೆಳಗಿನ ಸಂಜೆ ಸಾಧ್ಯ ಇಲ್ಲ. ಇವತ್ತು ಬ್ರಹ್ಮಶ್ರೀ ತೋರಿಸಿದ ಆ ವಿಚಾರದಲ್ಲಿ ಅವರು ಯಾವಾಗಲೂ ಸಂವಿಧಾನದ ಆಶಯ ಸೋಷಿಯಲ್ ಜಸ್ಟಿಸ್, ಇವತ್ತು ಸಾಮಾಜಿಕ ನ್ಯಾಯದ ಧ್ವನಿ ಎತ್ತಿದವರು, ನಮ್ಮ ಪ್ರತಿಯೊಂದು ನನಗೆ ಮಾರ್ಗದರ್ಶಕರಾದವರು. ಇವತ್ತು ಸಚಿವರಿದ್ದಾರೆ, ಕರ್ಕೊಂಡ ನೋವು ಏನಿದೆ ಸಮಾಜಕ್ಕೆ ಮಾತ್ರಲ್ಲ, ಅವರಿಗೆ ಆಗುವಂತ ನೋವು, ಅದನ್ನು ನೋವು ಕಡಿಮೆಗೊಳಿಸುವಂತ ಶಕ್ತಿಯನ್ನು ನಮ್ಮ ಸ್ನಾನಗಳು ಕೊಟ್ಟಿಯಾಗಿ ಪ್ರಾರ್ಥಿಸುತ್ತಾ, ಇವತ್ತು ಯಾವ ನಮಗೆ ಕೊರೋನಾ ಸಮಯ ಬಂದಿರುವಂತದ್ದು ದೊಡ್ಡ ದುರಂತ. ಅವರು ನಿವೃತ್ತಿ ಆದ ನಂತರ ಅವರ ಸಮಯವನ್ನು ದೇಶ ವ್ಯಾಪ್ತಿ ರಾಜ್ಯ ವ್ಯಾಪ್ತಿ ಕೊಡಲಿಕ್ಕೆ ಅವರು ಆ ಸಮಯವನ್ನು ಇಟ್ಟು, ಆದರೆ ಕೊರೋನಾ ಮಹಾರೋಗ ಅವರ ಮನೆಯಲ್ಲೇ ತಿಳಿದುಕೊಳ್ಳಬೇಕು. ಕೊನೆಗೂ ಅವರನ್ನು ಸ್ವಲ್ಪ ಅನಾರೋಗ್ಯ ಆದಾಗ ಆ ನಂತರ ಇವತ್ತು ಅವರು ನಮ್ಮಲ್ಲಿ ಹೇಳಿದರು, ನಮ್ಮ ತಾಯಿಗೆ ಹುಷಾರಿಲ್ಲ, ಅಮೃತ ಅಲ್ಲಿ ಹೋಗಿದ್ದಾರೆ, ಅವರು ನೋಡ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ತಾಯಿ ಚಾಕರಿ ಮಾಡಿದ್ದೇವೆ ಅಂತಾರೆ. ಕೊನೆಗೆ ಅವರ ಆ ಜೀವ ಹೋಗುವ ಸಮಯದಲ್ಲಿ ಕೂಡ ಅಪಮಾನಕ್ಕೆ ಬರುವಾಗ ಅವರ ಧರ್ಮಪತ್ನಿ ಅವರ ಇಲ್ಲದೆ ಈಗ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಅವರು ಕಲಿಸಿಕೊಟ್ಟಿರುವುದು. ಅದರಲ್ಲೂ ಆ ತಾಯಿ ಹೃದಯ ಅವರನ್ನು ಎಷ್ಟು ಬೇರುವುದಿತ್ತು, ಅವರು ಶಿಕ್ಷಣಕ್ಕೆ ಕೊಟ್ಟಿರುವಂತಹ ಒಂದು ಪ್ರಯತ್ನ. ಎಷ್ಟೋ ಜನ ಅವರ ಮನೆಯಲ್ಲಿ ವಿದ್ಯೆ ಕಲಿತವರು, ಎಷ್ಟೋ ಜನ ಅವರಿಂದಾಗಿ ಉದ್ಯೋಗ ಪಡೆದವರು, ಎಷ್ಟೋ ಜನ ನೋಡ್ತಾ ಇದ್ದೇವೆ. ಅವರಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅವರ ಯೋಚನೆ ಕೂಡ ಎಂದೂ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವವರಲ್ಲ, ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವವರಲ್ಲ. ಅವರು ಒಂದೊಂದು ದಿನ ನನ್ನ ವಿಚಾರಗಳಲ್ಲಿ ಬರ್ತಾರೆ ನಂಬಿಕೆಯವರು ಹೀಗೆಯವರು ಮುಂದೆಯೂ ಮಗದೊಳಗೂ ಸೇರಿ ಅವರ ವಿಚಾರಧಾರಣೆ ಸಮಾಜದಲ್ಲಿ ಕೊಂಡವರು ಸೇರಿ ನಾನು ಅವರ ನುಡಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಅಂತಿಮವನ್ನು ಮಾಡ್ತಾ ಜೈ ಭೀಮ್, ಜೈ ರಾಮ್, ಜೈ ಗುರುದೇವ್. ಡಿ.ಕೆ.ಅವರ ಜೊತೆ ಇದ್ದಂತಹ ಹೋರಾಟವನ್ನ ಮುಗಿನವರನ್ನು ಪ್ರಾಂತ ಹಂಚಿಕೊಳ್ಳುತ್ತೆ. ರಾಜೇಶ್ ಸಾಯಂ ನಿರ್ದೇಶಕರು ಗುರುಮಾರ್ಗ ಮಾತುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಜೊತೆಗೆ ಸುಂದರಿಯಲ್ಲಿ ನಿವೃತ್ತ ಕೊರೋನಾಕ್ಕೆ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು 3 ಕೋರ್ಸ್ಗಳನ್ನು ಉದ್ದೇಶಿಸುತ್ತಾ ಇದ್ದಾರೆ. ಪ್ರಾಧ್ಯಾಪಕರು ಆಗಿರುವಂತಹ ರುಕ್ಮಯ್ಯ
ಬಣ್ಣಪ್ಪದವರು ಹಾಗೆ ಅನೇಕ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮ 2 ಗಂಟೆಗೆ ಮುಕ್ತಾಯಗೊಂಡಿದೆ. ಮುಕ್ತಾಯಗೊಂಡಿದೆ. ಕೊನೆಯದಾಗಿ ಅಧ್ಯಕ್ಷರ ಮಾತಿನ ಮೊದಲು ನಮಗೆಲ್ಲರಿಗೂ ಕೂಡ ಅನೇಕ ಸಂದರ್ಭದಲ್ಲಿ ಆತ್ಮಭಾವವನ್ನು ತುಂಬಿ ಅಗಾಧವಾದಂತಹ ನಷ್ಟವನ್ನ ಪಡೆದಿದ್ದರೂ ಕೂಡ ಸಮಾಜದ ಜೊತೆಯಲ್ಲಿ ಪಿ ಕಿಪ್ಪೇಗೌಡರ ಎಲ್ಲ ಸಂದರ್ಭದಲ್ಲಿ ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುವುದರ ಜೊತೆಯಲ್ಲಿ ಈ ಕಪ್ಪಳಿಯಾದಂತಹ ಬಹುತೇಕ ಸಮಾಜದ ಜೊತೆಯಲ್ಲಿ ನಾನು ಕೂಡ ಕಿಪ್ಪೇಗೌಡರ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿ ಅವರ ಬಾಳಿಗೆ ಬಂದ ನಂತರ ಈ ಸಮಾಜದ ಎಲ್ಲ ಸಂಘರ್ಷಗಳನ್ನ ನಿವಾರಿಸುವಂತೆ ಅವರ ಸಂದೇಶವನ್ನ ಅತ್ಯಂತ ಸ್ಪಷ್ಟ ಮಾತುಗಳಿಂದ ಸಮಾಜಕ್ಕೆ ನೀಡಿದವರು ನಮಗೆಲ್ಲರಿಗೂ ಕೂಡ ತಾಯಿ ಸಮರ್ಥರಾಗಿರುವಂತ ಶ್ರೀಮತಿ ಅಂತ್ರಾಡಿ ಅಮೃತ ಶೆಟ್ಟಿಯವರು ಈಗ ಭಾರವಾದ ಮನಸ್ಸು ಅವರಿಗೆ ನುಡಿಮಠದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿ ಇದೆ. ನಾವೆಲ್ಲರೂ ಕೂಡ ಅವರಿಗೆ ಸಾಂತ್ವನವನ್ನು ಹೇಳುತ್ತಾ ತಾಯಿ ನಿಮ್ಮ ಮಾತುಗಳನ್ನ ನಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ನಮ್ಮಲ್ಲಿ ಭಾರವಾದ ಮಾತಿನಿಂದ ಹೇಳಿಕೊಳ್ಳುತ್ತಾ ಈಗ ನಮ್ಮ ಮುಂದೆ ಶ್ರೀಮತಿ ಅಂದ್ರಾಣಿ ಅಮೃತ ಶೆಟ್ಟಿಯವರು. ನನ್ನನ್ನು ಬಿಟ್ಟು ಹೋಗಿ ನನ್ನ ಸುತ್ತ ಒಂದು ವಿಗ್ರಹವಾದ ಕೋಟೆಯನ್ನು ಕಟ್ಟಿ ಅದರ ನಡುವೆ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನಾನು ತುಂಬಾ ಧೈರ್ಯವಾಗಿದ್ದೇನೆ ಅಂತ ತಿಳಿದಿದ್ದೇನೆ. ಆ ಕೋಟೆ ನನ್ನನ್ನು ಕಾಯುತ್ತೆ. ಈ ಕೈಯಲ್ಲಿ ಹಾಕಿಕೊಟ್ಟಂತ ದಾರಿಯಲ್ಲಿ ನಡೆಯೋಕೆ ಮಾರ್ಗದರ್ಶನ ಮಾಡುತ್ತೆ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ಎಲ್ಲರಿಗೂ ಧನ್ಯವಾದಗಳು. ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಬೆಳೆಸುವ ಶಕ್ತಿ ಇದ್ದಾಗ ಆ ವ್ಯಕ್ತಿ ಮೇಲು ವ್ಯಕ್ತಿಯಾಗಿ ಬೆಳೆಯುತ್ತಾನೆ. ಅವನ ಒಡನಾಟ ಇದ್ದಂತ ಎಲ್ಲ ವ್ಯಕ್ತಿಗಳು ಕೂಡ ಶಕ್ತಿಗಳಾಗುತ್ತಾರೆ. ಈ ಸೇರಿರುವಂತಹ ಎಲ್ಲ ವ್ಯಕ್ತಿಗಳು ಸಾಕ್ಷಿ. ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ವ್ಯಕ್ತಿಗಳು ಪಿ ಕಿಪ್ಪೇಗೌಡರ ಜೊತೆಯಿದ್ದಂತ ಆ ದಿನಗಳನ್ನ ಮತ್ತೊಮ್ಮೆ ಮರಣ ಮಾಡಿಕೊಳ್ಳುವ ಮುಖಾಂತರ ಅವರ ಜನನ, ಅವರ ಮರಣ ಮುಂದಕ್ಕೆ ನಾವು ಮಾಡಬೇಕಾದದ್ದು ಚಳುವಳಿಯ ಮರಣ ಅನ್ನುವಂತ ಮಾತನ್ನು ಹೇಳಿಕೊಡುತ್ತಾ ನಾನು ಈಗಾಗಲೇ ಹೇಳಿದ್ದೆ. ಈ ಕಾರ್ಯಕ್ರಮದ ಸುಸೂತ್ರವಾದಂತಹ ಸಂಘಟನೆಯನ್ನ ನಾವಿರ್ತಕ್ಕಂಥ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮತ್ತು ಬಹುತೇಕ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ನಿಜವಾಗಿಯೂ ಕೂಡ ಅಲ್ಪ ಕಾಲದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಭೂಮಿಯಲ್ಲಿ ನೀಡಲಾಗಿರ್ತಕ್ಕಂಥ ಪಿ ಕಿಪ್ಪೇಗೌಡರ ಆ ಉಸಿರು ಇವತ್ತು ಮತ್ತೊಮ್ಮೆ ಈ ದಲಿತ ಸಂಘಟನೆಗಳ ಸಮನ್ವಯದ ಮೂಲಕ ಬಹುದಿನ ಪ್ರಗತಿ ಸಂಘಟನೆಗಳ ಒಕ್ಕೂಟದ ಮೂಲಕ ಮತ್ತೊಮ್ಮೆ ಹಸಿಗಾಗಿ ಅದು ಮತ್ತೆ ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೆ
ನಿಜವಾಗಿ ಕೂಡ ಈ ಕಾರ್ಯಕ್ರಮ ನಿದರ್ಶನ ಆಗಿದೆ, ಸಾಕ್ಷಿಯಾಗಿದೆ ಅನ್ನುವಂತ ಮಾತನ್ನು ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದ ವಿಶೇಷ ಬಹಳಷ್ಟು ಮಂದಿ ಇದ್ದಾರೆ. ನಿಮ್ಮ ಪ್ರತಿಯೊಂದು ಮಾತುಗಳು ಕೂಡ ಇಲ್ಲಿ ಮಾತು ಆಗಬೇಕಿತ್ತು, ಅದು ಸಂದೇಶವಾಗಬೇಕಿತ್ತು. ಆದರೆ ಈ ಕಾರ್ಯಕ್ರಮದ ಒತ್ತಡವನ್ನ ನಾವು ನೀವೆಲ್ಲ ಅರಿತಿದ್ದೇವೆ. ಇದು ಸಂದೇಶದ ಕಾರ್ಯಕ್ರಮ. ಪಿ.ಡಿ.ಕೆ.ರವರ ಆ ದಿನಗಳನ್ನು ನೆನಪು ಮಾಡುವುದರ ಮುಖಾಂತರ ಮುಂದಕ್ಕೂ ಕೂಡ ಬೇರೆ ಬೇರೆ ಕಾರ್ಯಕ್ರಮದ ಮುಖಾಂತರ ನಾವು ಪಿ.ಡಿ.ಕೆ.ರವರ ವಿಚಾರಧಾರೆಯನ್ನ ಸಮಾಜದಲ್ಲಿ ಒತ್ತುಕೊಂಡು ಹೋಗಿದ್ದೇವೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಪೂರ್ಣ ಮುತುವರ್ಜಿಯನ್ನು ವಹಿಸಿ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತ ಅಚ್ಯುತ ಸಂತಗಿಯವರು ಬಹುಜನ ಸಮಾಜದ ಚಳುವಳಿಯ ಮುಖಂಡರು ತಮ್ಮ ಅಧ್ಯಕ್ಷೀಯ ಮಾತುಗಳಿಂದ ಈಗಾಗಲೇ ನಿಗದಿಪಡಿಸಿರುವ ಸಮಯದ ಹೊರಗಡೆ ನಾವು ಬೀಸಿಕೊಳ್ಳುವ ಮುಖಾಂತರ ನಿಮ್ಮ ಕುಡಿನಮನವನ್ನ ಸಲ್ಲಿಸಬೇಕಂತವಲ್ಲಿ ರೀತಿಯಿಂದ ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ಸಭಾಧ್ಯಕ್ಷರ ಮಾತು ಅತ್ಯುತ್ತ ಸಂಪಿಗೆ. ಎಲ್ಲರಿಗೂ ಶರೀರಿ ವಂದನೆಗಳು. ಅವರ ಬಗ್ಗೆ ಮಾತಾಡುವಂಥದ್ದು ರಾಜೀವ್ ಶಾಲೆ ಡಿಕೆನವರ ಬಗ್ಗೆ ಮಾತಾಡಬೇಕಿದ್ರೆ ರಾತ್ರಿಯಿಂದ ಬೆಳಿಗ್ಗೆಯಿಂದ ಅವರು ಈ ತುಳುನಾಡಿನ ಅಂಬೇಡ್ಕರ್ ಅಂತ ಒಂದು ಬಿರುದಾಂಕಿತರಾಗಿರುವ ನನಗೆ ಡಿಕೆನವರ ಪರಿಚಯ ಆಗಿದ್ದು 42 ವರ್ಷಗಳ ಅಂದ್ರೆ 1980ರಲ್ಲಿ ಡಿಕೆನವರ ಪರಿಚಯ. ನಾನು 1979ರಲ್ಲಿ ಸರ್ಕಾರಿ ಹುದ್ದೆಗೆ ಅಂದ್ರೆ ಈಗಿನ BSN ಆವಾಗ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ ನಲ್ಲಿ ಸೇವೆಯನ್ನು ಆರಂಭ ಮಾಡಿದಾಗ 1980ರಲ್ಲಿ ಒಂದು ಸಾರಿ ಆಕಸ್ಮಿಕವಾಗಿ ಡಿಕೆರವರೇ ನನ್ನನ್ನು ಹುಡುಕಿಕೊಂಡು ಬಂದು ಪರಿಚಯ ಮಾಡಿಕೊಂಡು ಅಂದಿನಿಂದ ಡಿಕೆನವರ ಪರಿಚಯ ಆಯಿತು. ಆದರೆ ಸಂಘಟನೆಯಲ್ಲಿ ಅವರೊಟ್ಟಿಗೆ ನಾನು ತೊಡಗಿಸಿಕೊಂಡದ್ದು 1984. ಇಲ್ಲಿ ಹಲವಾರು ಮಾತಾಡಿದರು ಬೇರೆ ಬೇರೆ ಅವರ ವಿಚಾರಗಳನ್ನ ಇಲ್ಲಿ ನುಡಿನ ಮನದಲ್ಲಿ ಮಾತಾಡಿದರು. ಆದ್ರೆ ಕಳೆದ 42 ವರ್ಷಗಳಿಂದ ಅಥವಾ ಸಂಘಟನೆಯಲ್ಲಿ ನಾನು ಅವರ ಜೊತೆ ತೊಡಗಿಸಿಕೊಂಡ ನಂತರ ಈವರೆಗೆ ಅವರ ಒಟ್ಟಿಗೆ ನಿರಂತರವಾಗಿ ಇದ್ದ ನನಗೆ ಡಿಕೆನವರು ಇವತ್ತು ನನ್ನ ಮುಂದೆ ಇಲ್ಲ ಅಂತ ಹೇಳುವುದನ್ನ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅವರಲ್ಲಿ ಇರುವಂತಹ ಒಂದು ಭಾಷಾ ಪ್ರೌಢಿಮೆ, ಅದು ತುಳು ಆಗಿರ್ಬೋದು, ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲಿಷ್ ಆಗಿರ್ಬೋದು, ಅದು ಬಹುಶಃ ಅದು ಡಿಕೆಗೆ ಸಾಧ್ಯ ಹೊರತು ಬೇರೆ ಯಾರಾಗಲಿ ಸಾಧ್ಯ ಇಲ್ಲ. ಈವರೆಗೆ ಕೂಡ ಅವರ 42 ವರ್ಷಗಳ ಒಡನಾಟದಲ್ಲಿ ನಾನು ಬಹಳಷ್ಟು ಅವರ ಜೊತೆ ಅವರ ಭಾಷಣಗಳನ್ನ ಅವರ ಕರ್ಮಗಳನ್ನ ಓದಿದನು. ಅದರಲ್ಲಿ ನಾನು ಬಹಳಷ್ಟು ಮೆಚ್ಚಿಕೊಂಡಂತ ಹೇಳಿದ್ರೆ ಈಗಲೂ ಕೂಡ ನನ್ನ ಮನಸ್ಸಲ್ಲಿ ಒಂದು ಅಚ್ಚಳಿಯದೆ ಉಳಿದಂತ ಒಂದು ಭಾಷಣ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಬಹುಶಃ ಒಂದು 10-15 ವರ್ಷಗಳ ಹಿಂದೆ ಮಂಗಳೂರಲ್ಲಿ ಸಹೋದಯ ಸಭಾಭವನದಲ್ಲಿ ಒಂದು ಕಾರ್ಯಕ್ರಮ, ಒಂದು ವಿಚಾರ ಸಂಕಿರಣ ಇತ್ತು. ಅದು ಇಡೀ ದಿನದ ವಿಚಾರ ಸಂಕಿರಣ. ಅದರಲ್ಲಿ ಎಲ್ಲ ಭಾಗವಹಿಸಿರೋರು ಇಂಟೆಲೆಕ್ಚುಯಲ್ಸ್ ಮತ್ತು ರಿಸರ್ಚ್ ಸ್ಕಾಲರ್ಸ್. ಅದರಲ್ಲಿ ಡಿಕೆರವರು ನನಗೆ ಹೇಳಿದ್ರು, ನೀವು ಕೂಡ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಡಿಕೆರವರು ಇದ್ದಂತ ಸಬ್ಜೆಕ್ಟ್ ದಲಿತರು ಮತ್ತು ಬೌದ್ಧ ಧರ್ಮ. ಅವತ್ತು 1 ಗಂಟೆ ಭಾಷಣ ಮಾಡಿದ್ದು ನಾನು ಅವರ 42 ವರ್ಷಗಳ ಸಂಪರ್ಕದಲ್ಲಿ ಅಥವಾ ಒಡನಾಟದಲ್ಲಿ ಇಡೀ ಸಂಪರ್ಕದ ಇದರಲ್ಲಿ ಅವರಲ್ಲಿ ಆ ದಿನ ಮಾತಾಡಿದ
ಮಾತು ಉಂಟಲ್ಲ, ಯಾವತ್ತೂ ಯಾರು ಕೂಡ ಮರೆಯುವುದಿಲ್ಲ ಇಲ್ಲ. 1 ಗಂಟೆ ಮಾತಾಡಿದರೆ ಅದರಲ್ಲಿ ಆರಂಭದಲ್ಲಿ ಕನ್ನಡದಲ್ಲಿ ಆರಂಭ ಮಾಡಿದ್ರು ಅವರು, ಆಮೇಲೆ ಇಂಗ್ಲಿಷಲ್ಲಿ ಮುಂದುವರಿಸಿ 1 ಗಂಟೆಯಲ್ಲಿ ಮಾತಾಡುವಾಗ ಪಿನ್ ಡ್ರಾಪ್ ಸೈಲೆಂಟ್ ಸದಾ ಹೆಚ್ಚು ಕಡಿಮೆ 100 ಜನ ಆ ಹಾಲ್ನ ಒಳಗಿದ್ದರು. ನನಗೆ ಆವಾಗ ಅನಿಸಿತು ಟೀಚರ್ ಒಟ್ಟಿಗೆ ಇರುವಂತ ನನ್ನ ಒಡನಾಟ ಸಾರ್ಥಕ ಅಂತ. ಆ ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲಿ ಒಂದು ವ್ಯಕ್ತಿ ಮಧ್ಯೆ ಮಾತಾಡುವಂತದ್ದಿಲ್ಲ, ಅಥವಾ ಒಂದು ಸಾಸಿವೆ ಬಿದ್ದರೆ ಏನೋ ಶಬ್ದ ಕೇಳ್ತದೆ, ಆ ರೀತಿಯ ಒಂದು ಅವರ ಭಾಷಾ ಪ್ರೌಢಿಮೆ ಭಾಷಣದಲ್ಲಿ ಇದ್ದಂಥದ್ದು ಒಂದು ವಿಚಾರಗಳು ಈಗಲೂ ನನ್ನ ಮನಸ್ಸಲ್ಲಿ ಆಕ್ಚುಲಿ ಉಳಿದಿದೆ. ಆ ಭಾಷಣ ಮಧ್ಯದಲ್ಲಿ ಒಬ್ಬ ಮನೋವಾದಿಯಾಗಿರ್ಬೇಕು, ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಒಂದೇ ಒಂದು ಉತ್ತರದಲ್ಲಿ ಡಿಕೆನವರು ಆ ವ್ಯಕ್ತಿಯ ಬಾಯಿ ಮುಚ್ಚಿದ್ರು. ಆಮೇಲೆ ಈ ಕಾರ್ಯಕ್ರಮ ಮುಗಿಯಿತು, ಮಧ್ಯಾಹ್ನಕ್ಕೆ ಲಂಚ್ ಊಟದ ಸಮಯ ಇತ್ತು, ಊಟದ ಬಿಟ್ಟಾಗ ಹೊರಗೆ ಬಂದು ಡಿಕೆನವರ ಅಭಿಮಾನಿಗಳಂತ ಹೇಳಿದ್ರು, ಅಥವಾ ಅವರ ಈ ಭಾಷಣವನ್ನು ಮೆಚ್ಚಿಕೊಂಡಂತ ಒಂದಷ್ಟು ಮಂದಿ ಸುತ್ತು ಹೊರದು ಅವರ ವಿಚಾರಗಳನ್ನ, ಅವರ ಪ್ರಯೋಗಗಳನ್ನ ಅಥವಾ ಏನು ಆಟೋಗ್ರಫಿಗಳನ್ನ ಬರ್ಕೊಂಡಾಗ ನನಗೆ ಧನ್ಯ, ಇಂಥ ಒಂದು ವ್ಯಕ್ತಿಯ ಒಡನಾಟ ಮಾಡಿದ್ದಕ್ಕೆ ನಾನು ಧನ್ಯ, ಅಥವಾ ಇಂಥ ಒಂದು ವಿಚಾರವಾದಿ ನಮ್ಮ ಸಮುದಾಯದಲ್ಲಿ ಇದ್ದಾರೆ ಅಂತ ಹೇಳುವುದು, ಅಥವಾ ಇಡೀ ನಮ್ಮ ತುಳುನಾಡಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ನಾನು ಅವತ್ತೇ ಬರುತ್ತೇನೆ. ಆ ನಂತರ ಕೂಡ ಅವರ ಒಂದು ಸಾಂಸ್ಕೃತಿಕವಾಗಿ ಅಥವಾ ರಾಜಕೀಯವಾಗಿ ಅವರು ಒಂದು ಭಾಷಣ ಕೂಡಿದ್ರೆ ಅದು ಒಂದು ಏನು ಹೇಳ್ತಾರೆ, ಕಬ್ಬಿಣದ ಕಟ್ಟೆ ಅಂತ ಹೇಳ್ತಾರೆ, ಕಬ್ಬಿಣದ ಕಟ್ಟೆ ಅಂತ. ಅಂದ್ರೆ ಅಷ್ಟು ಒಂದು ಭಾಷಾ ಪ್ರೌಢಿಮೆ ಅವರಲ್ಲಿ, ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ರು ಹಾಗೆ, ತುಳುವಲ್ಲಿ ಮಾತಾಡಿದ್ರು ಹಾಗೆ, ತುಳುವಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ರು. ಅದನ್ನ ಬಹುಶಃ ನಮ್ಮ ಬೇರು ವಿಚಾರ ಅವರಿಂದ ನಾವು ಕಲಿತುಕೊಂಡಿದ್ದೀವಿ, ಹಾಗೆ ಹೀಗಾಗಿ ಅವರ ಕೊನೆಯ ದಿನಗಳಲ್ಲಿ ಅವರ ಒಂದು ಬಹಳ ಒಂದು ಇಚ್ಛೆ ಇತ್ತು, ಏನಂತ ಹೇಳಿದ್ರೆ ಈ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸಿಕೊಳ್ಬೇಕು, ನಾನು ಕಳೆದು ಹೋಗಲು ಕೂಡ ನಮ್ಮ ಸಮುದಾಯಕ್ಕೆ, ನಾನು ಹುಟ್ಟಿದಂದು ಜಾತಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ತುಳುನಾಡು ಮನಸಾ ಸಮಾಜ ಸೇವಾ ಸಂಘ ಅಂತ ಹೇಳುವುದು ಸಂಘಟನೆಯನ್ನು ಕಟ್ಟಿಕೊಂಡು ಈ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬಿಟ್ಟು ಹೋದಂತ ಈ ಜಾತಿಯ ನನ್ನ ಜಾತಿಯ ಹೆಸರನ್ನ ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸುವ ಮುಖಾಂತರ ಈ ನಮ್ಮ ಜಾತಿಯ ಒಂದು ನ್ಯಾಯ ಕೊಡ್ಬೇಕಂತ ಒಂದು ಭಾರಿ ದೊಡ್ಡ ಕನಸನ್ನು ಅವರು ಸಾಕಷ್ಟು ವಿಚಾರಗಳನ್ನ ಇದನ್ನ ವಿಚಾರ ಸಂಕಿರಣಗಳ ಮುಖಾಂತರ ಹೇಳಿದ್ರು. ಆದರೆ ನಮ್ಮವರು ಅರ್ಥ ಮಾಡಿಕೊಳ್ಳಿಲ್ಲ. ಈಗ ವೇದಿಕೆಯನ್ನು ಅಥವಾ ಬೇರೆ ಕಡೆಯಲ್ಲಿ ಡಿಕೆ ಬಗ್ಗೆ ಹೋಗೋದು ಅದು ತುಂಬಾ ಮಾತಾಡ್ತಾ ಇದ್ದೀವಿ ನಾವು. ಆದ್ರೆ ಅವರು ಜೀವಂತವಾಗಿರುವಾಗ ಅವರ ವಿಚಾರಗಳನ್ನ ವಿರೋಧಿಸಿ ಅವರಿಂದ ದೂರ ಉಳಿದವರು ತುಂಬಾ ಮಂದಿ. ಆದ್ರೆ ಇವತ್ತು ಅವರು ಅದೇ ತುಳುವಿನಲ್ಲಿ ಒಂದು ಸೈತನ್ಯ ಇರುವಾಗ ಅಂದ್ರೆ ಸತ್ತ ಮೇಲೆ ಅವರ ವಿಚಾರಗಳು ಜೀವಂತವಾಗಿ ಇರುವಂತಹ ಒಂದು ಪ್ರಯತ್ನ ಮಾಡ್ತಿದ್ದೇವೆ ಅಂತ ಹೇಳೋದು ಬಹಳ ಒಂದು ವಿಷಯದ ಸಂದರ್ಭ ಇದು. ಏನು ಡಿಕೆನವರು ಆ ಒಂದು ಕನಸು ಕಂಡಿದ್ದಾರೆ, ಆ ಕನಸನ್ನ ನನಸು ಮಾಡಬೇಕಂತ ಹೇಳುವುದು ನಾವು ಈ ಸಂದರ್ಭದಲ್ಲಿ ಪಣ ತೊಡ್ತಾ ಇದ್ದೇವೆ. ಅವರು ಏನು ಅವರ ಹೋರಾಟದ ಸಂದರ್ಭಗಳಲ್ಲಿ ಹೋದಾಗ ಈ ಒಂದು ನಮ್ಮ ಜಾತಿಯ ಹೆಸರನ್ನ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ, ಯಾಕೆಂತ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ಜಾತಿಯಲ್ಲಿ ಇರುವಂತಹ ಪರಿಶಿಷ್ಟ ಜಾತಿಗಳ ಪಟ್ಟಿ ಅದೊಂದು ಅವೈಜ್ಞಾನಿಕವಾಗಿದೆ, ಅದು ಮಾನವೀಯ ಶಾಸ್ತ್ರದಲ್ಲಿ ಅಧ್ಯಯನ ಆಗಿಲ್ಲ. ಆ ನಿಟ್ಟಿನಲ್ಲಿ ಇದು ಪರಿಷ್ಕರಣೆ ಆಗಬೇಕಂದ್ರೆ ಯಾವ ಮಾತಾಡಿದನ್ನ ವಾಸ್ತವಗಳಲ್ಲಿ ಅವರು ಕೂಡ ಒಂದು ಉಲ್ಲೇಖ ಮಾಡಿದ್ರು. ಹಾಗಾಗಿ ಅವರ ಕನಸನ್ನ ನನಸು ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಹಣ ಕೊಡಬೇಕು. ನಾವು ಎಲ್ಲರನ್ನೂ ಕೂಡ ನಾವು ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ನಾವು ಯಾವ ಸಂಘಟನೆಯನ್ನ ಕಟ್ಟಿಕೊಳ್ಳಿ ಅಥವಾ ಯಾವ ಜಾತಿಯಲ್ಲೇ ಗುರುತಿಸಿಕೊಳ್ಳಿ, ಸರ್ಟಿಫಿಕೇಟ್ ಯಾವುದೇ ಕಟ್ಕೊಳ್ಳಿ, ಆದ್ರೆ ಅವರ ವಿಚಾರಗಳನ್ನ ಅರ್ಥ
ಅರ್ಥ ಮಾಡಿಕೊಳ್ಳುವ ಮುಖಾಂತರ ಅವರು ಏನೋ ಒಂದು ಕನಸು ಕಂಡಿದ್ದಾರೆ, ಅದನ್ನ ಖಂಡಿತ ನಾವು ಈಡೇರಿಸಬೇಕು. ಈಡೇರಿಸಲಿಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು. ಅದನ್ನ ನಾವು ಖಂಡಿತ ಮಾಡ್ತೇವೆ ಅಂತ ಹೇಳುವ ಒಂದು ಸಂಕಲ್ಪವನ್ನ ಈ ಗಳಿಗೆಯಲ್ಲಿ ನಾವು ಮಾಡಿಕೊಂಡು ಇವತ್ತು ಅದೇ ನಮ್ಮ ಅವರಿಗೆ ಸಲ್ಲಿಸುವಂತ ನುಡಿ ನಮನ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿದ ನಂತರ ಅವರ ಚಳವಳಿ 27 ವರ್ಷಗಳ ಕಾಲ ಆ ಚಳವಳಿ ನಿಂತೋಯಿತು. ಆ ನಂತರ ಅವರ ಚಳವಳಿ ಮುಂದೆ ತರಬೇಕಿದ್ರೆ ದಾದಾ ಸಾಹೇಬ್ ಕಾಂಶೀರಾಮ್ ಅವರು ಅವರ ಚಳವಳಿಯನ್ನು ಮುಂದುವರಿಸಿದರು. ಆ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳೆಲ್ಲ ಸಮಾಜದಲ್ಲಿ ಹಲವಾರು ಸರ್ಕಾರಗಳು ಅದನ್ನು ಪ್ರಿಂಟ್ ಮಾಡಿ ಜನಗಳಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸ ಆಗೋದ್ರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಇಂಥ ಒಬ್ಬ ನಾಯಕನ ಮೂಲಕ ನಮಗೆ ಕೂಡ ಲಭಿಸುವಂತಾಗಿದೆ. ಹಾಗಾಗಿ ನಾವೆಲ್ಲ ಇವತ್ತು ಜಾಗೃತರಾಗಿದ್ದೇವೆ ಅಂತ ಹೇಳಿಕೆ ನಮಗೆ ಬಹಳ ಒಂದು ಹೆಮ್ಮೆ ಅನಿಸ್ತಾ ಇದೆ. ಶ್ರೀಮಾನ್ ಡಿ.ಕೆ. ಅವರ ಒಂದು ವಿಚಾರಧಾರೆಯಲ್ಲಿ ಹಲವಾರು ಅಂಬೇಡ್ಕರ್ ವಾದಿಗಳನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗದೆ ಅನುಯಾಯಿಗಳಾಗಬೇಕು ಅಂತ ಹೇಳುವ ಮೂಲಕ, ಹಾಗೇನೆ ಡಿ.ಕೆ. ಅವರ ಅಭಿಮಾನಿಗಳಾಗದೆ ಅನುಯಾಯಿಗಳಾಗಬೇಕು ಅಂತ ಹೇಳುವ ಮೂಲಕ ನಾವು ಇಲ್ಲಿ ಒಂದು ಸಂಕಲ್ಪವನ್ನು ಕಾಣಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಏನು ಡಿ.ಕೆ. ಅವರು ಕೊನೆಯ ದಿನಗಳಲ್ಲಿ ಏನು ಆಶಯ ಕಂಡಿದ್ರ ಅದನ್ನ ನಾವು ಈಡೇರಿಸಬೇಕು. ಇನ್ನು ಇವತ್ತು ಡಿ.ಕೆ. ಅವರ ಒಂದು ಆತ್ಮಕ್ಕೆ ಆ ಶಾಂತಿಯನ್ನ ಸಿಗಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿಗರಾಗಿ ಸಂಘಟಿತರಾಗಿ ಅವರ ಕನಸನ್ನ ನನಸು ಮಾಡುವಲ್ಲಿ ಇವತ್ತೇ ಒಂದು ಸಂಕಲ್ಪ ಮಾಡಬೇಕು ಅಂತ ಹೇಳಿಕೊಂಡು ಬಹುಶಃ ಡಿ.ಕೆ. ಅವರ ಬಗ್ಗೆ ಮಾತಾಡುವಷ್ಟು ಇನ್ನಷ್ಟು ವಿಷಯಗಳಿದೆ. ಈಗ ಕಾರ್ಯಕ್ರಮ ಮುಗಿಯುವ ಹಂತದಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ಡಿ.ಕೆ. ಅವರ ಕನಸನ್ನ ನನಸು ಮಾಡಬೇಕು ಸಂಕಲ್ಪ ಮಾಡೋಣ ಅಂತ ಹೇಳಿ ನಿಮ್ಮ ಹತ್ರ ಕರೆ ಕೊಟ್ಟು, ಯಾರು ಡಿ.ಕೆ. ಅವರ ಅನ್ಯಾಯ ಅಂತ ಬರ್ತಾರ ಅವರನ್ನು ಒಟ್ಟಿಗೆ ನಿಂತುಕೊಂಡು, ಹಾಗೇನೆ ಅವರ ಧರ್ಮಪತ್ನಿ ಆಕಡೆ ಅಮೃತ ಅವರು ಇದ್ದಾರೆ. ಅವರು ಕೂಡ ಹೀಗೆ ಸಾಹಿತಿ ಬಹಳ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶನ ಮುಖಾಂತರ ನಾವೆಲ್ಲರೂ ಒಟ್ಟಿಗೆ ಅವರ ಕನಸನ್ನ ಮನಸ್ಸು ಮಾಡುವಂತ ಹೇಳಿಕೊಂಡು ಈ ಮೂಲಕ ಈ ನುಡಿ ನಮನವನ್ನು ಸಲ್ಲಿಸೋಣ ಅಂತ ಹೇಳಿಕೊಂಡು ಇವತ್ತಿನ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಸಭಾಧ್ಯಕ್ಷರಾಗಿ ಮಾಡಿದ್ದಕ್ಕೆ ಹಾಗೂ ಎಲ್ಲ ಅವರ ಹಿತೈಷಿಗಳು ಬಂಧು ಮಿತ್ರರು ಎಲ್ಲ ರಾಜ್ಯದ ಬೇರೆ ಕಡೆಗಳಿಂದ ಬಂದಿದ್ದರು. ಎಲ್ಲರಿಗೂ ಭಗವಾನ್ ಬುದ್ಧರು ಅವರು ಕರುಣಿಸಲಿ ಅಂತ ಹೇಳಿಕೊಂಡು ಒಳ್ಳೆಯತನಕ್ಕೆ ಬೆಲೆಯಿಲ್ಲ ಅನ್ನುವುದು ಎಷ್ಟು ಸತ್ಯವೋ, ಒಳ್ಳೆಯತನ ನಮ್ಮನ್ನ ಕೈ ಬಿಡುವುದಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಆದ್ಮೇಲೆ ಡಿ.ಕೆ. ಆ ದಿನಗಳ ವಿಚಾರಗಳು ನಮ್ಮಲ್ಲಿ ಸದಾ ಇರುತ್ತೆ. ಆ ವಿಚಾರಗಳನ್ನ ಮುಂದಕ್ಕೆ ನಡೆಸುವಂತ ಜವಾಬ್ದಾರಿ ಇದೆ ಅನ್ನುವ ನೆಲೆಯಲ್ಲಿ ಸಭಾಧ್ಯಕ್ಷೀಯ ಮಾತುಗಳನ್ನು ಆಡಿ ಕಾರ್ಯಕ್ರಮದಲ್ಲಿ ನುಡಿನಮನವನ್ನು ಸಲ್ಲಿಸಿರುವಂತಹ ಅಚ್ಯುತ ಸಂಸ್ಥೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಈ ವಿಡಿಯೋದಲ್ಲಿ ಬಿ. ಲಕ್ಷ್ಮಣ್ ಪೂಜಾರಿ ಅವರು ಕಾರ್ಯಕ್ರಮದ ಆರಂಭದಿಂದ ಈ ತನಕ ಕೂಡ ಶ್ರೀ ನಾರಾಯಣಗುರು ಸೇವಾ ಸಮಿತಿಯ ನಿರ್ದೇಶಕರು ಬಿ. ಲಕ್ಷ್ಮಣ್ ಪೂಜಾರಿ ಅವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶಿವಾನಂದ ಪಾಂಡು ಇವರ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಹಾಗೆಯೇ ಮೆಲ್ವಿ ಸಿಕ್ವೇರ ಇವರ ರಾಮಕೃಷ್ಣ ಸದಸ್ಯರು ಬೇಡಾಡಿ ಇವರ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ಸೋಮಣ್ಣ ದಲಿತ ಹೋರಾಟಗಾರರು ಇವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದಾರೆ. ಹಾಗೆಯೇ ದಾಸಾಂಶ ಇದರ ತಾಲೂಕು ಸದಸ್ಯರಾಗಿರುವಂತಹ ನೇಮರಾಜರವರು, ಹಾಗೆಯೇ ಹಣ್ಣು ಖಂಡಿಕ ಇವರ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸಿದ ಗಣೇಶ್ ಗೋಳಿಬಿದ್ರೆ ವಿವೇಕಾನಂದ ಬಹಳ ಒಳ್ಳೆಯ ಬಾಲಕರು ಅವರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಅನೇಕ ಮಹನೀಯರ ಸಮಾರಂಭ ಡಿ.ಕೆ. ಅವರ ವಿಚಾರಧಾರೆಯನ್ನು ಮತ್ತೆ ನಾವು ಹುಟ್ಟು ಹಾಕಬೇಕು ಅನ್ನುವಂಥದ್ದು ಹೇಳಿ ನೀವೆಲ್ಲ ಬಂದಿದ್ದೀರ ಅಂತ ಹೇಳಿದ್ರೆ ನಿಮ್ಮ ಇವತ್ತಿನ ದಿನದ ಕಳೆಯುವಿಕೆ ನಿಜವಾಗಿಯೂ ಕೂಡ ಸಾರ್ಥಕತೆಯ ದಿನ ಆಗಿದೆ.
ಮುಂದಕ್ಕೆ ಈ ದಿನದ ಸಾರ್ಥಕ್ಯದ ಈ ಆಲೋಚನೆಗಳು ಮುಂದಿನ ದಿನಗಳಲ್ಲಿ ಅದು ಸಮಾಜದಲ್ಲಿ ಚಳುವಳಿಯಾಗಿ ಸಂಘಟನಾತ್ಮಕವಾಗಿ ಮುಂದೆ ಹೋಗಿರುವಂತಹ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದ ಜೊತೆಯಲ್ಲಿ ಹಾಗೆಯೇ ಲೋಕಪ್ರಿಯ ಕಾರ್ಯಕ್ರಮಕ್ಕೆ ಇವರು ಕೂಡ ನಮ್ಮ ಜೊತೆಯಲ್ಲಿ ಉಪಸ್ಥಿತಿಯನ್ನು ಕೂಡ ಗುರುತಿಸಿಕೊಳ್ಳುತ್ತಾ ಸುರೇಶ್ ಸತ್ಯಸಾರವಾಣಿ ಯುವ ಸೇನೆಯ ಮುಖ್ಯಸ್ಥರು ಸುರೇಶ್ ಇವರು ಕೂಡ ಜೊತೆಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ಉದಯ ಗೋಳಿಯಲ್ಲಿ ನಿರಂತರವಾಗಿ ಅವರ ಒಂದು ಗಣನ ಹಾಗೆಯೇ ಉದಯ ಗೋಳಿಯವರು ಈ ಮೈಸೂರಿನಿಂದ ಈ ಭಾಗಕ್ಕೆ ಪದ್ಮಪಾಣಿ ಲಲಿತ ಕಲಾ ತಂಡವನ್ನ ಕರೆತರುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವಂತಹ ಉದಯ ಗೋಳಿಯವರು ಕೂಡ ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಅವರನ್ನು ಕೂಡ ನಾವು ನೆನಪಿಸಿಕೊಳ್ಬೇಕಂತ ಹೇಳಿದ್ರೆ ಪದ್ಮಪಾಣಿ ಅವರು ಪದ್ಮಪಾಣಿ ಈ ಕಲಾ ತಂಡವನ್ನ ಡಾಕ್ಟರ್ ಶಿವಕುಮಾರ್ ಅವರು ಮೈಸೂರಿನಿಂದ ಈ ಭಾಗಕ್ಕೆ ಕಳಿಸಿಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಎಲ್ಲರ ಉಪಸ್ಥಿತಿಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ಬಂದಿರುವಂತಹ ಈ ಸಭಾ ವೇದಿಕೆಯ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳಿಗೆ ಕೂಡ ಧನ್ಯವಾದವನ್ನ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಈ ಸಮನ್ವಯ ಸಮಿತಿಯ 10 ಪ್ರತಿಪಕ್ಷಗಳ ಸದಸ್ಯರು ರಮೇಶ್ ಇವರು ಧನ್ಯವಾದವನ್ನು ನೀಡಲಿಕ್ಕೆ ಮಾಡುತ್ತಾ ಈಗ ರಮೇಶ್ ಅವರು ಮತ್ತೆ ಕೂಡ ಊಟದ ವ್ಯವಸ್ಥೆ ಇದೆ. ಪದ್ಮಪಾಣಿ ಕಲಾತಂಡದಿಂದ ಬುದ್ಧ ಗೀತೆಗಳು ಪರಿವರ್ತನಾ ಚಳವಳಿಯ ಗೀತೆಗಳು ಕೂಡ ನಡೆದುಕೊಳ್ಳುತ್ತಿದೆ. ರಮೇಶ್ ಸಂಘಟನೆಗಳ ಸಮನ್ವಯ ಸಮಿತಿ ಮತ್ತು ಬಹುಜನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಇದರ ವತಿಯಿಂದ ಈ ದಿನ ನಡೆದಂತಹ ದಲಿತ ಚಳವಳಿಯ ನೇತಾರ ಸಮಾಜ ಪರಿವರ್ತನಾ ನಾಯಕ ಬಹುಜನ ಚಿಂತಕ ಮಹಾಬೌದ್ಧ ಉಪಾಸಕ ಡಿಕೆಯವರಿಗೆ ಗುರುವಿನ ಈ ಒಂದು ಕಾರ್ಯಕ್ರಮದ ನನ್ನ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಅಚ್ಯುತ ಸಂಪಿಗೆ ಮುಖಂಡರು ಸಮಾಜ ದಕ್ಷಿಣ ಜಿಲ್ಲೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಂಘಟನೆ ಪರವಾಗಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಅಕ್ರಾಡಿ ಅಮೃತ ಮೃತರ ಪತ್ನಿ ಮತ್ತು ಹಿರಿಯರು ಸಾಹಿತಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೂ ಕೂಡ ಸಂಘಟನೆ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿ ಈ ಒಂದು ಗುರುವಿನ ಕಾರ್ಯಕ್ರಮದಲ್ಲಿ ಸಮಾಜ ಪರಿವರ್ತನಾ ನಾಯಕರು ಈ ವೇದಿಕೆಗೆ ಗುರುವಿನ ಸಲ್ಲಿಸಿರುವಂತಹ ಡಾಕ್ಟರ್ ವಾಸುದೇವ ಬೆಳ್ಳೆ ಪ್ರಾಧ್ಯಾಪಕರು ಮತ್ತು ಹಿರಿಯ ಸಾಹಿತಿಗಳು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಡಾಕ್ಟರ್ ಶಿವಕುಮಾರ್ ಸರ್ ಅವರು ನಿರ್ದೇಶಕರು IAS ಅಕಾಡೆಮಿ ಬೆಂಗಳೂರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀ ಕೆ ವಸಂತರಂಗಯ್ಯ ಮಾಜಿ ಶಾಸಕರು ಬೆಳ್ತಂಗಡಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀ ರಕ್ಷಿತ್ ಶಿವರಾಮ್ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಬೆಂಗಳೂರು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಕೆ ಅವರಿಗೆ ನುಡಿಗಳನ್ನು ಸಲ್ಲಿಸಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಕಾಂತಪ್ಪ ಲಂಗಾರ್ ರಾಜ್ಯ ಕಾರ್ಯದರ್ಶಿಗಳು BSP ಬೆಂಗಳೂರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅದೇ ರೀತಿ ಶ್ರೀ ರಾಜೀವ್ ಶಾಲೆ ನಿರ್ದೇಶಕರು ಗುರುನಾರಾಯಣ ಸೇವಾ ಸಂಘ ಬೆಳ್ತಂಗಡಿ